ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಭಗವಾನ್ ವಿಷ್ಣು ಪೃಥು ಮಹಾರಾಜರಿಗೆ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ನನ್ನ ಪ್ರೀತಿಯ ದೊರೆಯೇ, ಈ ಭೌತ ವಿಶ್ವದಲ್ಲಿ ಸಂಭವಿಸುತ್ತಿರುವ ನಿರಂತರ ಪರಿವರ್ತನೆಗೆ ಕಾರಣ ಪ್ರಕೃತಿಯ 3 ಗುಣಗಳ ಅಂತರ್ಕ್ರಿಯೆಗಳು. ಪಂಚಭೂತಗಳು, ಇಂದ್ರಿಯಗಳು, ಇಂದ್ರಿಯ ನಿಯಂತ್ರಕ ದೇವತೆಗಳು, ಚೇತನಾತ್ಮನಿಂದ ಪ್ರಚೋದಿತವಾಗುವ ಮನಸ್ಸು, ಇವೆಲ್ಲ ಕೂಡಿ ದೇಹವಾಗಿದೆ. ಚೇತನಾತ್ಮವು ಈ ಸ್ಥೂಲ ಸೂಕ್ಷ್ಮ ದ್ರವ್ಯಗಳ ಮಿಶ್ರಣದಿಂದ ಸಂಪೂರ್ಣವಾಗಿ ಬೇರೆ. ಆದ್ದರಿಂದ ಉತ್ಕಟ ಸ್ನೇಹ ಮತ್ತು ವಾತ್ಸಲ್ಯಗಳಲ್ಲಿ ನನ್ನೊಂದಿಗೆ ಸಂಬಂಧ ಹೊಂದಿರುವ ನನ್ನ ಭಕ್ತನು ಪೂರ್ಣ ಜ್ಞಾನವನ್ನು ಹೊಂದಿರುತ್ತಾನೆ. ಅವನು ಲೌಕಿಕವಾದ ಸುಖ ದುಃಖಗಳಿಂದ ಎಂದಿಗೂ ವಿಚಲಿತನಾಗುವುದಿಲ್ಲ. ಸೊ ಇದು ದೇಹಾತ್ಮವಾದ ನಮ್ಮನ್ನು ಇದೆ ಬಂಧಿಸಿರೋದು. ಸೊ ಇದರಿಂದಲೇ ನಮ್ಮ ಎಲ್ಲ ಚಟುವಟಿಕೆಗಳು ಭೌತಿಕ ಜಗತ್ತಿನಲ್ಲಿ ನಡೀತಾ ಇದೆ. ಸೊ ಇದರಿಂದ ಹೊರಗೆ ಬರಕ್ಕೆ ಇದು ಒಂದು ಕಡೆ ನಾವು ತಿಳ್ಕೊಳ್ಳೋದು ಭಗವಂತನ ಎಳೆಯೋರು ಇದರಿಂದ. ಆದ್ರೆ ಆ ನೆಲೆಗೆ ನಿಲ್ಲಕ್ಕೆ ಭಗವಂತನು ಹೇಳ್ತಾ ಇರೋದಿಲ್ಲಿ ಬದ್ಧ ಸೌಹೃದ ಅಂತ ಏನೋ ಹೇಳಿ ಹೇಳ್ತಾ ಇದ್ದಾರೆ. ಮೈ ಬದ್ಧ ಸೌಹೃದ ಅಂದ್ರೆ ಭಗವಂತನಲ್ಲಿ ಆ ರೀತಿ ಆತ್ಮೀಯ ಸ್ನೇಹ ನಾವು ಬೆಳೆಸ್ಕೊಳ್ಬೇಕು. ಸೊ ಆಗ ಬೆಳೆಸ್ಕೊಂಡಾಗ ನಾವು ಈ ರೀತಿ ಈ ಹಂತದಲ್ಲಿ ನಾವು ನಿಲ್ಬಹುದು. ಸೊ ಚೇತನಾತ್ಮ ನಾವು ಬಹಳ ಚಟುವಟಿಕೆಗಳಲ್ಲೇ ಇರ್ತೀವಿ. ಏನಾದ್ರೂ ಒಂದು ಕೆಲಸ ದೇಹದ ಮೂಲಕ ಇಲ್ಲದೆ ಮನಸ್ಸಿನ ಮೂಲಕ ಏನಾದ್ರೂ ಒಂದು ಮಾಡಬೇಕು. ಸೊ ಆ ಚಟುವಟಿಕೆಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಾಗಬಹುದು. ಇಲ್ಲಿ ಹೇಳೋ ರೀತಿಯಲ್ಲಿ ಕರ್ಮಿ, ಜ್ಞಾನಿ, ಯೋಗಿ, ಸೊ ಎಲ್ಲರೂ ಬೇರೆ ಬೇರೆ ಚಟುವಟಿಕೆಗಳು ಇದೆ. ಆದರೆ ಸಂಪೂರ್ಣವಾಗಿ ಆ ನೆಲೆಯಲ್ಲಿ ಮುಂದುವರಿಸೋದಕ್ಕೆ ಅದು ನಾವು ಮೈ ಬದ್ಧ ಸೌಹೃದ, ಭಗವಂತನ ಆತ್ಮೀಯ ಇದನ್ನು ಬೆಳೆಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ, ಬಹಳ ವಸ್ತುಗಳಿಗೆ ಬೆಳೆಯುತ್ತೆ. ಸಂಘ ಸಂಜಾಯತೆ ಕಾಮ ಅದು ಬೆಳೆಯುತ್ತೆ. ಆದರೆ ಅದು ನಿಜವಾದ ಅಟ್ಯಾಚ್ಮೆಂಟ್ ಭೌತಿಕ ಇದೆ. ಹೇಗೆ ಅಂದ್ರೆ ಅದು ಬದಲಾವಣೆ ಆಗ್ತದೆ. ಒಂದು ಸಲ ತುಂಬಾ ಇದಾಗುತ್ತೆ, ಅಟ್ಯಾಚ್ಮೆಂಟ್ ಬರೋದು ಬೆಳೆಯುತ್ತೆ, ಒಬ್ಬ ವ್ಯಕ್ತಿ ಮೇಲೆ ಬೆಳಿಬಹುದು. ಆಮೇಲೆ ಸ್ವಲ್ಪ ಸಮಯದ ನಂತರ ಇಲ್ಲ. ಸೊ ಹಾಗಾಗಿ ಇವತ್ತಿನ ಜಗತ್ತು ಇವತ್ತು ಅಟ್ಯಾಚ್ಮೆಂಟ್, ಭೌತಿಕ ಅಟ್ಯಾಚ್ಮೆಂಟ್ ಕೂಡ ಅದನ್ನ ಹೇಗೆ ಬೆಳೆಸೋದು ಒಂದು ಕೂಡ ರೀತಿ ಇದೆ. ಆ ರೀತಿ ಇರೋದ್ರಿಂದ ಅದು ಸರಿಯಾಗಿ ಹೋಗುತ್ತದೆ. ಇಲ್ಲ ಅಂದ್ರೆ ಅದನ್ನ ಆಧ್ಯಾತ್ಮಿಕಕ್ಕೆ ನಾವು ಅದನ್ನ ಕಡೆ ಕರ್ಕೊಳ್ಬಹುದು. ಇಲ್ಲಾಂದ್ರೆ ಭೌತಿಕ ಅಟ್ಯಾಚ್ಮೆಂಟ್ಸ್ ಈಗ ಭೌತಿಕ ಅಟ್ಯಾಚ್ಮೆಂಟ್ ಮೇಯ್ನು ಅಂದ್ರೆ ಒಂದು ರೀತಿ ಅಂದ್ರೆ ಗಂಡು ಹೆಣ್ಣು. ಆದ್ರೆ ಈಗ ನೋಡಿದ್ರೆ ಈಗ ಅದು ಕೂಡ ತುಂಬಾ ಇದಾಗಿದೆ ಅಂದ್ರೆ ಡೈವರ್ಸ್ ಕೇಳ್ತೇವೆ ನಾವು ಈ ತರ. ಇದು ತಂದೆ ತಾಯಿ ಮಕ್ಕಳು ಇದು ಇಲ್ಲ, ಅಷ್ಟು ಇದು ಇಲ್ಲ. ಇದೆಲ್ಲ ಒಂದು ರೀತಿ ಇದು ಮೆಟೀರಿಯಲ್ ಅಟ್ಯಾಚ್ಮೆಂಟ್. ಆದರೆ ಅದನ್ನ ಅಟ್ಯಾಚ್ಮೆಂಟ್ ಇದು ಬದಲಾವಣೆ ಆಗುತ್ತೆ. ಭೌತಿಕವಾಗಿ ಅದು ಹೇಗೆ ಅಂದ್ರೆ ಅದು ಮುಂದುವರಿಯೋದಿಲ್ಲ. ಅದು ಯಾವುದು ಭೌತಿಕ ಇದೇ ಪ್ರಪಂಚನೇ ಆಗಿ, ಯಾಕಂದ್ರೆ ಅದು ಗುಣಗಳ ಪ್ರಭಾವದಿಂದ ಬದಲಾವಣೆ ಆಗ್ತಾ ಇದೆ. ಒಮ್ಮೊಮ್ಮೆ ಭೌತಿಕ ಜಗತ್ತು ಸತ್ವಗುಣದ ಪ್ರಭಾವದಲ್ಲಿ ಇರುತ್ತೆ. ಆಗ ಸ್ವಲ್ಪ ನಮಗೆ ಒಂದು ಮಾನವೀಯತೆ ಈ ತರ ಒಂದು ಇದಿರುತ್ತೆ, ಮನಸ್ಥಿತಿ ಇರುತ್ತೆ. ಇನ್ನೊಂದೊಂದ್ಸಲ ರಜೋಗುಣ ಪ್ರಭಾವದಲ್ಲಿ ನಡೆಯುತ್ತೆ ಭೌತಿಕ ಜಗತ್ತು. ಸೊ ಆಗ ಇಂದ್ರಿಯ ಸುಖದ ಅತಿ ಹೆಚ್ಚು ಆಸೆ ಆಗುತ್ತೆ, ಅದರ ಮೇಲೆ ನಡೆಯುತ್ತೆ. ಇನ್ನು ಕೆಲವೊಮ್ಮೆ ಭೌತಿಕ ಜಗತ್ತು ತಾಮಸಿಕ ಇದು ನಡೆಯುತ್ತೆ.
ಒಂದು ಅಜ್ಞಾನ, ಅಂಧಕಾರ, ಯಾವ ಒಂದು ಅರಿವು ಇಲ್ಲದೆ ಒಂದು ಇದ್ರಾಗ ನಡೆಯುತ್ತೆ. ಸೊ ಹೀಗೆ ಭೌತಿಕ ಜಗತ್ತು ನಡೆಯೋದೇ ಹೀಗೆ. ಅದು ನಡೆಯೋದು ಅದು ಒಂದೇ ಸತ್ವಗುಣದಲ್ಲಿ ನಡೆಯುತ್ತೆ ಇಲ್ಲ, ಆಗತ್ತಲ್ಲ, ಅದು ಬದಲಾವಣೆ ಇರುತ್ತೆ. ಸ್ಥಳಗಳ ಪ್ರಭಾವದಲ್ಲೂ ಬದಲಾವಣೆ ಇರುತ್ತೆ, ವ್ಯಕ್ತಿಗಳ ಪ್ರಭಾವದಲ್ಲಿ ಬದಲಾವಣೆ ಇರುತ್ತೆ, ಸಮಯದ ಪ್ರಭಾವದಲ್ಲಿ ಬದಲಾವಣೆ ಇರುತ್ತೆ. ಸೊ ಬೇರೆ 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 ರೀತಿ ಇದು ಬದಲಾವಣೆ, ಇದರ ಬೇರೆ ಬೇರೆ ರೀತಿ ಇದು. ಅದೇ ನಮಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ 3 ಗುಣಗಳಿವೆ. 3 ಗುಣಗಳ ಇದರ ಮೇಲೆ ಇದು ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಎಷ್ಟೇ ಇದ್ರು ಇದು ಭಗವಂತನ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್, ಅದು ದಿವ್ಯವಾದ ಇದು ಸಂಬಂಧ. ಮತ್ತೆ ದಿವ್ಯವಾದ ಆ ಸಂಬಂಧ ಅದು ಯಾವತ್ತೂ ಮುರಿಯೋದಿಲ್ಲ, ಅದು ಯಾವತ್ತೂ ಕೂಡ ಅಂತ್ಯವಾಗೋದಿಲ್ಲ, ಅದು ಶಾಶ್ವತವಾಗಿದೆ. ಶಾಶ್ವತವಾಗಿ ಭಗವಂತನು ನಮ್ಮನ್ನು ರಕ್ಷಿಸುತ್ತಿದ್ದಾನೆ, ಶಾಶ್ವತವಾಗಿ ಅವನು ನಮ್ಮ ತಂದೆ, ಶಾಶ್ವತವಾಗಿ ನಮ್ಮ ರಕ್ಷಕ. ಸೊ ಹಾಗೆ ಆ ಸಂಬಂಧ ಶಾಶ್ವತ. ಈ ಭೌತಿಕವಾದದ್ದು ಇದು ಪ್ರಕೃತಿಯ ಅನುಗುಣವಾಗಿ ಸಮಯ ತಕ್ಕಂತೆ, ವ್ಯಕ್ತಿ ತಕ್ಕಂತೆ, ಸನ್ನಿವೇಶ ತಕ್ಕಂತೆ ಇದು ಅವಲಂಬಿಸಿದೆ. ಇದು ನಮ್ಮ ತೋಟಿಯಲ್ಲಿಲ್ಲ ಇದು. ಸೊ ಹಾಗಾಗಿ ಇಲ್ಲಿ ಮೂಲ ಭಗವಂತನ ಹೇಳ್ತಾ ಇರೋದು, ನನ್ನ ಮೇಲೆ ಅದು ಬದ್ಧ ಸೌರದ, ಅದನ್ನ ಬೆಳೆಸ್ಕೋ ಅಂತ ಪೃಥುಮಾರ್ಜ ಮೂಲಕ ಭಗವಂತನ ನಮಗೆಲ್ಲ ತಿಳಿಸೋದು. ಸೊ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ, ಆದ್ರೆ ಪ್ರಭುಪಾದರ ಉದಾಹರಣೆ ಹೇಳ್ತಾರೆ ಅದು ಕ್ರೂಡ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಉದಾಹರಣೆ ಅವ್ರು ಹೇಳೋದು, ಆ ಮನಸ್ಥಿತಿ ಒಬ್ಬ ವ್ಯಾಪಾರಿ ಒಬ್ಬ ವ್ಯಕ್ತಿ ಒಂದು ಕಾರಲ್ಲೇ ಹೋಗ್ತಾರೆ. ಅವರು ಒಂದು ವಾಹನವನ್ನು ಇಟ್ಕೊಂಡಿರ್ಬೋದು, ಡ್ರೈವರ್ ಇದ್ದಾರೆ ಅವ್ರಿಗೆ. ಸೊ ಡ್ರೈವರ್ ಇದ್ದು ಅವರ ಯೋಚನೆ ಇದೆ ಯಾವ್ದ್ರ ಬಗ್ಗೆ, ಕಾರ್ ಬಗ್ಗೆ. ಸೊ ಕಾರ್ ಒಂದ್ ರೀತಿ ಅದನ್ನ ಯೋಚನೆ ಮಾಡಿದ್ರೆ ನಾವು ಹೇಳ್ಕೊಳ್ಬೋದು, ಕಾರ್ ಅದು ನಮ್ಮ ದೇಹ. ಸೊ ದೇಹದಲ್ಲಿರೋ ನಾವು ವ್ಯಕ್ತಿ, ನಾವು ಚಾಲಕ. ನಾವು ಸೊ ಈ ಕಾರ್ ಹೇಗೆ ಇದನ್ನ ಅದ್ರ ಬಗ್ಗೆ, ನಮ್ಮ ಕಾರ್ ಅಂದ್ರೆ ನಮಗೆ ಅದ್ರ ಬಗ್ಗೆ ಡೆಫಿನೆಟ್ಲಿ ವ್ಯಾಪಾರಿ ಆದ್ರೆ ಇನ್ನ ಅವ್ರು ಕೂಡ ಚಿಂತನೆ ಇದೆ. ಇಂಧನ ಎಷ್ಟಿದೆ, ಇಂಧನ ಇದು ಯಾವತ್ತು ಸರ್ವಿಸ್ ಮಾಡಬೇಕು, ಯಾವಾಗ ಇನ್ಶೂರೆನ್ಸ್ ಮಾಡ್ಬೇಕು ಅದಕ್ಕೆ, ಸೊ ಯಾವಾಗ ಹೇಗೆ ಅದನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಅದೆಲ್ಲ ಚಿಂತನೆ ಇದೆ. ಆದ್ರೆ ಅದಕ್ಕೂ ಹೆಚ್ಚಾಗಿ ಅವರ ಚಿಂತನೆ ಏನು ಅಂದ್ರೆ, ಅವ್ರು ಮಾಡ್ತಾ ಇರುವ ವ್ಯಾಪಾರ, ಅವ್ರ ತಮ್ಮ ಬಿಸ್ನೆಸ್, ಸೊ ಅವ್ರು ಮಾಡ್ತಾ ಅವ್ರ ಕಚೇರಿ ಇಲ್ಲ ಅವರ ಮನೆ. ಸೊ ಹೀಗೆ ಹೇಳ್ತಾ ಇರೋದು. ಹೀಗೆ ಆ ರೀತಿ ನಾವು ಕೂಡ ಈ ಒಂದು ರೀತಿ ಈ ಉದಾಹರಣೆ ಮೂಲಕ ಏನಂದ್ರೆ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಸಂಪೂರ್ಣವಾಗಿ ನಾವು ಅಂಟಿಕೊಂಡು ಅದರ ಚಿಂತನೆಯಲ್ಲೇ ಇರೋದು ಅಂತ. ಬೇಕು, ಚಿಂತನೆ ಬೇಕು, ದೇಹದ ಬಗ್ಗೆ, ಕಾರ್ ಬಗ್ಗೆ ಚಿಂತನೆ ಬೇಕು. ಸೊ ಅದು ನಮ್ಮ ವಸ್ತು, ನಮಗೆ ಅದು ಇದಕ್ಕೂ ಅದನ್ನ ಉಪಯೋಗ ಆಗ್ತಾ ಇದೆ, ಆದ್ರೆ ಎಷ್ಟು ಬೇಕು ಅದಕ್ಕೆ, ಸೊ ಅಷ್ಟು ನಾವು ಮಾಡ್ಬೇಕಷ್ಟೇ. ಸೊ ಅದು ಆ ವ್ಯತ್ಯಾಸವನ್ನು ನೋಡ್ಬೇಕು. ಮತ್ತೆ ಆದ್ರಿಂದ ಆ ರೀತಿ ಚಿಂತನೆಯನ್ನು ಇದು ಭಗವಂತನ ಮೇಲೆ, ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಮನಸ್ಸು ತೊಡಗಿದ್ರೆ ಅದು ಶಾಶ್ವತವಾಗಿ ನಿಲ್ಲುತ್ತೆ. ಇಲ್ಲಾಂದ್ರೆ ಈಗ ಭೌತಿಕವಾಗಿ ಈ ರೀತಿ ಯಾವುದು ವಸ್ತುಗಳು, ಒಂದು ವ್ಯಾಪಾರನೋ, ಇನ್ನೊಂದು ಭೌತಿಕ ಕರ್ತವ್ಯಗಳು, ಅದು ಜಾಸ್ತಿ ಸಮಯ ನಿಲ್ಲೋದಿಲ್ಲ. ಅದನ್ನ ಮನಸ್ಸು ಅದು ಪ್ರಕೃತಿಯ ಪ್ರಭಾವದಲ್ಲಿ ಅದು ಅದರಲ್ಲೇನು ಉತ್ಸಾಹ ಇರೋದಿಲ್ಲ, ಅದರಲ್ಲೇನು ನಮಗೆ ಆಸಕ್ತಿ ಇರೋದಿಲ್ಲ ಆ ಚಟುವಟಿಕೆಗಳಲ್ಲಿ. ಯಾಕಂದ್ರೆ ಭೌತಿಕ ವಸ್ತುಗಳು ಅದು ಗುಣ ಪ್ರಭಾವದಿಂದ ತಾತ್ಕಾಲಿಕವಾದ ಒಂದು ಇದನ್ನ ಸಂಬಂಧವನ್ನು, ಒಂದು ಅಟ್ಯಾಚ್ಮೆಂಟ್ ಬೆಳೆಸುತ್ತೆ. ಅದು ಶಾಶ್ವತ ಸಂಬಂಧ ಒಂದೇ, ಕೃಷ್ಣನೊಟ್ಟಿಗೆ. ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನಃ. ಸೊ ಕೃಷ್ಣ ಹೇಳೋದು, ಪ್ರತಿಯೊಂದು ಜೀವಿಯು ನನ್ನ ಜೊತೆಗೆ, ನನ್ನ ಅಂಶವಾಗಿ ಸನಾತನವಾಗಿ ನನಗೆ ಸಂಬಂಧ. ಸೊ ಕೃಷ್ಣನೊಟ್ಟಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಆ ನೆಲೆ ಮುಂದುವರಿಬೇಕು ಅಂದ್ರೆ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿದಾಗೆ ಅದು ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಭೌತಿಕವಾಗಿ ತಾತ್ಕಾಲಿಕವಾಗಿ ಬೇರೆ ಬೇರೆ ಧಾರ್ಮಿಕ ಪದ್ಧತಿಗಳು ಕೂಡ, ಸೊ ಆ ರೀತಿಯಲ್ಲಿ ಹೇಳ್ತಾ ಇರೋದ್ರಲ್ಲಿ ಜ್ಞಾನಿ ಯೋಗಿ, ಸೊ ಅವರು ಕೂಡ ಒಂದು ರೀತಿಯ ಧರ್ಮದ ಪದ್ಧತಿಯಲ್ಲಿ ಇದ್ದಾರೆ. ಆದ್ರೆ ಆ ಧರ್ಮ ಪದ್ಧತಿಯಲ್ಲಿ ಅವ್ರ ಆಚರಣೆಯಲ್ಲಿ ಇದ್ರು, ಅವ್ರು ಕೃಷ್ಣನ ಮೇಲೆ ಬದ್ಧ ಸೌಹೃದ, ಕೃಷ್ಣನ ಮೇಲೆ ಸುಹೃತ್, ಕೃಷ್ಣ ನಿಜವಾದ ಸುಹೃತ್ ಅಂದ್ರೆ ಪರಮ ಸ್ನೇಹಿತ, ಅವನಕ್ಕಿಂತ ಅಷ್ಟು ಹತ್ತಿರ ಸ್ನೇಹಿತ ಇಲ್ಲ. ಹೃತ್ ಅಂದ್ರೆ ಹೃದಯ, ಸುಹೃತ್ ಅಂದ್ರೆ ಹೃದಯಕ್ಕೆ ಬಹಳ ಹತ್ತಿರ. ಸೊ ಕೃಷ್ಣನೊಟ್ಟಿಗೆ ಮಾತ್ರ ಅದನ್ನು ಬೆಳೆಸಕ್ ಸಾಧ್ಯ. ಈ ಜ್ಞಾನಿಗಳು ಯೋಗಿಗಳು ಅವ್ರು ಕೃಷ್ಣನ ಅಸ್ತಿತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ,
ಅವ್ರ ನಿರಾಕಾರತ್ವವೇ ಸರ್ವಸ್ವ ಅನ್ಕೊಂಡು. ಸೊ ಹಾಗಿರುವಾಗ ಅವರು ಹೇಗೆ ಸಂಬಂಧ ಬೆಳೆಸಕ್ ಸಾಧ್ಯ? ಭಗವದ್ಗೀತೆ ಕೃಷ್ಣ ಹೇಳ್ತಾರೆ, ಅರ್ಜುನ ನಿನಗೆ ನಾನು ಈ ರಹಸ್ಯವಾದ ಜ್ಞಾನವನ್ನು ಹೇಳ್ತೇನೆ, ಯಾಕೆಂದ್ರೆ ನೀನು ನನ್ನ ಪರಮ ಭಕ್ತ, ನಿನಗೆ ಇದು ಅರ್ಥ ಆಗತ್ತೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಮಸ್ಕರು ಮಾಮೇ ವೈಶಿಸಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಸೊ ನೀನು ಪ್ರಿಯ, ಭಕ್ತೋಸಿಮೆ ಸಖಾಚೇತಿ ರಹಸ್ಯಮಿ ಏತದ್ ಉತ್ತಮಂ. ಸೊ ಈ ರಹಸ್ಯವನ್ನು ನೀನು ಭಕ್ತನಾಗಿರೋದ್ರಿಂದ, ನೀನು ಸ್ನೇಹಿತನಾಗಿರೋದ್ರಿಂದ ನಿನಗೆ ಇದು ಅರ್ಥ ಆಗತ್ತೆ. ಸೊ ಹಾಗೆ ಈ ಕೃಷ್ಣನ ಮೇಲೆ ಅಟ್ಯಾಚ್ಮೆಂಟ್ ಇಂದ ಅದು ಭಕ್ತರಿಗೆ ಮಾತ್ರ ಸಾಧ್ಯ. ಸೊ ಭಕ್ತಿ ಪಥದಲ್ಲಿ ಮಾತ್ರ ಸಾಧ್ಯ. ಬೇರೆ ಪಥದಲ್ಲಿ ತಾತ್ಕಾಲಿಕವಾಗಿ ಏನೋ ಒಂದು ಮುನ್ನಡೆಯನ್ನು ಅನ್ನಿಸ್ಬೋದು, ತಾತ್ಕಾಲಿಕವಾಗಿ ಸ್ವಲ್ಪ ಇಂದಿನ ನಿಗ್ರಹ ಅನ್ನಿಸ್ಬೋದು, ಸ್ವಲ್ಪ ಮನಃಶಾಂತಿ ಅನ್ನಿಸ್ಬೋದು. ಆದರೆ ಆ ನೆಲೆ ಪತನಗೊಳ್ಳೋ ನೆಲೆನೇ, ಅದು ಶಾಶ್ವತವಲ್ಲ ಅಂತ ಅದು ಇದರಿಂದ ಶ್ರೀಲ ಪ್ರಭುಪಾದರು. ಯಾಕಂದ್ರೆ ಮೈ ಸೌಹೃದ ಇಲ್ಲ, ಕೃಷ್ಣನಿಗೆ ಆತ್ಮೀಯತೆ ಇಲ್ಲ. ಕೃಷ್ಣನ ಆತ್ಮೀಯತೆ ಇದ್ರೆ ಮಾತ್ರ ಇದು ಮುಂದುವರಿಯುತ್ತೆ. ಸೊ ಕೃಷ್ಣ ಆತ್ಮೀಯತೆ ಮುಂದುವರಿಯೋದು ಕೂಡ ಕೃಷ್ಣ ಇಲ್ಲಿ ನಮಗೆ ನೆಕ್ಸ್ಟ್ ಶ್ಲೋಕದಲ್ಲಿ ವಿಧಾನ ಕೊಡ್ತಾ ಇದ್ದಾರೆ ಪೃಥು ಮಹಾರಾಜರಿಗೆ. ಪರಾಕ್ರಮಿಯಾದ ನನ್ನ ಪ್ರೀತಿಯ ದೊರೆಯೇ, ಯಾವಾಗಲೂ ನೀನು ಸಮತ್ವವುಳ್ಳವನಾಗಿರು. ಪ್ರಜೆಗಳು ನಿನ್ನಗಿಂತಲೂ ಉತ್ತಮವಾಗಿರಲಿ, ಮಧ್ಯಮರಾಗಿರಲಿ ಅಥವಾ ಅಧಮರಾಗಿರಲಿ. ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿ ಆ ಭೌತಿಕ ಕಲ್ಮಶ, ಆ ಗುಣಗಳ ಪ್ರಭಾವದಲ್ಲಿ ಒಬ್ಬರು ಮೇಲಿರ್ಬೋದು, ತತ್ವಗುಣದಲ್ಲಿ ಇರ್ಬೋದು, ಒಬ್ಬರು ಇನ್ನ ಮಧ್ಯದಲ್ಲಿ ನಮ್ಮ ರೀತಿಯೇ ಇರ್ಬೋದು, ಇನ್ನೊಬ್ಬರು ನಮಗಿಂತ ಕೆಳಗಿರ್ಬೋದು. ಇದು ಗುಣಗಳ ಪ್ರಭಾವದಲ್ಲಿ ಅಷ್ಟೇ. ಸೊ ನಾನು ಕೆಳಗುಣ, ನಾನು ಪ್ರಭಾವದ ಬಂದ್ರೆ ನಾನು ಕೆಳಗೆ ಹೋಗ್ತೇನೆ, ಇನ್ನೊಬ್ಬರು ಮೇಲ್ಗುಣಗಳ ಪ್ರಭಾವದ ಬಂದ್ರೆ ಅವ್ರು ನನ್ನ ಮೇಲೆ ಹೋಗ್ತಾರೆ. ಸೊ ಹೀಗೆ ಭೌತಿಕ ಜಗತ್ತು ಮೇಲೆ ಕೆಳಗೆ ಯಾವ್ದ್ರ ಮೇಲೆ ಗುಣಗಳ ಪ್ರಭಾವದಿಂದ ಮೇಲೆ ಕೆಳಗೆ ಇದೆ. ಆಧ್ಯಾತ್ಮಿಕವಾಗಿ ಒಂದು ರೀತಿ ಇದೆ ಅಂತ ಹೇಳ್ಬೋದು, ಆದ್ರೆ ಅಲ್ಲಿ ಆ ನೆಲೆಯಲ್ಲಿ ಅದು ದಿವ್ಯ ನೆಲೆ, ಅಲ್ಲಿ ಆ ರೀತಿಯ ಮೇಲೆ ಕೆಳಗೆ ಏನೇ ಇರ್ಲಿ, ಈ ಮೇಲೆ ಕೆಳಗೆ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಎಂದಿಗೂ ನಾವು ಸಮಾನತೆಯಲ್ಲಿ ವ್ಯವಹರಿಸು ಅಂತ ಭಗವಂತನು ಹೇಳ್ತಾ ಇರ್ತಾರೆ. ಸಮಾನತೆಯಿಂದ ವ್ಯವಹರಿಸು, ಪಂಡಿತ ಸಮದರ್ಶಿನ. ಕೃಷ್ಣ ಗೀತೆಯಲ್ಲಿ ಕೂಡ ಇನ್ನೊಂದು ಕಡೆ ಹೇಳ್ತಾರೆ, ಪಂಡಿತ ಅಂದ್ರೆ ಅವ ವ್ಯಕ್ತಿ ಸಮದರ್ಶಿ. ಒಂದು ನಾಯಿ, ಒಂದು ಒಂದು ಬ್ರಾಹ್ಮಣ, ಒಂದು ಚಾಂಡಾಲ, ಯಾರು ಕೂಡ ಆ ವ್ಯಕ್ತಿಗೆ ಒಂದೇ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ಈ ರೀತಿನ ಅಭ್ಯಾಸ, ನಾವೀಗ ಸಾಧನೆ ಒಂದು ರೀತಿ, ಸೊ ಇದನ್ನ ಮಾಡು ಅಂತ ಹೀಗೆ ಹೇಳ್ತಾರೆ. ತಾತ್ಕಾಲಿಕವಾದ ಸುಖ ದುಃಖಗಳಿಂದ ವಿಚಲಿತನಾಗದಿರು, ನಿನ್ನ ಮನಸ್ಸನ್ನು ಇಂದ್ರಿಯಗಳು ಪೂರ್ತಿಯಾಗಿ ನಿನ್ನ ಹತೋಟಿಯಲ್ಲಿ ಇಟ್ಟುಕೋ. ಸೊ ನಮ್ಮ ಮನಸ್ಸು ಇಂದ ನಿಗ್ರಹಿಸಿದ್ರೆ ಮತ್ತೆ ಈ ಸ್ಥಾನ ಇದು ಬೇರೆ ಹಿಡಿಯುತ್ತೆ. ಇದು ಅದಕ್ಕೆ ನಮಗೆ ಆಚಾರ್ಯರು ನಿಯಮಗಳ ಪಾಲನೆ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ನಿರ್ದೇಶನ. ಸೊ ಈ ನಿರ್ದೇಶನಗಳಲ್ಲಿ ಭಗವಂತನು ಪೃಥು ಮಹಾರಾಜನಿಗೆ ತನ್ನ ವ್ಯವಹಾರ ಅಂದ್ರೆ ಕ್ಷತ್ರಿಯನಾಗಿರೋದ್ರಿಂದ ಆ ಕ್ಷತ್ರಿಯ ಕರ್ಮದಲ್ಲಿ ರಾಜನಾಗಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರಯತ್ನಿಸು, ಜನರಿಗೆ ರಕ್ಷಣೆಯನ್ನು ಒದಗಿಸು. ನಿನ್ನ ಏಕೈಕ ಕರ್ತವ್ಯ ನಿನ್ನ ರಾಜ್ಯದ ಪ್ರಜೆಗಳಿಗೆ ರಕ್ಷಣೆಯನ್ನು ಒದಗಿಸು. ಸೊ ಈ ಪ್ರಜೆಗಳ ರಕ್ಷಣೆ ಇದೆ, ಇದ್ರ ಜೊತೆಗೆ ಕೃಷ್ಣನ ಬದ್ಧ ಸೌಹೃದ ಹಿಂದೆ ಶ್ಲೋಕದಲ್ಲಿ ಹೇಳಿದಾಗ ಕೃಷ್ಣನ ಮೇಲೆ ಇದರಲ್ಲಿ ಕೃಷ್ಣನು ಹೇಳಿದ್ದಾನೆ ಇದು. ಸೊ ನಾವು ಏನ್ ಕೆಲಸ ಮಾಡ್ತಾ ಇರೋ ಆ ರೀತಿ ಭೌತಿಕವಾಗಿ ಇದು ಕೃಷ್ಣ ಹೇಳಿರೋದು, ನನಗೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ನಿರ್ದೇಶನ ಇದೆ. ಸೊ ಅದು ಇಲ್ಲಿ ನೇರವಾಗಿ ಇವರಿಗೆ ಹೇಳ್ತಾ ಇದ್ದಾರೆ. ಸೊ ನಮಗೆ ನೇರವಾಗಿ ಅಂದ್ರೆ ನಾವು ಅಷ್ಟು ಭಾಗ್ಯವಂತರಲ್ಲ. ಈ ರೀತಿ ಅರ್ಜುನಗೆ ನೇರವಾಗಿ ಭಗವಂತನ ಹೇಳಿದ್ರು, ಇಲ್ಲ ಪೃಥು ಮಹಾರಾಜ ನೇರವಾಗಿ ಹೇಳ್ತಾ ಇದ್ದಾರೆ. ಸೊ ತೊಂದರೆ ಇಲ್ಲ, ನಮಗೆ ಭಗವಂತನ ಭಗವದ್ಗೀತೆ ಇದೆ, ನಮಗೆ ಭಗವಂತನ ಶಾಸ್ತ್ರ ಭಾಗವತ ಇದೆ, ವೇದಶಾಸ್ತ್ರ ಇದೆ. ಸೊ ಇದರಿಂದ ನಮಗೆ ಮಾರ್ಗದರ್ಶನ ಇದೆ. ಸೊ ಇದರಿಂದ ನಮಗೆ ಭಗವಂತನ ಮಾರ್ಗದರ್ಶನ ಇದೆ. ಶಾಸ್ತ್ರದ ಮಾತು ಅಂದ್ರೆ ಭಗವದ್ಗೀತೆ ಮಾತು, ಅದು ಭಗವಂತನ ಮಾತೇ ಅದು. ಸೊ ಮಾರ್ಗದರ್ಶನ ಇದೆ ನಮಗೆ. ಎಷ್ಟೋ ಅಲ್ಲಿ ಆದೇಶಗಳಿದೆ ನಮಗೆ, ಇದು ಮಾಡಬೇಕು, ಇದು ಮಾಡಬಾರದು ಅಂತ ಇದೆ ನಮಗೆ. ಸೊ ಅದಕ್ಕೂ ಜೊತೆಗೆ ನಮಗೆ ಗುರುಗಳು, ಆಚಾರ್ಯರ, ಶುದ್ಧ ಭಕ್ತರ ಇದು ಕೂಡ ಇದೆ. ಭಗವಂತ ನಮಗೆ ಅವರನ್ನು ಕೂಡ ಒದಗಿಸಿಕೊಟ್ಟಿದ್ದಾನೆ. ಸೊ ಆಚಾರ್ಯ ಶುದ್ಧ ಭಕ್ತರು. ಸೊ ಅವರ ಮೂಲಕ ನಮಗೆ ಸರಿಯಾಗಿ ನಮ್ಗೇನಾದ್ರೂ ನಮಗೆ ದ್ವಂದ್ವ ಸ್ಥಿತಿ ಇದ್ರೂ ಕೂಡ ನಮಗೆ ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಕೃಷ್ಣನಿಗೆ ಸಂತೋಷ ಪಡಿಸುತ್ತೆ, ಇದು ಕೃಷ್ಣನಿಗೆ ಸಂತೋಷ ಪಡಿಸೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದು ಆಚಾರ್ಯ ಪ್ರಭುಪಾದರು ಹೇಳ್ತಾ ಇರೋದು.
ಸೊ ಈ ರೀತಿ ಮನೋಭಾವವನ್ನು ನಾವು ಬೆಳೆಸ್ಬೇಕು, ಆ ಮನಸ್ಥಿತಿಯನ್ನು ಆ ರೀತಿ ಬೆಳೆಸ್ಬೇಕು. ಆಗ ಬೆಳೆಸೋದ್ರಿಂದ ಭೌತಿಕ ಸುಖ ದುಃಖಗಳಿದ್ರೂ ಕೂಡ ಭೌತಿಕ ಜಗತ್ತು ನಮಗೆ ವಿಚಲಿತನಾಗದೆ ಇರ್ಬೋದು. ಇಲ್ಲಂದ್ರೆ ಭೌತಿಕ ಜಗತ್ತು ಇದೆ, ಇಲ್ಲಿ ಸುಖ ದುಃಖ ಬರುತ್ತೆ, ಇದು ಅಯ್ಯೋ ಇದಾಗಬಾರ್ದಾಗಿತ್ತು ಈ ರೀತಿ ಅನ್ಸುತ್ತೆ ನಮಗೆ. ಅದಾಗತ್ತೆ ಭೌತಿಕ ಜಗತ್ತು, ಇದು ಅದರ ಇದೆ ಆ 3 ಗುಣಗಳ ಮೇಲೆ ನಡೀತಾ ಇರುತ್ತೆ. ಸೊ ಯಾವ ಗುಣದ ಯಾವ ಪ್ರಭಾವ ಯಾವಾಗ ಬರುತ್ತೆ ನಮಗ್ ಗೊತ್ತಿಲ್ಲ. ಸೊ ಅದರ ಪ್ರಭಾವವಾಗಿ ಒಂದ್ ಟೈಮ್ ಸುಖ ಬರುತ್ತೆ, ಒಂದು ಟೈಮ್ ದುಃಖ ಬರುತ್ತೆ. ಆದರೆ ನಾವು ಭಗವಂತನ ನಿರ್ದೇಶನ ಇಟ್ಕೊಂಡಿದ್ರೆ, ಆಚಾರ್ಯ ನಿರ್ದೇಶನವನ್ನು ಇಟ್ಕೊಂಡಿದ್ರೆ, ಸೊ ಶಿಲಪ್ರಭುಪಾದ ಇನ್ನ ಒಂದು ಮಾತು ಹೇಳ್ತಾ ಇರೋದು, ಶಿಷ್ಯರಾದವನು ಮೋಕ್ಷಕ್ಕೆ ಕೂಡ ಅವನು ಹಂಬಲಿಸಬಾರ್ದು. ಗುರು ಆಚಾರ್ಯ ನಮಗೆ ಕೊಟ್ಟಿರೋ ಕರ್ತವ್ಯಗಳನ್ನು ನಾವು ನಿರ್ವಹಿಸಬೇಕು ಅಷ್ಟೇ. ಸೊ ಅದಕ್ಕೆ ನಾವು ಇದಾಗಿರ್ಬೇಕು ನಾವು. ಅದಕ್ಕೆ ನಾವು ಪ್ರತಿ ದಿವಸ ನಾವು ಗುರುಮುಖ ಪದ್ಮವಾಕ್ಯ ಚಿತ್ತತೆ ಕೊರಿಯ ಆಯ್ಕೆ ಆರನ ಕೊರಿಯೋ ಮನೆ ಆಶ್. ಸೊ ನಾವು ಗುರು ನಮಗೆ ಆದೇಶ ಕೊಟ್ಟಿರೋದು, ಅವ್ರು ಕೊಟ್ಟಿರೋ ನಿಯಮಗಳು ಪಾಲನೆ ಮಾಡೋದು, ಸೊ ಇದೇ ನಮ್ಮ ಜೀವನ. ಸೊ ಅದನ್ನ ನಾವು ಇದಾಗಿದ್ರೆ, ಸೊ ಹೇಳ್ತಾರೆ ಈ ಸುಖ ದುಃಖಗಳು ಭೌತಿಕ ಜಗತ್ತು ಬರುತ್ತೆ, ನಾವು ವಿಚಲಿತರಾಗೋದು, ಇದನ್ನ ನಾವು ಅಬ್ಸಾರ್ಬ್ಡ್ ಆಗಿರ್ತೀವಿ. ಶಿಲ ಪ್ರಭುಪಾದರ ಆಚಾರ್ಯರ ಜೀವನ, ಅವರು ಮುಕ್ತ ಪುರುಷರು, ಶುದ್ಧ ಭಕ್ತರು, ಆದರೂ ನಾವು ನೋಡಿದ್ರೆ ಅವರ ಜೀವನದಲ್ಲಿ ಒಂದ್ ರೀತಿ ಅವರು ತುಂಬಾ ಕಷ್ಟಪಡೋ ತರ ಕಾಣಿಸುತ್ತೆ. ಶಿಲ ಪ್ರಭುಪಾದರು ಇಲ್ಲಿ ಭಾರತದಲ್ಲೇ ಇದ್ದಾಗ 70 ವಯಸ್ಸವರೆಗೂ ಅವರು ಪ್ರಯತ್ನ, ಅವ್ರ ಗುರುವಿನ ಆದೇಶ, ಇದನ್ನು ಪ್ರಚಾರ ಮಾಡಬೇಕು, ವಿಶ್ವಾದ್ಯಂತ ಇದು ಪ್ರಚಾರ ಮಾಡ್ಬೇಕು, ಎಲ್ಲ ಜನರು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಕೃಷ್ಣ ಪ್ರಜ್ಞೆಯಿಂದಲೇ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ಸಿಗೋದು, ಇದರಿಂದ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಭೌತಿಕ ಜಗತ್ತಿನಲ್ಲಿ ಕಷ್ಟಗಳಲ್ಲೇ ತೊಡಗಿದ್ದಾರೆ, ಎಲ್ಲ ದುಃಖವೇ. ಪ್ರಪಂಚ ಅಂದ್ರೆ ಇದು ದುಃಖಾಲಯಂ ಅಶಾಶ್ವತ, ಈ ಭೌತಿಕ ಜಗತ್ತು ಇದು ದುಃಖದ ಆಲಯ, ಇಲ್ಲಿ ಸುಖ ಇಲ್ಲ. ಇಲ್ಲಿ ಒಂದೇ ಸುಖ ಅಂದ್ರೆ ನಾವು ಕೃಷ್ಣನ ಪ್ರಜ್ಞೆ ತೊಡಗಿದಾಗ ನಾವು ಸುಖಕ್ಕೆ ಬರಕ್ ಸಾಧ್ಯ. ಇಲ್ಲಾಂದ್ರೆ ಇದು ಕೇವಲ ದುಃಖ 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 ದುಃಖದ ಸಾಗರ ಇದು ಈ ಭೌತಿಕ ಜಗತ್ತು. ಸೊ ಇದು ಶುದ್ಧ ಭಕ್ತರಿಗೆ, ಆಚಾರ್ಯರಿಗೆ, ಅವ್ರಿಗೆ ಅಷ್ಟು ಅದರ ಇದಿರುತ್ತೆ, ಸಾಕ್ಷಾತ್ಕಾರ ಇರುತ್ತೆ. ಆಗಿರೋದ್ರಿಂದ ಅವರು ವೈಯಕ್ತಿಕವಾಗಿ ಅವರು ಅಷ್ಟು ಕಷ್ಟ ಇದ್ರು ಅವ್ರು ಪ್ರಯತ್ನ ಪಡ್ತಾರೆ. ಆಮೇಲೆ ನೋಡಿದ್ರೆ ಒಂದ್ಸಲ ಜೀವನದಲ್ಲಿ ಶಿಲ ಪ್ರಭುಪಾದರಿ ನೀವು ಲೀಲಾಮೃತ ಓದ್ದಾಗೆಲ್ಲ ನೋಡಿದ್ರೆ ತುಂಬಾ ಪ್ರಯತ್ನ ನಡೀತಾ ಇದೆ. ಆಚಾರ್ಯರಲ್ಲಿ ಅಮೆರಿಕೆ, ಅಲ್ಲಿ ನ್ಯೂಯಾರ್ಕ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿದ್ಮೇಲೂ ಕೂಡ ಅಲ್ಲಿ ಏನೋ ಒಂದು ಸ್ಥಳ, ಪ್ರತಿಯೊಂದಕ್ಕೂ ಒಂದು ಸ್ಥಳ ಬೇಕು. ಸೊ ಶಿಲ ಪ್ರಭುಪಾದರು ಮೊದಲಿಗೆ ಸ್ಥಳ ನೋಡ್ತಾ ಇದ್ದಾರೆ. ಅಲ್ಲಿ ಹಣ ಇಲ್ಲ ಶಿಲ ಪ್ರಭುಪಾದ, ನಾವೇನಾದ್ರೂ ಮಾಡ್ಬೇಕು, ಏನೋ ಮಾಡ್ಬೇಕು ಅಂದ್ರೆ ಫಸ್ಟ್ ಹಣ ಸಂಪಾದನೆ ಮಾಡ್ಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಮತ್ತೆ ನಮ್ದು ಪ್ಲಾನ್. ಆದ್ರೆ ಶಿಲ ಪ್ರಭುಪಾದರ ಆಚಾರ್ಯರು ಶುದ್ಧ ಭಕ್ತರು, ಅವರು ಸನ್ಯಾಸ ಸ್ವೀಕರಿಸಿದ ಮೇಲೆ ಏನೂ ಇಲ್ಲ, ಅವರು ಫ್ಯಾಮಿಲಿ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ, ಏನೂ ಇಲ್ಲ. ಏನು ಅವ್ರ ಹತ್ರ ಅಮೆರಿಕೆಗೆ ಹೋಗೋ $40, $8 ಇಲ್ಲಿಂದ. ಸೊ ಆದರೆ ಶಿಲ ಪ್ರಭುಪಾದರು ಹೋದ್ಮೇಲೆ ನೋಡ್ತಾ ಇದ್ದಾರೆ ಇಲ್ಲಿ ಹೇಗೆ ಜನರು ಹೇಗಿದ್ದಾರೆ, ಇವ್ರಿಗೆ ಕೃಷ್ಣ ಪ್ರಜ್ಞೆಗೆ ತರೋದು. ಸೊ ಪ್ರಭುಪಾದರು ಯಾವ್ದೋ ಒಂದು ಬಿಲ್ಡಿಂಗ್ ಎಲ್ಲೋ ನೋಡಿದ್ರು ಒಂದ್ ಕಡೆ, ಈ ಬಿಲ್ಡಿಂಗ್ ಲೊಕೇಶನ್ ಇದು ಸರಿಯಾಗಿದೆ, ಇದು ಬಿಲ್ಡಿಂಗ್ ಲೊಕೇಶನ್ ಸರಿಯಾಗಿದೆ ಅಂದ್ರೆ ನ್ಯೂಯಾರ್ಕ್ ಕೇಂದ್ರದ ಇದರಲ್ಲಿ, ನಗರದಲ್ಲಿ ಈ ಕಡೆ ಅವರು ಬರ್ಬೋದು, ಸೆಂಟ್ರಲ್ ನಲ್ಲಿ ಇದೆ. ಸೊ ಶಿಲ ಪ್ರಭುಪಾದ ಆ ರೀತಿ ಅವರು ಎಲ್ಲ ಪ್ಲಾನ್ ಮಾಡಿ ಆ ರೀತಿ ಅದಕ್ಕೆಲ್ಲ ಎಷ್ಟು ಅಡ್ವಾನ್ಸ್ ಕೊಡ್ಬೇಕು, ಯಾಕಂದ್ರೆ ಒಂದೇ ಸಲ ಅಷ್ಟು ಹಣ ಕೊಡಕ್ಕೆ, ಆಮೇಲೆ ಯಾರು ಕೊಡೋದು, ಹಣ ಕೊಡೋದು, ಅದಕ್ಕೆ ಪ್ರಭುಪಾದಗೆ ಭಾರತದಲ್ಲಿ ಕಾಂಟ್ಯಾಕ್ಟ್ಸ್ ಇರುತ್ತೆ. ಸೊ ಮೊದಲಿಗೆ ಪ್ರಭುಪಾದರು ಇವರಿಗೆ ಕೇಳ್ತಾರೆ ಸಹಾಯ, ಅವರ ಗಾಡ್ ಬ್ರದರ್ಸ್, ಸೊ ಗೋಡಿಯ ಮಠದಲ್ಲಿ. ಸೊ ಅವ್ರಿಗೆ ಕೇಳ್ತಾರೆ, ನಿಮ್ಮ ಇದು ಶಾಖೆಯನ್ನೇ ಇದನ್ನು ಸ್ಟಾರ್ಟ್ ಮಾಡಿ, ನಾನೇನು ಸಪರೇಟ್ ಒಂದು ಸಂಸ್ಥೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಏನೂ ಇಲ್ಲ, ಅಂತೇನು ಇಲ್ಲ. ಶಿಲ ಪ್ರಭುಪಾದರ ನಂತರ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಮಾಡಿದ್ರು. ಆದ್ರೆ ಅದ್ರ ಮುಂಚೆ ಶಿಲ ಪ್ರಭುಪಾದರು ಅದು ಮಾಡೋ ಅಗತ್ಯ ಏನಿದೆ? ಅಗತ್ಯ ಆಲ್ರೆಡಿ ಇವ್ರದ್ದು ಸಂಸ್ಥೆ ಇದೆ, ಗೌಡಿಯ ಮಠ ಇದೆ. ಸೊ ನಂದು ಅದರ ಒಂದು ಶಾಖೆ ಅಷ್ಟೇ. ಸೊ ಅವರ ಒಂದು ಸಹಕಾರದಿಂದನೇ ಪ್ರಚಾರ ಮಾಡ್ಬೋದು ಅಂತ ಶಿಲ ಪ್ರಭುಪಾದರು ಅವರ ಪತ್ರದ ಮೂಲಕ, ಶಿಲ ಪ್ರಭುಪಾದರು ಪತ್ರಗಳು ಬರೀತಾ ಇದ್ದಾರೆ ಅವರಿಗೆ ಆಗ ಆ ಸಮಯದಲ್ಲಿ. ಈಗ ಅಂದ್ರೆ ನಮ್ಗೆ ಫೋನ್ ಇದೆ, ಇನ್ನೊಂದಿದೆ, ಆಗ ಅಷ್ಟು ಬಳಕೆ ಇಲ್ಲ. ಫೋನ್ ಎಲ್ಲ ಇದೆ, ಫೋನ್ ಇತ್ತು, ಆದ್ರೆ ಅಷ್ಟು ಬಳಕೆ ಇಲ್ಲ ಅದರಲ್ಲಿ. ಸೊ ಶಿಲ ಪ್ರಭುಪಾದ ಪತ್ರ ಬರೀತಾ ಇದ್ದಾರೆ,
ಎಷ್ಟು ಒಂದ್ರ ಮೇಲೊಂದು, ಮತ್ತೆ ಅವ್ರ ಪತ್ರ ಸರಿಯಾಗಿ ಅವ್ರ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ತಕ್ಷಣ ಇನ್ನೊಂದು ಪತ್ರ, ಅಯ್ಯೋ ಯಾಕೆ ಏನಾಯ್ತು ನಿಮ್ಗೆ, ಅದ್ರ ಪತ್ರ ಸಿಗ್ಲಿಲ್ವಾ, ಇಲ್ಲ ಅಂದ್ರೆ ಇನ್ನೊಂದೇನೋ ಇದಾಯ್ತಾ. ಸೊ ಪ್ರಭುಪಾದರು ಆತರ ಇದರ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕು, ಇದ್ರ ಬಿಲ್ಡಿಂಗ್ ತಗೊಳ್ಬೇಕು, ನಿಮ್ಮ ಹೇಗೆ ಸಹಾಯ ಮಾಡ್ಬೋದು ನೀವು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಅವರು ಸಹಾಯ ಕೊಡಕ್ಕಾಗ್ಲಿಲ್ಲ ಏನೋ ಎಷ್ಟೋ ಕಾರಣಗಳಿಂದ. ನಂತರ ಶಿಲ ಪ್ರಭುಪಾದರು ದೊಡ್ಡ ದೊಡ್ಡ ಈ ಉದ್ಯಮಿಗಳಿದ್ದಾರೆ, ಯಾರು ಹೇಳ್ತಾರೆ ಜೆ.ಕೆ, ಇವಾಗ ಜೆ.ಕೆ ಗ್ರೂಪ್ ಕೇಳ್ತೇವೆ ನಾವು, ಇದು ಸಿಂಘಾನಿಯಾ ಇದು. ಸೊ ಅವರು ಎಷ್ಟೋ ಬಿಸ್ನೆಸ್, ದೊಡ್ಡ ಬಿಸ್ನೆಸ್. ಸೊ ಪ್ರಭುಪಾದ್ರ ಪರಿಚಯ ಇತ್ತು, ಪದಂಪಟ್ ಸಿಂಘಾನಿಯಾನ ಯಾರು. ಸೊ ಪ್ರಭುಪಾದ ಅವ್ರ ಪತ್ರ ಬರೀತಾ ಇದ್ದಾರೆ. ಸೊ ಅವರು ಪತ್ರ ಬರೆದು ಅಲ್ಲಿ ಅವರು, ನಿಮ್ಮ ಕೈಯಿಂದ ಆಗಲಿ ಮೊದಲು ಕೃಷ್ಣನ ದೇವಸ್ಥಾನ ಇದು ಅಮೆರಿಕೆಯಲ್ಲಿ, ಯಾಕಂದ್ರೆ ಶಿಲ ಪ್ರಭುಪಾದ ಶುರು ಮಾಡೋದಾಗ ಇರ್ಲಿಲ್ಲ, ಈಗಿದೆ. ಈಗ ನೀವು ಹೋದ್ರೆ ಎಲ್ಲೋ ಹೋದ್ರು ಕೂಡ ವಿಶ್ವದಲ್ಲಿ ನಮ್ಮ ಮಂದಿರಗಳಿದೆ, ಎಲ್ಲ ಕಡೆ ಈಗ ಆಗಿದೆ. ಆದ್ರೆ ಮೊದಲಿಗೆ 50-60 ವರ್ಷಗಳಿಂದ ಶಿಲ ಪ್ರಭುಪಾದರು ಹೋದಾಗ ಎಲ್ಲೂ ಏನು ಇರ್ಲಿಲ್ಲ. ಎಲ್ಲೂ ಏನು ಇರ್ಲಿಲ್ಲ ಅಂದ್ರೆ ಭಾರತದಲ್ಲೇ ಯಾರು ಇದ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನೀವು ನೋಡಿದ್ರೆ ಇತಿಹಾಸ ಚರಿತ್ರೆಯಲ್ಲಿ ನೋಡಿದ್ರೆ 1950s 1960s ಆ ಸಮಯದಲ್ಲಿ ಭಾರತದಲ್ಲಿ ಇದು ಸಿಕ್ತು, ಏನ್ ಸಿಕ್ತು ನಮಗೆ, ಸ್ವತಂತ್ರ ಸಿಕ್ತು. ಆದರೆ ನಮ್ಮ ಕಲ್ಚರಲ್ಲೇ ಜನರಿಗೆ ಇದಿಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ. ಆ ರೀತಿ ಒಂದು ಪ್ರಭಾವ, ಆ ರೀತಿ ವೃಂದಾವನನು ತೀರ್ಥಕ್ಷೇತ್ರಗಳಾಗಿದ್ರು ಕೂಡ ಅದಕ್ಕೆ ಪ್ರೋತ್ಸಾಹ ಇಲ್ಲ, ಸರ್ಕಾರ ಪ್ರೋತ್ಸಾಹ ಇಲ್ಲ. ಈ ರೀತಿ ಎಲ್ಲ ಜನರ ಮನಸ್ಥಿತಿ ಭಾರತದಲ್ಲಿ. ಸೊ ಹೀಗಿರುವಾಗ ಶಿಲ ಪ್ರಭುಪಾದರು ಅಲ್ಲಿ ಹೊರದೇಶಕ್ಕೆ ಹೋಗಿ ಆ ಜನರಿಗೆ ಪ್ರಚಾರ ಮಾಡಕ್ಕೆ ಒಂದು ಕೇಂದ್ರ ಬೇಕು, ಕೇಂದ್ರ ಅಲ್ಲಿ ದೇವಾಲಯ ಬೇಕು. ಸೊ ಅದಕ್ಕೆ ಇಲ್ಲಿ ಭಾರತದಲ್ಲಿರೋ ಇವರು ಯಾರು ದೊಡ್ಡ ಇವರು ವ್ಯಕ್ತಿಗಳು ಅವ್ರು ರೆಡಿ ಇದ್ದಾರೆ, ಅವರು ಒಪ್ಕೊಂಡ್ರು, ಹೌದೌದು ನಮಗೂ ಕೂಡ ಮಾಡಬೇಕು, ಧರ್ಮ ಪ್ರಚಾರ ಮಾಡಬೇಕು, ನಮ್ಮ ಭಗವದ್ಗೀತೆ ಸಂದೇಶವನ್ನು ಹೇಳಬೇಕು. ಸೊ ನಾವು ರೆಡಿ ಇದ್ದೇವೆ. ಆದ್ರೆ ನಾವು ರೆಡಿ ಇದ್ದೇವೆ ಅಂದ್ರೆ ನಾವು ಇಲ್ಲಿ ಭಾರತದ ರೀತಿಯಲ್ಲಿ ನಾವು ದೇವಸ್ಥಾನಗಳು ಕಟ್ಕೊಡ್ತೇವೆ. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ಪ್ರಭುಪಾದ ತುಂಬಾ ಪ್ರಾಕ್ಟಿಕಲ್. ಪ್ರಭುಪಾದರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಅದು ಮುಂದೆ ಮಾಡಿ ನೀವು ಬೇಕಾದ್ರೆ, ಸದ್ಯಕ್ಕೆ ಅಗತ್ಯ ಇಲ್ಲ. ಸದ್ಯಕ್ಕೆ ನನಗೆ ಏನ್ ಬೇಕು ಅಂದ್ರೆ ಒಂದು ವ್ಯವಸ್ಥೆ, ಜನರು ಬರಬೇಕು, ಈ ಹರೇ ಕೃಷ್ಣ ಮಂತ್ರವನ್ನು ಅವರು ಜಪಿಸ್ಬೇಕು, ಅವರು ಸಂಕೀರ್ತನೆ ಮಾಡ್ಬೇಕು, ಈ ಭಗವದ್ಗೀತಾ ಭಾಗವತವನ್ನು ಅವರು ಸ್ಟಡಿ ಮಾಡ್ಬೇಕು, ಅಷ್ಟೇ. ಇದಕ್ಕೆ ವ್ಯವಸ್ಥೆ. ಆಮೇಲೆ ಈ ದೇಶದಲ್ಲಿ ಇನ್ನ ಆ ರೀತಿ ನೀವು ಮಾಡ್ಬೇಕು ಅಂದ್ರೆ ತುಂಬಾ ಹಣ ಆಗತ್ತೆ. ನಮ್ಮ ಭಾರತದಲ್ಲಿ ಕನ್ಸ್ಟ್ರಕ್ಷನ್ ನಮ್ದು ಒಂದು ಕಾಸ್ಟ್, ಅಮೆರಿಕೆಯಲ್ಲಿ ಇನ್ನ 10 ಪಟ್ಟು ಆಗುತ್ತೆ. ಅಲ್ಲಿ ಎಲ್ಲ ಕೂಡ ಕಾಸ್ಟ್ಲಿ, ಮೆಟೀರಿಯಲ್ಸ್ ಕಾಸ್ಟ್ಲಿ ಇರುತ್ತೆ, ಲೇಬರ್ ಕಾಸ್ಟ್ ಇರುತ್ತೆ, ಎಲ್ಲ. ಶಿಲ ಪ್ರಭುಪಾದ ಅದೆಲ್ಲ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಶಿಲ ಪ್ರಾಕ್ಟಿಕಲ್ ಇದಾಗಿ ಹೇಳ್ತಾರೆ, ಸದ್ಯಕ್ಕೆ ಅಗತ್ಯ ಇಲ್ಲ, ಇರೋ ಒಂದು ಬಿಲ್ಡಿಂಗ್ ಅನ್ನೇ ನಾವು ಸ್ವಲ್ಪ ಮಾಡಿಫೈ ಮಾಡ್ಬೋದು, ಅದನ್ನ ದೇವಾಲಯ ರೀತಿಯಲ್ಲಿ ಮಾಡ್ಬೋದು. ಸೊ ಪ್ರಭುಪಾದರು ಆ ರೀತಿ ಒಂದು, ಆಮೇಲೆ ಅದ್ರ ಕೂಡ ತುಂಬಾ ಪ್ರಭುಪಾದರು ಒಂದು ಜಾಗರೂಕತೆಯಿಂದ, ಅವರಿಂದ ನೀವು ಇಷ್ಟು ಅಡ್ವಾನ್ಸ್ ಕೊಡ್ಬೋದು ಸಾಕು, ಅದರಿಂದ ನಿಮಗೆ ಆ ಬಿಲ್ಡಿಂಗ್ ಸಿಗುತ್ತೆ, ಮತ್ತೆ ನಂತರ ನೀವು ಎಷ್ಟೋ ವರ್ಷಗಳಿಗೆ ಅದು ಲೋನ್ ಅಲ್ಲಿ ಕಟ್ಬಹುದು. ಸೊ ಈ ರೀತಿ ಎಲ್ಲ ಪ್ರಭುಪಾದ ಎಷ್ಟು ಪ್ರಯತ್ನ. ಸೊ ಆದ್ರೂ ಹೇಳ್ತಾರೆ ಅದಕ್ಕೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಬೇಕು. ಈ ಭಾರತದಿಂದ ಏನಾದ್ರು ಹಣ ಕಳಿಸ್ಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್, ಫಾರಿನ್ ಎಕ್ಸ್ಚೇಂಜ್ ಇವಾಗೆಲ್ಲ ಆಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಅಲ್ಲಿಂದ ಹಣ ಇಲ್ಲಿ ತರಬಹುದು. ಪರ್ಟಿಕ್ಯುಲರ್ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಆಗ್ತಾ ಇರಲಿಲ್ಲ ಹಿಂದೆ. ಈ 50 ವರ್ಷಗಳಿಂದ ಗೌರ್ಮೆಂಟ್ ಈಗಲೂ ಈಗ ತುಂಬಾ, ಈಗ ಚಿನ್ನ ಖರೀದಿ ಮಾಡಿ, ಇದು ಖರೀದಿ ಮಾಡಬೇಡಿ, ಇಲ್ಲ ಯಾಕೆ ಅಂದ್ರೆ ಫಾರಿನ್ ಕರೆನ್ಸಿ, ಫಾರಿನ್ ರಿಸರ್ವ್ ಇದೆಲ್ಲ ಎಷ್ಟೆಷ್ಟು ಇದು ಇವತ್ತಿನ ಆರ್ಥಿಕ ಇದರಲ್ಲಿ ಇದೆ. ಅದೇ ರೀತಿ 50 ವರ್ಷಗಳಿಂದ ಅದೆಲ್ಲ ತುಂಬಾ ಇದಿತ್ತು. ಸೊ ಶಿಲ ಪ್ರಭುಪಾದರಿಗೆ ಇವರು ರೆಡಿ ಇದ್ದಾರೆ, ಇಲ್ಲಿಂದ ಭಾರತದಿಂದ ಒಬ್ಬರು ಯಾರೋ ಅಲ್ಲಿ ಒಂದು ಅವ್ರ ಕೇಂದ್ರ ಸ್ಥಾಪನೆ ಮಾಡಕ್ಕೆ. ಆದರೆ ಭಾರತ ಸರ್ಕಾರ ಇದು ಒಪ್ಪಿಗೆ ಕೊಡೋದಿಲ್ಲ, ಅನುಮತಿ ಕೊಡೋದಿಲ್ಲ ಇಲ್ಲಿಂದ ಹಣವನ್ನು ಅಲ್ಲಿಗೆ ಕಳಿಸ್ಲಿಕ್ಕೆ. ಸೊ ಕೊನೆಗೆ ಪ್ರಭುಪಾದರು ಹಾಗೆ ಸನ್ನಿವೇಶ ಬರುತ್ತೆ, ಏನೂ ಇಲ್ಲ, ಅವ್ರು ಅಲ್ಲೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರೇಮ ಸಂಘ ರಿಜಿಸ್ಟರ್ ಮಾಡ್ತಾರೆ, ನ್ಯೂಯಾರ್ಕ್ ಅಲ್ಲಿ ಪ್ರಭುಪಾದ ರಿಜಿಸ್ಟರ್ ಮಾಡ್ತಾರೆ. ಆಮೇಲೂ ಕೂಡ ಗೌರ್ಮೆಂಟ್ ಇಂದ ಪರ್ಮಿಷನ್ ಏನು ಅಂದ್ರೆ ಅಲ್ಲಿ ಮಂದಿರ ಮಾಡಕ್ಕೆ ಇವ್ರಿಗೆ ಇಂಡಿಯನ್ಸ್ ಇಂದ ಸಹಾಯ ತಗೊಳಕ್ಕೆ. ಈ ತರ ನಾನು ಇಂಡಿಯನ್, ಪ್ರಭುಪಾದರು ಭಾರತೀಯರು, ಸೊ ಇವ್ರು ಅಲ್ಲಿ ಹೋಗಿದ್ದಾರೆ. ಸೊ ಆ ದೇಶದಲ್ಲಿ ಹೋದಾಗ ಇವ್ರು ಅಲ್ಲಿ ಸ್ಟಾರ್ಟ್ ಮಾಡಕ್ಕೆ, ಅಲ್ಲಿ ಜನರಿಂದ ಸಹಾಯ ತಗೊಳಕ್ಕೆ ಅವರು, ಅದಕ್ಕೂ ಕೂಡ ಪರ್ಮಿಷನ್. ಸೊ ಬಹಳ 1 ವರ್ಷ ಶಿಲ ಪ್ರಭುಪಾದ ಸ್ಟ್ರಗಲ್ ನೋಡಿದ್ರೆ ಆ ಪತ್ರಗಳು ನೋಡ್ಬೋದು ನೀವು, ಲೆಟರ್ಸ್ ಇದೆ. ಪ್ರಭುಪಾದರು ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರ ಮೂಲಕ ಮಾಡ್ತಾ ಇದ್ದಾರೆ, ಅವ್ರ ಮೂಲಕ ಮಾಡ್ತಾ ಇದ್ದಾರೆ, ಇವ್ರು ಸಹಾಯ ಮಾಡ್ಬೋದು, ಅವ್ರು ಸಹಾಯ ಮಾಡ್ಬೋದು.
ಸೊ ಅವ್ರ ಪ್ರಯತ್ನ ಅಂದ್ರೆ ಮನಸ್ಸು ಸಂಪೂರ್ಣವಾಗಿ ಕೃಷ್ಣನ ಹೀಗೆ ಇದು ಸ್ಥಾಪನೆ ಮಾಡೋದು, ಕೃಷ್ಣ ಒಂದು ಕೇಂದ್ರವನ್ನು, ಕೃಷ್ಣ ಪ್ರಚಾರ ಸ್ಥಾಪನೆ ಮಾಡೋದು, ಇದರಲ್ಲಿ ತೊಡಗಿದ್ದಾರೆ ಶ್ರೀಲ ಪ್ರಭುಪಾದರು. ಇದ್ರ ಜೊತೆಗೆ ಶ್ರೀಲ ಪ್ರಭುಪಾದರು ಅವರ ಭಗವದ್ಗೀತೆ ಭಾಗವತವನ್ನು ಬರಿತಾ ಇದ್ದಾರೆ. ಎಲ್ಲಿ ಸಮಯ ಸಿಗುತ್ತೆ, ಪ್ರಭುಪಾದರು ನಮ್ಮ ರೀತಿ ಗಂಟೆ 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 ನಿದ್ದೆ ಮಾಡೋ ಇದಿಲ್ಲ. ಪ್ರಭುಪಾದರು ಕೇವಲ 3-4 ಗಂಟೆ ಪ್ರಭುಪಾದರು ನಿದ್ದೆ. ಎಲ್ಲ ಸ್ವಲ್ಪ ಸಮಯ ಸಿಕ್ಕಿದ್ರು ಶ್ರೀಲ ಪ್ರಭುಪಾದರು ಈ ಭಾಗವತವನ್ನು ಟ್ರಾನ್ಸ್ಲೇಷನ್. ಒಂದ್ ಕಡೆ ಪ್ರಭುಪಾದರು ಹೇಳ್ತಾರೆ, ನಾನು ಎಲ್ಲವನ್ನೂ ಬಿಟ್ಬಿಡ್ಬೋದು. ಒಂದು ಸನ್ನಿವೇಶ ಬರುತ್ತೆ, ಯಾರು ಸಪೋರ್ಟ್ ಬರ್ತಾ ಇಲ್ಲ, ಯಾರು ಸಹಾಯ ಬರ್ತಾ ಇಲ್ಲ, ಈಗ ಸರ್ಕಾರದಿಂದ ಪರ್ಮಿಷನ್ ಸಿಗೋದಿಲ್ಲ. ಇನ್ನೊಂದು ಪ್ರಭುಪಾದರು ಅವ್ರ ಗಾಡ್ ಬ್ರದರ್ ಬರೀತಾರೆ, ಒಂದು ತೊಂದರೆ ಇಲ್ಲ, ನಾನು ಈಗ ವಾಪಸ್ ಬಂದ್ಬಿಡ್ತೇನೆ ಭಾರತಕ್ಕೆ. ನಾನು ಪ್ರಯತ್ನ ಪಟ್ಟೆ, ನನ್ನ 70ನೇ ವಯಸ್ಸಲ್ಲಿ ನಾನು ಗುರು ಹೇಳಿದ್ರು, ಗುರು ಆದೇಶ ಇತ್ತು ಈ ತರ ಹೋಗಿ ಪ್ರಚಾರ ಮಾಡು ಅಂತ. ಸೊ ನಾನು ಪ್ರಯತ್ನ ಪಟ್ಟೆ, ಏನ್ ಮಾಡೋದು, ಪ್ರಯತ್ನ ಈಗ ನೋಡ್ತಾ ಇದ್ರೆ ಸಫಲ ಆಗೋ ರೀತಿ ಕಾಣೋದಿಲ್ಲ. ಇದು ಏನು ನನಗೆ ಇಲ್ಲಿ ಒಂದು ಜನರು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೆ, ಜನರು ಬರ್ತಾ ಇರೋ ಮುಂದೆ, ಆದ್ರೂ ಕೂಡ ಸಮಯ ಬೇಕು ಪ್ರತಿಯೊಂದಕ್ಕೂ. ನನಗೆ ಕೇಂದ್ರ ಬೇಕು, ಒಂದು ಇದು ಬೇಕು, ಎಲ್ಲ ಇದು ಆಗೋ ರೀತಿ ಕಾಣೋದಿಲ್ಲ ಇದು. ಸೊ ಹಾಗಿದ್ರೆ ತೊಂದರೆ ಇಲ್ಲ, ನಾನು ವಾಪಸ್ ಬಂದ್ಬಿಡ್ತೇನೆ. ಆ ಪತ್ರದಲ್ಲಿ ಪ್ರಭುಪಾದ ಬರೀತಾರೆ, ತೊಂದರೆ ಇಲ್ಲ, ನಾನು ಏನ್ ಬಿಡಕ್ಕೂ ರೆಡಿ ಇದ್ದೇನೆ, ಆದರೆ ಈ ಭಾಗವತ ನಾನು ಅನುವಾದ ಮಾಡೋದು ಇದು ನನ್ನ ಗುರುವಿನ ಮುಖ್ಯ ಆದೇಶ. ಸೊ ಹಾಗೆ ಇದನ್ನ ಮಾತ್ರ ಬಿಡಕ್ಕಾಗಲ್ಲ. ಸೊ ಶ್ರೀಲ ಪ್ರಭುಪಾದರು ಆ ರೀತಿಯಲ್ಲಿ ಕೊನೆಗೆ ಭಗವಂತನ ಕೃಪೆಯಿಂದ ಪ್ರಭುಪಾದರು ಪುಸ್ತಕಗಳೂ ಬರೆದ್ರು, ಸಂಸ್ಥೆನೂ ಮಾಡಿದ್ರು, ಶಿಷ್ಯರು ಕೂಡ ಸಾವಿರಾರು ಶಿಷ್ಯರು ಆದರು. ಆಮೇಲೆ ಒಂದು ಸಮಯದಲ್ಲಿ ಪ್ರಭುಪಾದರು ಹೇಳ್ತಾರೆ, ಈಗ ನನ್ನ ಕೆಲಸ ಆಯ್ತು. ಕೆಲಸ ಆಯ್ತು ಅಂದ್ರೆ ಒಂದ್ ರೀತಿ ಪ್ರಭುಪಾದರು ಹೇಳ್ತಾರೆ, ಇದು ಕ್ರಾಂತಿಕರವಾದ ಇದು ಈ ಕಲಿಯುಗದಲ್ಲಿ ಒಂದು ರೀತಿ ಇದು ಎಲ್ಲ ಸಂಪೂರ್ಣ ತಮೋಗುಣ ರಜೋಗುಣ ಆವೃತವಾಗಿ ನಾವೆಲ್ಲ ಅಜ್ಞಾನದಲ್ಲಿ ಇದ್ದೇವೆ, ಕಂಪ್ಲೀಟ್ ದೇಹದ ಭಾವನೆ ಇದ್ದೇವೆ, ಕಂಪ್ಲೀಟ್ ದುಃಖದಲ್ಲೇ ಇದ್ದೇವೆ, ದುಃಖದ ಸಾಗರದಲ್ಲಿದ್ದು ನಾವು ಸುಖವಾಗಿದ್ದೇವೆ ಹಿಂದೆ ಸುತ್ತ ಅನ್ಕೊಳ್ತಾ ಇದ್ದೇವೆ ಅಷ್ಟೇ. ಸೊ ಶ್ರೀಲ ಪ್ರಭುಪಾದರಾದ್ರೆ ನಮಗೆ ಈ ರೀತಿ ಒಂದು ಕ್ರಾಂತಿಕರವಾದ ಇದು ಆಂದೋಲನವನ್ನು ಶುರು ಮಾಡಿ ಅವರ ಪುಸ್ತಕಗಳನ್ನು ಕೊಟ್ಟು ಪ್ರಭುಪಾದರು ಅದನ್ನು ಪ್ರಚಾರ ಕೇಂದ್ರಗಳು ಮಾಡಿದ್ಮೇಲೆ, ಯಾಕಂದ್ರೆ ಪ್ರಭುಪಾದರು ಈಗ ಹೋಗಿ ಮಾಡಿದ್ದು ಒಂದು, ನಂತರ ಅವರ ಆದೇಶದ ಮೇಲೆ ಅವ್ರ ಶಿಷ್ಯರು ಮಾಡಿದ್ರು. ಅವ್ರ ಶಿಷ್ಯರು ಒಬ್ಬರು ಸ್ಯಾನ್ ಫ್ರಾನ್ಸಿಸ್ಕೋ, ಇನ್ನೊಂದು ಹೊಸ ನಗರಕ್ಕೆ ಹೋಗ್ತಾರೆ, ಅಲ್ಲಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಬೇರೆ ಬೇರೆ ನಗರಗಳು, ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಖಂಡಗಳಲ್ಲಿ, ಯುರೋಪ್ನಲ್ಲಿ, ಆಫ್ರಿಕಾ ಅಲ್ಲಿ. ಸೊ ಹೇಗೆ ಆಚಾರ್ಯರು ಇಲ್ಲಿಂದ ಹೋಗಿ ಏನು ಇದು ಬೆಂಬಲ ಇಲ್ಲದೆ ಮಾಡಿದ್ರು, ಅವರ ಶಿಷ್ಯರು ಕೂಡ ಅದೇ ರೀತಿಯಲ್ಲಿ ಏನು ಬೆಂಬಲ ಇಲ್ಲದೆ ಅವರು ಕೂಡ ಒಬ್ಬೊಬ್ರು ಶುರು ಮಾಡಿದ್ರು. ಸೊ ಪ್ರಭುಪಾದರು ಆ ರೀತಿಯ ಒಂದು ಅವರ ಉದಾಹರಣೆಯಿಂದಲೇ ಅವರು ಆ ರೀತಿಯ ಒಂದು ಸ್ಫೂರ್ತಿಯನ್ನು, ಆ ರೀತಿಯ ಒಂದು ಉತ್ಸಾಹವನ್ನು ಅವರು ತೋರಿಸ್ಕೊಟ್ರು. ಯಾಕಂದ್ರೆ ಕೃಷ್ಣನ ಸೇವೆಯಲ್ಲಿ, ಭಕ್ತಿ ಸೇವೆಯಲ್ಲಿ ಅದು ಆ ರೀತಿ ನಮಗೆ ನಿಜವಾಗ್ಲೂ ನಾವು ಆಧ್ಯಾತ್ಮಿಕ ನೆಲೆಯಲ್ಲಿದ್ದರೆ ನಾವು ನಮಗೆ ಭೌತಿಕವಾದ ಇದು ಏನೋ ಅನ್ಸೋದಿಲ್ಲ. ಇವಾಗ ನೀವು ಜನ ಭಕ್ತರಿಗೂ ಅನುಭವ ಇರುತ್ತೆ, ಬುಕ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಹೋಗ್ತಾರೆ, ಹೋದಾಗ ಮಾಡುವಾಗ ಯಾರು ಇಂಟ್ರೆಸ್ಟ್ ಇಲ್ಲ ತರ ತೋರ್ಸುತ್ತೆ ಒಂದೊಂದ್ಸಲ, ಯಾರಿಗೂ ಅಯ್ಯೋ ಬೇಡ, ನನ್ನ ಪುಸ್ತಕ ಬೇಡ, ಇನ್ನೊಂದು ಬೇಡ. ಆದ್ರೆ ನಂತರ ಅದು ಹಾಗೆ ಮುಂದುವರಿಸಿದ್ರೆ ಯಾರಾದ್ರೂ ಇರ್ತಾರೆ, ಒಬ್ಬ ಪುಸ್ತಕ ತಗೊಳ್ಳೋರು, ಯಾರೋ ಪುಸ್ತಕಗಳು ಕಾಯ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಅವಾಗ ಅವರಿಗೆ ಒಂದು ಸಿಕ್ಕಿದ ಪುಸ್ತಕ ಇದರಿಂದನೋ ಮತ್ತೆ ನಮಗೆ ಬರೋ ಆನಂದ, ದಿವ್ಯ ಆನಂದ ಹೇಗಿರುತ್ತೆ ಅಂದ್ರೆ, ನನ್ನ ಇವತ್ತು ದಿನ ಸಾರ್ಥಕ ಆಯ್ತು. ಸೊ ಭಕ್ತಿಯ ಚಟುವಟಿಕೆಗಳು, ಭಗವಂತ ಚಟುವಟಿಕೆ ಹೇಗೆ ಅಂದ್ರೆ ಅವನ ಭಕ್ತಿ ಸೇವೆ ಆ ರೀತಿ ಅನುಭವವನ್ನು ಕೊಡುತ್ತೆ ನಮಗೆ. ಭೌತಿಕವಾದ ಹೊರಗಿನ ಇದರಿಂದ, ಭೌತಿಕ ಜಗತ್ತು ಅಂದ್ರೆ ಒಂದು ಲಾಭ, ಒಂದು ನಷ್ಟ, ಒಂದು ಹೀಗೆ ನಡೆಯೋದು ಭೌತಿಕ ಜಗತ್ತು. ಆದ್ರೆ ಇದು ಭಕ್ತಿಯ ಸೇವೆಯ ನೆಲೆ ಹೇಗಿರುತ್ತೆ ಅಂದ್ರೆ, ಕೃಷ್ಣನಿಗೆ ಮತ್ತೆ ಆಚಾರ್ಯರಿಗೆ ಅವರಿಗೆ ತೃಪ್ತಿ ಮಾಡಿಸುವ ಒಂದು ಭಾವನೆ ನಾವು ಬೆಳೆಸಿದಷ್ಟು ನಮಗೆ ಇದರಿಂದ ನಾವು ಮುಕ್ತರಾಗಿರುತ್ತೆ. ಸೊ ಇನ್ನೊಂದು ಮಾತು ಪ್ರಭುಪಾದರು ಹೇಳ್ತಾರೆ, ಸೊ ಈಗ ನಾನು ಬೆಂಕಿಯನ್ನು ಶುರು ಮಾಡಿಬಿಟ್ಟಿದ್ದೇನೆ, ಈ ಬೆಂಕಿಯನ್ನು ಯಾರು ಕೂಡ ನಿಲ್ಲಿಸ್ಲಿಕ್ಕಾಗಲ್ಲ. ಸೊ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಇದು ಮುಂದುವರಿಯುತ್ತೆ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ನಗರ ಪೃಥ್ವೀತೆ ಆಚೆ ಯಥೋ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಇದೆ ಮೋರನಾಮ. ಸೊ ಚೈತನ್ಯ ಮಹಾಪ್ರಭು ಹೇಳಿರೋದು, ಪ್ರತಿಯೊಂದು ನಗರ ಗ್ರಾಮದಲ್ಲಿ ಇದು ಹರಡುತ್ತೆ, ಇದು ಹಬ್ಬ ಇದಾಗುತ್ತೆ, ಡೆಫಿನೆಟ್ ಆಗುತ್ತೆ ಇದು. ಸೊ ಕೇಂದ್ರಗಳು ಕೂಡ ಸ್ಥಾಪನೆ ಆದಷ್ಟು ಖಂಡಿತವಾಗಿ ಅದು
ಪ್ರಚಾರ ಹೆಚ್ಚಾಗುತ್ತೆ. ಅದು ಎಲ್ಲರನ್ನೂ ಕೂಡ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಕೃಪೆಯಿಂದ ಇದು ಹೇಗೆ ಅಂದ್ರೆ ಇದೊಂದು ಪ್ರೇಮ ಸಾಗರ, ಈ ಎಲ್ಲರನ್ನು ಕೂಡ ಮುಳುಗಿಸ್ಬಿಡುತ್ತೆ ಇದು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ಸೇರಿಸ್ಬೋದು. ನೋಡಿ, ನಮ್ಮ ಗುರುಗಳೇ, ನಮ್ಮ ಝೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರ ದೇಹ ಸ್ಥಿತಿ ಆಗಿದೆ. ಆದ್ರೆ ಅವ್ರು ನಾವು ನೋಡ್ತಾ ಇದೀವಿ, ಇಲ್ಲಿ ಮಲೇಷಿಯಾಗ ಹೋದ್ರು, ನಂತರ ಇಲ್ಲಿ ಡೆಲ್ಲಿಗೆ ಬಂದ್ರು, ಎಲ್ಲ ಬಂಗಾಲ ಅವ್ರ ಮೇನ್ ಅವ್ರದ್ದು ಮಾಯಾಪುರ, ಬಂಗಾಳ ದೇಶ. ಬಂಗಾಲ ಎಲ್ಲರೂ ಎಲೆಕ್ಷನ್ ಇದ್ರಲ್ಲಿ ಇದ್ದಾರೆ. ಎಲ್ಲರೂ ಏನಾಗುತ್ತೆ, ಇವ್ರು ಗೆಲ್ತಾರ ಅವ್ರು ಗೆಲ್ತಾರ, ರಾಜಕೀಯ. ಸೊ ಅವರು ಅದೇ ಚಿಂತನೆ ಇಲ್ಲ. ಅಲ್ಲಿ ನಡೀತಾ ಇದೆ ಅವರ ಕೇಂದ್ರ, ಅಲ್ಲಿ ಮಾಯಾಪುರದಲ್ಲಿ, ಅಲ್ಲಿ ಅವರ ಶಿಷ್ಯರು ಅವರ ಇದು ಬಾಂಗ್ಲಾದೇಶ ನಡೀತಾ ಇದೆ. ಅಲ್ಲಿ ನೂರಾರು ಕೇಂದ್ರಗಳ ಮಾಡ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಈ ಸ್ಥಿತಿಯಲ್ಲೂ ಅವರು ಅಮೆರಿಕೆಯಲ್ಲಿದ್ದಾರೆ. ಈಗ ಅಲ್ಲೇ ಒಂದು ಎಲ್ಲೋ ಕೇಂದ್ರದಲ್ಲಿ ಅಲ್ಲಿ 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 ಜನರಿಗೆ ಪ್ರೋತ್ಸಾಹಿಸ್ತಾ ಅಲ್ಲಿ ಪ್ರಚಾರ ನಡೆದಿದ್ದಾರೆ. ಸೊ ಹೀಗೆ ಆ ಸ್ಥಿತಿ, ಆ ಶುದ್ಧ ಭಕ್ತ ಸ್ಥಿತಿ, ಆ ನೆಲೆಗೆ ತಲುಪಿದ್ರೆ ವ್ಯಕ್ತಿ ಆ ದೇಹದ ಏನು ಇದು ಕೂಡ ಅವ್ರಿಗೆ ಏನು ಮಾಡೋದಿಲ್ಲ. ಅವ್ರಿಗೆ ಸೊ ದೇಹದ ಸ್ಥಿತಿ ಇದೆ, ದೇಹದ ಸ್ಥಿತಿ ನೋಡಿದ್ರೆ ಅಯ್ಯೋ ಇಷ್ಟು ದುಃಖದಲ್ಲಿರ್ಬೇಕು ಅವರು, ಈ ರೀತಿ ಕಷ್ಟದಲ್ಲಿರ್ಬೇಕು ಆತರ ಅನ್ಸುತ್ತೆ. ಇಲ್ಲ, ನಾವು ಈಗ ಆಧ್ಯಾತ್ಮಿಕ ನೆಲೆ ತಲುಪಿದ್ರೆ, ಭಗವಂತನ ಭಕ್ತಿ ಸೇವೆ ನೆಲೆ ತಲುಪಿದ್ರೆ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಸೊ ನಾವು ಆ ನೆಲೆಗೆ ನಾವು ಬದ್ಧ ಸೌಹೃದ, ಭಗವಂತನಿಗೆ ಆತ್ಮೀಯವಾಗ್ಬೇಕು. ಗುರು ನಾವು ಆತ್ಮೀಯವಾಗ್ಬೇಕು. ಅವ್ರ ಆದೇಶ ನಮಗೆ ಆಳವಾಗಿ ಇದ್ರೆ ನಮ್ಗೆ ಹೃದಯದಲ್ಲಿ, ನಮ್ಗೆ ಭೌತಿಕವಾದ ಯಾವ ಸ್ಥಿತಿಯು ಕೂಡ ನಮ್ಗೆ ಅಂಟೋದಿಲ್ಲ ನಮ್ಗೆ. ಸೊ ಆ ಮುಕ್ತ ಸ್ಥಿತಿಯಲ್ಲಿ ನಾವು ಇರ್ಬೋದು. ಓಕೆ, ಸೊ ನಾನು ನಿಲ್ಲಿಸ್ತೇನೆ. ನಾನು ಯಾರಾದ್ರೂ ಏನಾದ್ರು ಹೇಳ್ತೀರಾ ಹೇಳಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ. ಶ್ರೀಲ ಪ್ರಭುಪಾದ ಕೀ ಜಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ, ನಾವು ಕಂಟಿನ್ಯೂ ಮಾಡಿ. ಹೋಸ್ಟ್ ಮಾಡ್ಬೇಕಾ ನಿಮ್ಗೆ? ನಿಮ್ಗೆ ಹೋಸ್ಟ್ ಮಾಡ್ಬೇಕಾ? ಹೌದು. ಓ ಸಾರಿ ಸರ್, ನೀವು ಕೋ ಹೋಸ್ಟ್ ಮಾಡಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಗಳೇ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಓ ಈಗಲೂ ಬೇರೆ ಕ್ಲಾಸ್ ಇದೆ. ಸ್ಕಂದ. ಹರೇ ಕೃಷ್ಣ ಮಾತಾಜಿ. ಹೋಗ್ತೇನೆ ಮತ್ತೆ ಆಗೋದಿಲ್ಲ. ಹರೇ ಕೃಷ್ಣ. ಹರೇ ರಾಮ 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 ಹರೇ ಹರೇ. ಶ್ಲೋಕ 2 ಮಾತಾಜಿ. ಹಾ ಮಾತಾಜಿ.
ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಹರೇ ಕೃಷ್ಣ. ಶ್ಲೋಕ 2, 10ನೇ ಅಧ್ಯಾಯ ಅಲ್ಲ 10ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 2. ಅಸ್ಯಾಪಿ ದೇವ ವಪುಷೋ ಮಧು ಅನುಗ್ರಹಸ್ಯ ಸ್ವೇಚ್ಛಾ ವಯಸ್ಯ ನಾತು ಭೂತ ಮಯಸ್ಯ ಕೋ ಅಪಿ ನೇಷೇ ಮಹಿ ತ್ವವಸಿತುಂ ಮನಸಾಂತರೇಣ ಸಾಕ್ಷಾತ್ ವೈವಾ ಕಿಮುತ್ ಆತ್ಮನು ಸುಖಾನುಭೂತೆ. ಈ ಬ್ರಹ್ಮ ಸಂಹಿತದಾಗೆ ಓದಿ. ಅಸ್ಯಾಪಿ ದೇವ ವಪುಷೋ ಮಧು ಅನುಗ್ರಹಸ್ಯ ಸ್ವೇಚ್ಛಾಂ ಮಯಸ್ಯ ನಾತು ಭೂತಮಯ್ಯಸ್ಯ ಕೋ ಅಪಿ ನೇಷೇ ಮಹಿ ತ್ವವಸಿತುಂ ಮನಸಾಂತರೇಣ ಸಾಕ್ಷಾತ್ ವೇತ ಕಿಮುತಾತ್ಮ ಸುಖಾನುಭೂತೆ. ಬಂದಿಲ್ಲ ಮಾತಾಜಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಪ್ರಭು, ನನಗೆ ಅಪಾರ ಕರುಣೆ ತೋರಿದ ನಿನ್ನ ಪರಿಶುದ್ಧ ಭಕ್ತರ ಇಚ್ಛೆಗಳನ್ನು ಪೂರೈಸಲೆಂದೇ ಆವಿರ್ಭವಿಸಿರುವ ಈ ನಿನ್ನ ದಿವ್ಯ ದೇಹದ ಶಕ್ತಿಯನ್ನು ನಾನಾಗಲಿ ಬೇರೆ ಯಾರೇ ಆಗಲಿ ಅಳೆಯಲಾರವು. ನನ್ನ ಮನಸ್ಸು ಭೌತಿಕ ವ್ಯವಹಾರಗಳಿಂದ ಸಂಪೂರ್ಣವಾಗಿ ಹಿಂತೆಗೆದಿದ್ದರೂ ನಾನು ನಿನ್ನ ವ್ಯಕ್ತಿಗತ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆನು. ಹೀಗಿರುವಾಗ ನಿನ್ನೊಳಗೆ ನೀನೇ ಅನುಭವಿಸುವ ಸಂತೋಷವನ್ನು ನಾನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಅಂದರೆ ಇಲ್ಲಿ ಬ್ರಹ್ಮ ಹೇಳ್ತಿರುವಂಥದ್ದು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತ, ನಿನ್ನ ಕರುಣೆ ಅನ್ನುವಂಥದ್ದು ಅದು ಅಪಾರವಾದದ್ದು. ಮತ್ತು ಭಗವಂತ ಅವನ ಇಚ್ಛೆಯಿಂದ, ಅಂದರೆ ಭಗವಂತ ಪರಿಶುದ್ಧ ಭಕ್ತರ ಇಚ್ಛೆಗಳನ್ನು ಪೂರೈಸೋದಕ್ಕಂತಲೇ ಅವನು ಬರ್ತಾನೆ. ಯಾಕೆ ಭೂಮಿ ಮೇಲೆ ಆವಿರ್ಭವಿಸ್ತಾನೆ ಅಂತಂದರೆ, ಅಂದರೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ, ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ಭಗವಂತ ಅವನ ಶಕ್ತಿಗಳನ್ನು ಅಥವಾ ಅವನ ಭಕ್ತರನ್ನು ಕಳಿಸ್ಬೋದು. ಆದರೆ ನೇರವಾಗಿ ಅವನು ಬರ್ತಾನೆ. ಯಾಕೆ ಅಂತಂದರೆ ಮೂಲ ಉದ್ದೇಶ ಏನು ಅಂದರೆ ಭಗವಂತ ಭಕ್ತರ ಜೊತೆ ಅವನು ಆ ಭಕ್ತಿ ಪ್ರೇಮ ವಿನಿಮಯವನ್ನು ಮಾಡ್ಕೊಳ್ಳೋದಕ್ಕೆ, ಆ ಒಂದು ಪರಿಶುದ್ಧ ಭಕ್ತರ ಜೊತೆ ತನ್ನ ಪ್ರೀತಿ ವಿನಿಮಯವನ್ನು ಇಟ್ಕೊಳ್ಳೋದಕ್ಕಾಗಿಯೇ ಬರ್ತಾನೆ. ಮತ್ತು ಭಗವಂತ ದೇಹದ ಶಕ್ತಿಯನ್ನು ನಾನಾಗಲಿ, ಅಂದರೆ ಭಗವಂತನ ಶಕ್ತಿ ಅಚಿಂತ್ಯ ಶಕ್ತಿಗಳು, ಅವನು ಹೇಗೆ 7 ವರ್ಷದ ಬಾಲಕನಿರುವಾಗಲೇ ಗೋವರ್ಧನ ಗಿರಿಯನ್ನು ಎತ್ತುವಷ್ಟು ಶಕ್ತಿ, ಪುಟ್ಟ ಮಗುವಾಗಿರುವಾಗಲೇ ಪೂತನಿಯ ಸಂಹಾರ ಮಾಡುವಂಥ ಶಕ್ತಿ, ಇದೆಲ್ಲವೂ ಕೂಡ ನಮ್ಮ ಒಂದು ಚಿಂತನೆಗೆ ಮೀರಿರುವಂಥದ್ದು ಅನ್ನೋದನ್ನು ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಅದನ್ನು ಯಾರೇ ಆಗಲಿ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮ, ನಾನು ಎಲ್ಲ ಭೌತಿಕ ವ್ಯವಹಾರಗಳಿಂದ ಸಂಪೂರ್ಣವಾಗಿ ನನ್ನ ಮನಸ್ಸನ್ನು ಹಿಂದೆ ತಗೊಂಡ್ರೂ ಕೂಡ ನಾನು ನಿನ್ನನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿನ್ನ ರೂಪವನ್ನು, ನಿನ್ನ ನಾಮ ಗುಣ ಲೀಲೆಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರಬೇಕಾದ್ರೆ ಭಗವಂತ ನಿನ್ನೊಳಗಡೆ ನೀನು ಏನು ಆನಂದವನ್ನು ಸಂತೋಷವನ್ನು ಅನುಭವಿಸ್ತಾ ಇದೆಯಾ ನಿನ್ನ ಒಂದು ಭಕ್ತರ ಸಂಘದಲ್ಲಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಅಂದರೆ ಅಲ್ಲಿ ಭಗವಂತ ಬಾಲಲೀಲೆಗಳನ್ನು ಮಾಡ್ತಾ ಇದ್ದಾನೆ ವೃಂದಾವನದಲ್ಲಿ. ಗೋಪಬಾಲಕನಾಗಿ ಎಲ್ಲ ಅಂದರೆ ಗೋಪಿಗಳ ಜೊತೆ, ಅಂದರೆ ಗೋಪ ಬಾಲಕರ ಜೊತೆಯಲ್ಲಿ ಸೇರಿ ಭಗವಂತ ಅಲ್ಲಿ ಹಸುಗಳನ್ನು ಮೇಯಿಸ್ತಾ ಆ ಒಂದು ವೃಂದಾವನದಲ್ಲಿ ಅವನು ಸಂತೋಷವಾಗಿ ಆನಂದವಾಗಿದ್ದಾನೆ. ಅವನು ಅನುಭವಿಸ್ತಾ ಇರುವಂಥ ಆನಂದ, ಅಂದರೆ ಈಗ ನಾ ಹೇಳಿದೆ ಆಗಲೇ ಮಧುಮಂಗಳನ ಆ ಒಂದು ಮಜ್ಜಿಗೆ, ಉಳಿ ಬಂದಿರುವಂಥ ಮಜ್ಜಿಗೆ ಅವನು ಕುಡಿದು ಬಿಡ್ತಾನೆ. ಅದನ್ನು ಅವನ ಮೇಲೆ ಚೆಲ್ಲಿರೋದನ್ನು ಕೂಡ ಬಿಡದೆ ಕೃಷ್ಣ ಹೋಗಿ ಅದನ್ನು ನೆಕ್ತಾನೆ. ಅಂದರೆ ನೀನು ಯಾವ ಥರ ಎಲ್ಲ ರಸಸ್ವಾದನೆ ಮಾಡ್ತೀಯ, ಅಂದರೆ ನಿನ್ನ ಸ್ನೇಹಿತರ ಜೊತೆ ನೀನು ಹೇಗೆ ಆನಂದವಾಗಿದೆಯಾ, ಈ ಆನಂದವನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ
ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ದೇವೋತ್ತಮ ಪರಮಪುರುಷ ಎಂಬ ಗ್ರಂಥದ ಪ್ರಥಮ ಸಂಪುಟದ 14ನೇ ಅಧ್ಯಾಯದಲ್ಲಿ ಶ್ರೀಲ ಪ್ರಭುಪಾದರು ಬ್ರಹ್ಮನು ಈ ಕೆಳಗಿನಂತೆ ಪ್ರಾರ್ಥನಾ ಭಾವವನ್ನು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸಿದನೆಂದು ವಿವರಿಸುತ್ತಾರೆ. ಗೋಪಬಾಲಕರ ಶಿಶುವಾಗಿ ನಿನ್ನ ಆವಿರ್ಭಾವವು ಭಕ್ತರ ಕಲ್ಯಾಣಕ್ಕಾಗಿಯೇ ಆಗಿದೆ. ನಾನು ನಿನ್ನ ಗೋವುಗಳನ್ನು, ಬಾಲಕರನ್ನು ಹಾಗೂ ಕರುಗಳನ್ನು ಕದಿಯುವುದರ ಮೂಲಕ ನಿನ್ನ ಪಾದಕಮಲಗಳಲ್ಲಿ ಅಪರಾಧವೆಸಗಿದ್ದರೂ ನೀನೀಗ ನನಗೆ ಕರುಣೆ ತೋರಿಸಿರುವೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅದೇ ನಿನ್ನ ದಿವ್ಯ ಗುಣ. ಭಕ್ತರ ಬಗೆಗೆ ನೀನು ತುಂಬ ವಾತ್ಸಲ್ಯಮಯಿ. ನನ್ನ ಬಗೆಗೆ ನೀನು ವಾತ್ಸಲ್ಯಮಯಿಯಾಗಿದ್ದರೂ ನಿನ್ನ ದೈಹಿಕ ಚಟುವಟಿಕೆಗಳ ಶಕ್ತಿಯನ್ನು ನಾನು ಅಳಿಯಲಾರೆನು. ನನಗೆ ಈ ಬ್ರಹ್ಮಾಂಡದ ಪರಮಪುರುಷನಾಗಿರುವ ಬ್ರಹ್ಮನಾದ ನನಗೆ ದೇವೋತ್ತಮ ಪರಮಪುರುಷನಾದ ನಿನ್ನ ಶಿಶುರೂಪದ ಶರೀರವನ್ನು ಅಳಿಯುವುದಕ್ಕೆ ಆಗುವುದಿಲ್ಲವೆಂದ ಮೇಲೆ ಬೇರೆಯವರ ಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿನ್ನ ಶಿಶು ಶರೀರದ ಆಧ್ಯಾತ್ಮಿಕ ಶಕ್ತಿಯನ್ನೇ ನನಗೆ ಅಳೆಯಲಾಗಲಿಲ್ಲವೆಂದರೆ ನಿನ್ನ ದಿವ್ಯ ಲೀಲೆಗಳನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲೆನು? ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಾರಾದರಾಗಲಿ ಭಗವಂತನ ದಿವ್ಯ ಲೀಲೆಗಳನ್ನು, ಅಂದರೆ ಆತನ ದೃಶ್ಯ ಅದೃಶ್ಯಗಳನ್ನು ಕಿಂಚಿತ್ತಾದರೂ ಅರ್ಥ ಮಾಡಿಕೊಳ್ಳಬಲ್ಲವನಾದರೆ ಆತ ಭೌತಿಕ ದೇಹವನ್ನು ತ್ಯಜಿಸಿದ ಬಳಿಕ ತತ್ಕ್ಷಣವೇ ಭಗವದ್ಧಾಮವನ್ನು ಪ್ರವೇಶಿಸಲು ಅರ್ಹನಾಗಿ ಬಿಡುತ್ತಾನೆ. ಈ ಹೇಳಿಕೆಯು ವೇದಗಳಲ್ಲಿಯೂ ದೃಢಪಟ್ಟಿದೆ. ಅಲ್ಲಿಯೂ ಇದನ್ನೇ ಹೇಳಿದೆ. ದೇವೋತ್ತಮ ಪರಮಪುರುಷನನ್ನು ಅರಿತುಕೊಳ್ಳುವುದರ ಮೂಲಕ ಯಾರಾದರಾಗಲಿ ಜನನ ಮರಣಗಳ ಪುನರಾವರ್ತಿಯ ಸರಪಳಿಯನ್ನು ಮೀರಬಹುದು. ಆದ್ದರಿಂದ ನಿನ್ನನ್ನು ಜನರು ತಮ್ಮ ಊಹಾಪೋಹ ಜ್ಞಾನದಿಂದ ಅರಿತುಕೊಳ್ಳಲು ಯತ್ನಿಸಕೂಡದೆಂದು ಹೇಳುತ್ತೇನೆ. ಬ್ರಹ್ಮನು ದೇವೋತ್ತಮ ಪರಮಪುರುಷನ ಪರಮಸ್ಥಾನಕ್ಕೆ ಅಗೌರವ ತೋರಿದಾಗ ಶ್ರೀಕೃಷ್ಣನು ಮೊದಲು ತನ್ನ ದಿವ್ಯ ಶಕ್ತಿಯ ಪ್ರದರ್ಶನದಿಂದ ಆತನನ್ನು ದಿಗ್ಭ್ರಮೆಗೊಳಿಸಿದನು. ಅನಂತರ ತನ್ನ ಭಕ್ತನಾದ ಬ್ರಹ್ಮನನ್ನು ವಿನೀತನಾಗುವಂತೆ ಮಾಡಿ ಕೃಷ್ಣ ತನ್ನ ಸಾಕ್ಷಾತ್ ದರ್ಶನವನ್ನು ನೀಡಿದನು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಶ್ರೀಕೃಷ್ಣನ ದಿವ್ಯ ದೇಹವು ವಿಷ್ಣು ತತ್ವ ಎಂಬ ಆತನ ಸ್ವಾಂಶ ವಿಸ್ತರಣೆಗಳ ಮಾಧ್ಯಮದ ಮೂಲಕವೂ ಕಾರ್ಯನಿರ್ವಹಿಸಬಲ್ಲದು. ಬ್ರಹ್ಮ ಸಂಹಿತೆಯಲ್ಲಿ ಸ್ವತಃ ಬ್ರಹ್ಮನೇ ಹೇಳಿದಂತೆ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಭಗವಂತನು ತನ್ನ ಯಾವುದೇ ದೈಹಿಕ ಕಾರ್ಯಗಳನ್ನು ಯಾವುದೇ ಅಂಗಗಳಿಂದ ಬೇಕಾದರೂ ಮಾಡಬಲ್ಲನು. ಆತ ತನ್ನ ವಿಷ್ಣು ವಿಸ್ತರಣೆಯ ಕಣ್ಣುಗಳ ಮೂಲಕ ಅಥವಾ ಯಾವುದೇ ಜೀವಿಯ ಕಣ್ಣುಗಳ ಮೂಲಕ ನೋಡಬಲ್ಲನು. ಅದೇ ರೀತಿ ಆತ ಯಾವ ವಿಷ್ಣು ಅಥವಾ ಜೀವ ವಿಸ್ತರಣೆಗಳ ಕಿವಿಗಳ ಮೂಲಕವಾದರೂ ಕೇಳಬಲ್ಲನು ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಭಗವಂತನು ತನ್ನ ಯಾವುದೇ ಇಂದ್ರಿಯಗಳಿಂದ ಯಾವುದೇ ಕಾರ್ಯ ಮಾಡಬಲ್ಲವನಾದರೂ ಶ್ರೀಕೃಷ್ಣನಾಗಿ ನಡೆಸಿದ ತನ್ನ ದಿವ್ಯ ಲೀಲೆಗಳಲ್ಲಿ ಆತ ಸಾಮಾನ್ಯವಾಗಿ ತನ್ನ ಕಣ್ಣುಗಳಿಂದಲೇ ನೋಡುತ್ತಾನೆ, ತನ್ನ ಕೈಗಳಿಂದಲೇ ಸ್ಪರ್ಶಿಸುತ್ತಾನೆ, ತನ್ನ ಕಿವಿಗಳಿಂದಲೇ ಕೇಳುತ್ತಾನೆ ಇತ್ಯಾದಿ ಎಂದು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಸೂಚಿಸುತ್ತಾರೆ. ಹೀಗೆ ಆತ ಅತ್ಯಂತ ಸುಂದರ ಹಾಗೂ ಮೋಹಕ ಯುವ ಗೋಪಾಲಕ ಹುಡುಗನಾಗಿ ವರ್ತಿಸುತ್ತಾನೆ. ಶ್ರೀಮದ್ ಭಾಗವತದ 1ನೇ ಶ್ಲೋಕದಲ್ಲಿ ಆದಿಕವಿ, ಆದಿ ವೇದ ವಿದ್ವಾಂಸ ಎಂದು ವರ್ಣಿತನಾದ ಬ್ರಹ್ಮನಿಂದ ವೇದಜ್ಞಾನವು ವಿಸ್ತರಿಸುತ್ತದೆ. ಆದರೂ ಬ್ರಹ್ಮನು ಭಗವಾನ್ ಕೃಷ್ಣನ ದಿವ್ಯ ದೇಹವನ್ನು ಅರಿತುಕೊಳ್ಳಲಾಗಲಿಲ್ಲ, ಏಕೆಂದರೆ ಅದು ಸಾಮಾನ್ಯ ವೇದಜ್ಞಾನಕ್ಕೆ ಅತೀತವಾದುದು. ಭಗವಂತನ ಎಲ್ಲ ದಿವ್ಯ ರೂಪಗಳಲ್ಲಿ ದ್ವಿಭುಜ ರೂಪಗಳಾದ ಗೋವಿಂದ ಕೃಷ್ಣರ ರೂಪವು ಶ್ರೇಷ್ಠವಾದದ್ದು ಹಾಗೂ ಮೂಲವಾದದ್ದು. ಹೀಗೆ ಗೋವಿಂದನ ಲೀಲೆಗಳಾದ ಬೆಣ್ಣೆ ಕದಿಯುವುದು, ಗೋಪಿಯರ ಎದೆ ಹಾಲು ಕುಡಿಯುವುದು, ಕರುಗಳನ್ನು ಕಾಯುವುದು, ಕೊಡಲನ್ನು ನುಡಿಸುವುದು, ಬಾಲಕ್ರೀಡೆಗಳನ್ನಾಡುವುದು ಮೊದಲಾದ ಭಗವಾನ್ ವಿಷ್ಣುವಿನ ವಿಸ್ತರಣೆಗಳ ಚಟುವಟಿಕೆಗಳಿಗೆ ಹೋಲಿಸಿದರೂ ಸಹ ಅಸಾಧಾರಣ ಎನಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಮೇಲೆ ಮಾಡಿ ಮಾತಾಜಿ. ಅಂದ್ರೆ ಇಲ್ಲಿ ಬ್ರಹ್ಮ ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ, ಬಂತು ಮಾತಾಜಿ. ಅಂದ್ರೆ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಬ್ರಹ್ಮ. ಗೋಪಬಾಲಕರು ಶಿಶುವಾಗಿ ನಿನ್ನ ಆವಿರ್ಭಾವವು ಭಕ್ತರ ಕಲ್ಯಾಣಕ್ಕಾಗಿಯೇ ಆಗಿದೆ. ಅಂದರೆ ನೀನಿಲ್ಲಿ ಗೋಪಬಾಲಕನಾಗಿ ಬಂದಿರುವಂಥದ್ದು ಭಕ್ತರ ಕಲ್ಯಾಣಕ್ಕಾಗಿ. ಅಂದರೆ ಅಲ್ಲಿ ಅವನು
ಬ್ರಹ್ಮ ಮತ್ತು ಭೂದೇವಿ ಇಬ್ಬರು ಕೂಡ ಹೋಗಿ ಕೇಳ್ಕೊಂಡಿದ್ದಾರೆ, ಅಂದರೆ ಭೂಮಿಯ ಮೇಲೆ ಆ ಭೂಭಾರ ಹರಣ ಮಾಡಬೇಕು ಅಂತ. ಈಗ ಅಲ್ಲಿ ಪಾಂಡವರು ಮತ್ತು ಇತರ ಅನೇಕ ಯಾರೆಲ್ಲ ವಸುದೇವ ಮತ್ತು ಉಗ್ರಸೇನ ಇವರೆಲ್ಲರನ್ನು ಕೂಡ ಬೇಡದ ಒಂದು ಪ್ರಜೆಗಳು ಅಲ್ಲಿ ಹೆಚ್ಚಾಗಿದ್ದಾರೆ, ಅವರೆಲ್ಲ ಹಿಂಸಿಸ್ತಾ ಇದ್ದಾರೆ. ಹೀಗಾಗಿ ಅವರನ್ನು ರಕ್ಷಣೆ ಮಾಡೋದಕ್ಕಾಗಿ ಮತ್ತು ಅವರೆಲ್ಲರನ್ನು ಕೂಡ ಬೇರೆ ಇತರರಿಗೂ ಕೂಡ ತನ್ನ ಬಾಲಲೀಲೆಗಳು ಮತ್ತು ಆ ಒಂದು ಗೋವರ್ಧನ ವೃಂದಾವನ ಗೋಲೋಕ ವೃಂದಾವನದಲ್ಲಿ ಅವನು ಮಾಡುವಂಥ ಲೀಲೆಗಳನ್ನು ಇಲ್ಲಿ ಭೂಮಿ ಮೇಲೆ ಮಾಡಿ ತೋರಿಸಿ ಎಲ್ಲರನ್ನೂ ಆಕರ್ಷಣೆ ಮಾಡಿ ತನ್ನತ್ರ ಸೆಳ್ಕೊಂಡು ಹೋಗುವಂಥ ಒಂದು ಉದ್ದೇಶದಿಂದ ಇಲ್ಲಿ ಭೂಮಿಗೆ ಅವನು ಗೋಪಪಾಲಕನಾಗಿ ಶಿಶುವಾಗಿ ಅವನು ಆವಿರ್ಭವಿಸಿದ್ದಾನೆ. ಇದೆಲ್ಲವೂ ಕೂಡ ಭಕ್ತರ ಕಲ್ಯಾಣಕ್ಕಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿನ್ನ ಗೋವುಗಳನ್ನು, ಬಾಲಕರನ್ನು ಹಾಗೂ ಕರುಗಳನ್ನು ಕದಿಯುವುದರ ಮೂಲಕ ನಿನ್ನ ಪಾದಗಳ ಕಮಲಗಳಲ್ಲಿ ಅಪರಾಧವನ್ನು ಎಸಗಿದ್ದರೂ ನೀನೀಗ ನನಗೆ ಕರುಣೆ ತೋರಿಸುವೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆನು. ಅಂದರೆ ಭಗವಂತ ತನ್ನ ಭಕ್ತರು ತಪ್ಪು ಮಾಡ್ತಾರೆ, ನಾವು ಅಷ್ಟೇ, ಎಲ್ಲರೂ ತಪ್ಪು ಮಾಡಿರೋದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರಾಗಿ ಹುಟ್ಟಿದ್ದೀವಿ. ಆದರೂ ಕೂಡ ಭಗವಂತ ಯಾವತ್ತೂ ಕೂಡ ಅಂದರೆ ಭೌತಿಕ ತಂದೆ ಹೇಗೆ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ವೋ, ದ್ವೇಷಿಸೋದಿಲ್ವೋ, ಹಾಗೆ ಭಗವಂತ ಅವನು ನಮ್ಮ ನಿಜವಾದ ತಂದೆ. ಅವನು ಯಾರ ಮೇಲೂ ಕೂಡ ಅವನಿಗೆ ದ್ವೇಷ ಭಾವ ಇಲ್ಲ, ಎಲ್ಲರೂ ಕೂಡ ಅವನ ಅಂಶವೇ ಆದ ಕಾರಣ ಇಲ್ಲಿ ಬ್ರಹ್ಮನು ಹೇಳ್ತಾ ಇದ್ದಾನೆ, ನಾನು ತಪ್ಪು ಮಾಡಿದ್ದೀನಿ, ಆದರೂ ಕೂಡ ನಿನ್ನ ಕ್ಷಮಿಸ್ತೀಯಾ, ನನ್ನ ಅಪರಾಧಗಳನ್ನು ನೀನು ಕ್ಷಮಿಸಿ ನನಗೆ ಕರುಣೆ ತೋರಿಸ್ತೀಯಾ ಅನ್ನೋದನ್ನು ನನಗೆ ಅರ್ಥ ಆಗ್ತಾ ಇದೆ. ಅದೇ ನಿನ್ನ ದಿವ್ಯ ಗುಣ ಅಂತ ಹೇಳ್ತಾ ಇದ್ದಾನೆ. ಅದೇ ನಿನ್ನ ಒಂದು ದಿವ್ಯತ್ವ ಅನ್ನುವಂಥದ್ದು. ಅಂದರೆ ಭಗವಂತ ಸಾಧಾರಣ ತಂದೆಗಿಂತ ಹೆಚ್ಚು ಪ್ರೀತಿ ಕರುಣೆಯನ್ನು ಹೊಂದಿದ್ದಾನೆ. ಅದೇ ನಿನ್ನ ದಿವ್ಯ ಗುಣ. ಮತ್ತು ಭಕ್ತರ ಬಗೆಗೆ ನೀನು ತುಂಬ ವಾತ್ಸಲ್ಯಮಯಿ. ಭಕ್ತರ ವಿಷಯದಲ್ಲಿ ಹೇಳಬೇಕಾದ್ರೆ ನೀನು ಇನ್ನೂ ಹೆಚ್ಚು ಪ್ರೀತಿಯನ್ನು ತೋರಿಸ್ತೀಯ. ಅಂದರೆ ಭಗವಂತ ಹೇಳ್ತಾನೆ, ಸಮೋಹಂ ಸರ್ವಭೂತೇಶು ನಾದ್ವೇಷಿನ ಪ್ರಿಯ ಅಂತ. ಅಂದರೆ ನನಗೆ ಎಲ್ಲರಿಗೂ ಸಮಾನವಾಗಿ ಭಗವಂತ ಎಲ್ಲವನ್ನು ಕೊಡ್ತಾನೆ. ಆದರೆ ಯಾರು ಶುದ್ಧ ಭಕ್ತನಿದ್ದಾನೆ ಅವನಿಗೆ ಅವನು ಹೆಚ್ಚು ತನ್ನನ್ನು ತಾನೇ ಕೊಟ್ಕೊಳ್ಳುವಷ್ಟು ಕರುಣಾಮಯಿ ಆಗ್ತಾನೆ. ಹಾಗೆ ಇಲ್ಲಿ ನೀನು ತುಂಬ ವಾತ್ಸಲ್ಯಮಯಿ ನಿನ್ನ ಶುದ್ಧ ಭಕ್ತರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಬಗೆಗೆ ನೀನು ವಾತ್ಸಲ್ಯಮಯಿ ಆಗಿದ್ದರೂ ನಿನ್ನ ದೈಹಿಕ ಚಟುವಟಿಕೆಗಳ ಶಕ್ತಿಯನ್ನು ನಾನು ಅಳಿಯಲಾರೆನು. ಅಂದರೆ ನೀನು ನನಗೆ ಕರುಣೆ ತೋರಿಸಿದ್ಯಾ, ನನ್ನ ಮೇಲೆ ನಿನಗೆ ತುಂಬ ಅಪಾರವಾದ ಪ್ರೀತಿ ಇದೆ, ಆದರೂ ಕೂಡ ನಾನು ನಿನ್ನನ್ನು ಪರಿಪೂರ್ಣವಾಗಿ ನಿನ್ನ ಶಕ್ತಿಗಳನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಈ ಬ್ರಹ್ಮಾಂಡದ ಪರಮ ಪುರುಷನಾಗಿರುವ ಬ್ರಹ್ಮನಾದ ನನಗೆ ದೇವೋತ್ತಮ ಪರಮ ಪುರುಷನಾದ ನಿನ್ನ ಶಿಶುರೂಪದ ಶರೀರವನ್ನು ಅಳೆಯುವುದಕ್ಕೆ ಆಗುವುದಿಲ್ಲ. ಅಂದರೆ ನಾನು ಹೇಳ್ಕೋಬೇಕು ಅಂದರೆ ಅನ್ಕೋತಾರೆ ಎಲ್ಲರೂ, ನಾನು ಬ್ರಹ್ಮ, ಇಷ್ಟು ದೊಡ್ಡ ಬ್ರಹ್ಮಾಂಡದ ಸೃಷ್ಟಿಕರ್ತ, ಎಷ್ಟೋ ಜೀವಗಳಿಗೆ ರೂಪ ಕೊಟ್ಟಿದ್ದೀನಿ, ಆದರೂ ಕೂಡ ಭಗವಂತ ನೀನೊಂದು ಮಗುವಾಗಿ ಬಂದಿದ್ಯಾ, ನಿನ್ನ ಶರೀರವನ್ನು ಅಂದರೆ ನಿನ್ನ ಒಂದು ರೂಪವನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ನೀನು ಶಿಶು ಶರೀರದ ಆಧ್ಯಾತ್ಮಿಕ ಶಕ್ತಿಯನ್ನೇ ನನಗೆ ಅಳೆಯಲಾಗಲಿಲ್ಲವೆಂದರೆ ನಿನ್ನ ದಿವ್ಯ ಲೀಲೆಗಳನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲೆನು. ಅಂದರೆ ನಿನ್ನ ಮಗುವಾಗಿ ನೀನು ಮಾಡಿದ ಲೀಲೆಗಳನ್ನು, ನಿನ್ನ ಶಕ್ತಿಗಳನ್ನು ನನ್ನಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಂದರೆ ನೀನು ಮಾಡ್ತಿರುವಂಥ ಲೀಲೆಗಳು ಎಲ್ಲ ಅಚಿಂತ್ಯ. ಅಂದರೆ ಭಗವಂತನ ಅವನು ಮಾಡ್ತಿರೋ ಒಂದೊಂದು ಲೀಲೆಗಳು ಕೂಡ ಯಾರಿಗೂ ಕೂಡ ಊಹೆಗೆ ನಿಲುಕದೇ ಇರುವಂಥದ್ದು. ಅಷ್ಟು ಪುಟ್ಟ ಬಾಲಕನಾಗಿ ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡುವಂಥದ್ದು, ಇದೆಲ್ಲ ಸಾಮಾನ್ಯ ಜನರು ಮಾಡುವಂಥದ್ದಲ್ಲ. ಅಮಾನುಷ ಕಾರ್ಯಗಳನ್ನು ನೀನು ಮಾಡ್ತಾ ಇದೆಯಾ, ಇದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಾರಾದರಾಗಲಿ ಭಗವಂತನ ದಿವ್ಯ ಲೀಲೆಗಳನ್ನು, ಅಂದರೆ ಆತನ ಅದೃಶ್ಯಗಳನ್ನು ಕಿಂಚಿತ್ತಾದರೂ ಅರ್ಥ ಮಾಡಿಕೊಳ್ಳಬಲ್ಲವನಾದರೆ ಆತ ಭೌತಿಕ ದೇಹವನ್ನು ತ್ಯಜಿಸಿದ ಬಳಿಕ ತತ್ಕ್ಷಣವೇ ಭಗವದ್ಧಾಮವನ್ನು ಪ್ರವೇಶಿಸಲು ಅರ್ಹನಾಗಿ ಬಿಡುತ್ತಾನೆ. ಅಂದರೆ ಯಾರಾದರೂ ಸ್ವಲ್ಪ ಮಾತ್ರ, ಅಂದರೆ ಇದೆಲ್ಲವೂ ಕೂಡ ಆಗಬೇಕು ಅಂತಂದರೆ ಭಗವಂತನ ಕೃಪೆ ಕರುಣೆ ಇರಬೇಕು. ಹಾಗಿದ್ದಾಗ ಯಾರಾದರೂ ಒಬ್ಬರು ಭಗವಂತನ ನಾಮ ರೂಪ ಗುಣಲೀಲೆಗಳನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳುವಂತಹ ಒಂದು ಜ್ಞಾನವನ್ನು ಪಡ್ಕೊಂಡ್ರು, ಅಂದರೆ ಭಗವಂತನ ಕೃಪೆಯಿಂದ, ಗುರುವಿನ ಕೃಪೆಯಿಂದ ಅದನ್ನು ತಿಳ್ಕೊಳ್ಳುವಷ್ಟು ಸಾಮರ್ಥ್ಯವನ್ನು ಅವರಿಗೆ ಸಿಕ್ತು ಅಂತಂದರೆ ಸಾಕು, ಅವರು ಆ ಒಂದು ಜನ್ಮದಲ್ಲಿಯೇ ಮೋಕ್ಷವನ್ನು ಪಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೋಕ್ಷ ಅಂದರೆ ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ ಅಂತ. ಅದನ್ನು ಇಲ್ಲಿ ವೇದಗಳಲ್ಲೂ ಕೂಡ ಉಲ್ಲೇಖ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಅಂದರೆ ವೇದಗಳ ಮೂಲ ಉದ್ದೇಶ ಏನು ಅಂದರೆ ಉಪನಿಷತ್ತುಗಳಲ್ಲಿ ನಮಗೆ ತಿಳಿಸುವಂಥದ್ದು ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು
ತಿಳ್ಕೊಳ್ಳುವಂಥದ್ದು ಮತ್ತು ಅವನಲ್ಲಿ ಭಕ್ತಿ ಪ್ರೇಮ ಬೆಳೆಸ್ಕೊಳ್ಳುವಂಥದ್ದು ಮತ್ತು ಅವನ ಸೇವೆನ ಮಾಡುವಂಥದ್ದು. ಅದನ್ನು ಮಾಡಿದವನು ಯಾರಿದ್ದಾನೆ, ಅದನ್ನು ತಿಳಿದವನು ಯಾರಿದ್ದಾನೆ, ಅವನು ಜನನ ಮರಣಗಳ ಈ ಚಕ್ರದಿಂದ ಅವನು ಮೀರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿನ್ನನ್ನು ಜನರು ತಮ್ಮ ಊಹಾಪೋಹ ಜ್ಞಾನದಿಂದ ಅರಿತುಕೊಳ್ಳಲು ಯತ್ನಿಸಕೂಡದೆಂದು ಹೇಳುತ್ತೇನೆ. ಅಂದರೆ ನಾವೆಲ್ಲರೂ ಆ ರೀತಿ ಗುರುಗಳ ಮೂಲಕ, ಪರಂಪರೆಯ ಮೂಲಕ ಅದನ್ನು ತಿಳ್ಕೋಬೇಕು. ಭಗವಂತನ ಕೃಪೆಯಿಂದ ಮಾತ್ರ ಅದು ಸಾಧ್ಯ. ಭಗವಂತನ ಸೇವೆ ಮಾಡ್ತಾ ಅವನಿಗೆ ಶರಣಾಗತಿ ಭಾವ ಹೊಂದಿದಾಗ ಭಗವಂತ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾನೆ. ಗುರುಗಳು ಕೂಡ ನಮಗೆ ಸಹಾಯ ಮಾಡ್ತಾರೆ. ಆದರೆ ಆ ರೀತಿ ಮಾಡ್ದಿರ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಮನೋಕಲ್ಪನೆಗಳಲ್ಲಿ ಮುಳುಗಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬ್ರಹ್ಮನು ದೇವೋತ್ತಮ ಪುರುಷನ ಪರಮಸ್ಥಾನಕ್ಕೆ ಅಗೌರವ ತೋರಿದಾಗ ಶ್ರೀಕೃಷ್ಣನು ಮೊದಲು ತನ್ನ ದಿವ್ಯ ಶಕ್ತಿಯ ಪ್ರದರ್ಶನದಿಂದ ಆತನನ್ನು ದಿಗ್ಭ್ರಮೆಗೊಳಿಸಿದನು. ಅನಂತರ ತನ್ನ ಭಕ್ತನಾದ ಬ್ರಹ್ಮನನ್ನು ವಿನೀತನಾಗುವಂತೆ ಮಾಡಿ ಕೃಷ್ಣ ತನ್ನ ಸಾಕ್ಷಾತ್ ದರ್ಶನವನ್ನು ನೀಡಿದನು. ಅಂದರೆ ಮೊದಲಿಗೆ ಬ್ರಹ್ಮ ಭಗವಂತನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಭಗವಂತ ಅವನನ್ನು ದಿಗ್ಭ್ರಮೆಗೊಳಿಸ್ತಾನೆ ತನ್ನ ಅಚಿಂತ್ಯ ಶಕ್ತಿಯಿಂದ. ನಂತರ ಈಗ ಬ್ರಹ್ಮ ವಿನೀತನಾಗುವಂತೆ ಮಾಡಿ ಭಗವಂತ ಕರುಣೆಯನ್ನು ತೋರಿಸ್ತಾ ಇದ್ದಾನೆ, ತನ್ನ ದರ್ಶನವನ್ನು ಅವನಿಗೆ ನೀಡ್ತಾ ಇದ್ದಾನೆ. ಅಂತಹ ಒಂದು ಅಪರೂಪದ ದರ್ಶನ ಸಿಗೋದಕ್ಕೆ ಎಲ್ಲ ದೇವತೆಗಳು ಕೂಡ ಕಾತರರಾಗಿರ್ತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಶ್ರೀಕೃಷ್ಣನ ದಿವ್ಯ ದೇಹವು ವಿಷ್ಣು ತತ್ವ ಎಂಬ ಆತನ ಸ್ವಾಂಶ ವಿಸ್ತರಣೆಗಳ ಮಾಧ್ಯಮದ ಮೂಲಕವೂ ಕಾರ್ಯನಿರ್ವಹಿಸಬಲ್ಲದು. ಭಗವಂತ ಕೃಷ್ಣನ ದಿವ್ಯ ದೇಹ ವಿಷ್ಣು ತತ್ವ ಅಂತಂದರೆ ಸ್ವಾಂಶ ವಿಸ್ತರಣೆಗಳು ಎಂಬ ಆತನ ಸ್ವಾಂಶ ವಿಸ್ತರಣೆಗಳ ಮಾಧ್ಯಮದ ಮೂಲಕ ಕೂಡ ಕಾರ್ಯನಿರ್ವಹಿಸಬಹುದು. ಅಂದರೆ ಭಗವಂತ ಅವನು ಏನನ್ನಾದರೂ ಮಾಡಬೇಕು ಅಂತ ಅವನು ಬರೀ ಸಂಕಲ್ಪ ಮಾಡಿದ ಮಾತ್ರಕ್ಕಷ್ಟೇ ಅವನ ಒಂದು ಸ್ವಾಂಶ ವಿಸ್ತರಣೆಗಳು ಆ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಇನ್ನೊಂದು ವಿಚಾರವನ್ನು ಇಲ್ಲಿ ಬ್ರಹ್ಮನೇ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂದರೆ ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಅಂದರೆ ಭಗವಂತನ ಒಂದು ಅಂಗದ ಮೂಲಕ ಅವನು ಅನೇಕ ಬೇರೆ ಬೇರೆ ಅಂಗಗಳ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಅಂದರೆ ಕಣ್ಣಿನ ಮೂಲಕ ಅವನು ಭೋಗವನ್ನು ಸ್ವೀಕಾರ ಮಾಡ್ತಾನೆ. ನಾವು ಕೈಯಿಂದ ತಗೊಂಡು ಬಾಯಿಗೆ ಇಡಬೇಕು, ಅವನು ಹಾಗಿಲ್ಲ. ಅವನು ಕಣ್ಣು ದೃಷ್ಟಿ ನೋಡಿದ ಕೂಡಲೇ ಆಹಾರ ಸ್ವೀಕಾರ ಮಾಡ್ತಾನೆ. ಅವನ ಕಣ್ಣ ದೃಷ್ಟಿ ಬಿದ್ದ ಕೂಡಲೇ ಕಾರಣೋದಕಶಾಹಿ ವಿಷ್ಣುವಾಗಿ ಅನೇಕ ಬ್ರಹ್ಮಾಂಡಗಳಲ್ಲಿ ಆ ಒಂದು ಜೀವಿಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಹಾಗೆ ಒಂದು ಭೂಮಿಯು ಗರ್ಭಧರಿಸುವಂತೆ ಮಾಡ್ತಾನೆ. ಇಷ್ಟೆಲ್ಲವನ್ನು ಕೂಡ ಅವನು ಒಂದೇ ಅಂಗದಿಂದ ಅವನು ಮಾಡೋದಕ್ಕೆ ಶಕ್ತಿಯನ್ನು ಹೊಂದಿದ್ದಾನೆ. ಭಗವಂತನು ತನ್ನ ಯಾವುದೇ ದೇಹದ ಕಾರ್ಯಗಳನ್ನು ಯಾವುದೇ ಅಂಗಗಳಿಂದ ಬೇಕಾದರೂ ಮಾಡಬಲ್ಲನು. ಆತ ತನ್ನ ವಿಷ್ಣು ವಿಸ್ತರಣೆಯ ಕಣ್ಣುಗಳ ಮೂಲಕ ಅಥವಾ ಯಾವುದೇ ಜೀವಿಯ ಕಣ್ಣುಗಳ ಮೂಲಕ ನೋಡಬಲ್ಲನು. ಅಂದರೆ ಭಗವಂತ ತನ್ನ ಕಣ್ಣುಗಳ ಮೂಲಕ ಅಲ್ಲ, ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ. ಅವರ ಕಣ್ಣುಗಳ ಮೂಲಕ ಕೂಡ ನೋಡ್ತಾ ಇದ್ದಾನೆ. ಜೀವಿಯ ಕಣ್ಣುಗಳ ಮೂಲಕನೂ ನೋಡ್ತಾನೆ. ಅವನ ಕಾರಣೋದಕಶಾಹಿ ವಿಷ್ಣುವಾಗಿ ವಿಷ್ಣುವಿನ ವಿಸ್ತರಣೆ ಅವನ ಕಣ್ಣುಗಳ ಮೂಲಕ ಕೂಡ ಅವನು ನೋಡ್ತಾ ಇದ್ದಾನೆ. ಅದೇ ರೀತಿ ಆತ ಯಾವ ವಿಷ್ಣು ಅಥವಾ ಜೀವ ವಿಸ್ತರಣೆಯ ಕಿವಿಗಳ ಮೂಲಕವಾದರೂ ಕೇಳಬಲ್ಲನು. ಅಂದರೆ ಅವನು ನೇರವಾಗಿ ಕೇಳಬೇಕು ಅಂತೇನಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಅವನಿರೋದ್ರಿಂದ ನಮ್ಮ ಕಿವಿಗಳ ಮೂಲಕ ಕೂಡ ಅವನು ಕೇಳ್ತಾ ಇದ್ದಾನೆ ಅಂತ. ಭಗವಂತನು ತನ್ನ ಯಾವುದೇ ಇಂದ್ರಿಯಗಳಿಂದ ಯಾವುದೇ ಕಾರ್ಯ ಮಾಡಬಲ್ಲವನಾದರೂ, ಅಂದರೆ ಅವನು ಎಲ್ಲಿ ಬೇಕಾದರೂ ಇದ್ಕೊಂಡು ಎಲ್ಲವನ್ನೂ ಕೂಡ ನೋಡಬಲ್ಲ, ಕೇಳಬಲ್ಲ, ತಿಳಿಯಬಲ್ಲ ಅಂತ ಇರುವಾಗಲೂ ಕೂಡ ಕೃಷ್ಣ ನಡೆಸಿದ ತನ್ನ ದಿವ್ಯ ಲೀಲೆಗಳಲ್ಲಿ ಆತ ಸಾಮಾನ್ಯ ತನ್ನ ಕಣ್ಣುಗಳಿಂದಲೇ ನೋಡುತ್ತಾನೆ. ಅಂದರೆ ಈಗ ಕೃಷ್ಣನಾಗಿ ಅವನು ವೃಂದಾವನದಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನದೇ ಇಂದ್ರಿಯಗಳ ಮೂಲಕ ನೋಡ್ತಾ ಇದ್ದಾನೆ, ಕೈಗಳಿಂದ ಸ್ಪರ್ಶಿಸ್ತಾ ಇದ್ದಾನೆ, ಕಿವಿಗಳಿಂದ ಕೇಳ್ತಾ ಇದ್ದಾನೆ ಅಂತ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾ ಇದ್ದಾರೆ. ಹೀಗೆ ಆತ ಅತ್ಯಂತ ಸುಂದರ ಹಾಗೂ ಮೋಹಕ ಗೋಪಾಲಕ ಹುಡುಗನಾಗಿ ವರ್ತಿಸುತ್ತಾನೆ. ಅಂದರೆ ಇಲ್ಲಿವರೆಗೂ ಅವನ ಐಶ್ವರ್ಯ ಭಾವದ ಬಗ್ಗೆ ಹೇಳಿದ್ರು. ಭಗವಂತ ಎಲ್ಲಿ ಬೇಕಾದರೂ ಇದ್ದು ಅವನು ಏನು ಬೇಕಾದರೂ ಮಾಡ್ಬೋದು. ಆದರೆ ಇಲ್ಲಿ ಅವನು ಆ ರೀತಿ ಮಾಡ್ತಾ ಇಲ್ಲ. ಅವನು ನೇರವಾಗಿ ತಾನೇ ಇಳಿದು ಬಂದಿದ್ದಾನೆ. ಯಾಕೆ ಅಂತಂದರೆ ಆ ಒಂದು ಭಕ್ತರ ಪ್ರೀತಿಗೆ ಒಲಿದು ಬಂದಿದ್ದಾನೆ. ಆ ಒಂದು ಭಕ್ತರ ಒಂದು ನಾವು ನೋಡ್ತೀವಿ ಅಲ್ಲಿ ಬಂದಿರುವಂತಹ ಗೋಪಪಾಲಕರು, ಗೋಪಿಯರು ಎಲ್ಲರೂ ಕೂಡ ಒಂದು ತ್ರೇತಾಯುಗದಲ್ಲಿ ಅಂದರೆ ದಂಡಕಾರಣ್ಯದಲ್ಲಿ ರಾಮ ಸೀತೆ ಇದ್ದಾಗ ವನವಾಸದಲ್ಲಿ ಅಲ್ಲಿದ್ದಂತಹ ಋಷಿ ಮುನಿಗಳು ಬಯಸಿದ್ರಂತೆ ಭಗವಂತನನ್ನು ಅಂದರೆ ಅವನ ಸೇವೆ, ಅವನ ಒಂದು ಪ್ರೀತಿ ವಿನಿಮಯವನ್ನು ಇಟ್ಕೋಬೇಕು ಅಂತ. ಭಗವಂತ ಅವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ನೇರವಾಗಿ ಬಂದಿದ್ದಾನೆ ಅವರ ಪ್ರೀತಿಯನ್ನು
ಪಡ್ಕೊಳ್ಳೋದಕ್ಕಾಗಿ ಮತ್ತು ಎಲ್ಲ ವೇದಗಳು ಮತ್ತು ಎಲ್ಲ ಒಂದು ಶಾಸ್ತ್ರಗಳು, ದೇವತೆಗಳು ಎಲ್ಲರೂ ಕೂಡ ಅಲ್ಲಿ ಭಗವಂತನ ಒಂದು ಅವನ ಆಭರಣಗಳು ಎಲ್ಲ ಹೇಳ್ತಾರೆ. ಅವರೆಲ್ಲರೂ ಕೂಡ ಗೋಪಿಕಸ್ತ್ರೀಯರಾಗಿ ಅಲ್ಲಿ ಬಂದಿದ್ದಾರೆ. ಆ ವೇದಗಳು, ಸ್ತುತಿಗಳು, ಶ್ಲೋಕಗಳು, ಅಧಿಕೃತ ಗ್ರಂಥಗಳು ಎಲ್ಲವೂ ಕೂಡ ಅಲ್ಲಿ ಒಂದು ಗೋಪಿಯರ ಒಂದು ರೂಪವನ್ನು ಪಡ್ಕೊಂಡು ಬಂದು ಭಗವಂತನ ಜೊತೆಯ ಒಂದು ಪ್ರೀತಿ ವಿನಿಮಯವನ್ನು ಪಡಿತಾ ಇದ್ದಾರೆ. ಶ್ರೀಮದ್ ಭಾಗವತದ ಅದನ್ನು ಮಾಡೋದಕ್ಕೆ ಭಗವಂತ ತನ್ನ ಶಕ್ತಿಗಳನ್ನು ಕಳಿಸ್ತಿಲ್ಲ. ಯಾಕೆ ಅಂತಂದರೆ ಅದನ್ನು ಸ್ವತಃ ಅವನೇ ಆಸ್ವಾದಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ. ಶ್ರೀಮದ್ ಭಾಗವತದ ಮೊದಲನೇ ಶ್ಲೋಕದಲ್ಲಿ ಆದಿಕವಿ, ಆದಿ ವೇದ ವಿದ್ವಾಂಸ ಎಂದು ವರ್ಣಿತನಾದ ಬ್ರಹ್ಮನಿಂದ ವೇದಜ್ಞಾನವು ವಿಸ್ತರಿಸುತ್ತದೆ. ಅಂದರೆ ಶ್ರೀಮದ್ ಭಾಗವತ ಮೊದಲನೇ ಒಂದು ಶ್ಲೋಕದಲ್ಲಿ ಹೇಳುವಂಥದ್ದು ಬ್ರಹ್ಮ ಅನ್ನುವಂಥದ್ದು ಅವನು ವೇದಜ್ಞಾನವನ್ನು ಅಲ್ಲಿ ನೀಡ್ತಾ, ಅವನಿಂದಲೇ ವೇದಜ್ಞಾನ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು. ಅವನು ಆದಿಕವಿ ಅಂದರೆ ನಮ್ಮ ಒಂದು ಆಚಾರ್ಯ, ಮೊದಲ ಆಚಾರ್ಯ. ಆದರೂ ಬ್ರಹ್ಮನು ಭಗವಾನ್ ಕೃಷ್ಣನ ದಿವ್ಯ ದೇಹವನ್ನು ಅರಿತುಕೊಳ್ಳಲಾಗಲಿಲ್ಲ. ಅಂದರೆ ನಮ್ಮ ಅಧಿಕೃತ ಪರಂಪರೆಯ ಮೊದಲ ಗುರು ಬ್ರಹ್ಮ, ಅವನಿಗೆ ಅವನ ದೇಹವನ್ನು ಅಂದರೆ ಭಗವಂತನ ಲೀಲೆಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏಕೆಂದರೆ ಅದು ಸಾಮಾನ್ಯ ವೇದಜ್ಞಾನಕ್ಕೆ ಅತೀತವಾದದ್ದು. ಅಂದರೆ ವೇದಗಳನ್ನು ಕೂಡ ಮೀರಿರುವಂಥದ್ದು. ವೇದಗಳ ಮೂಲ ಉದ್ದೇಶ ಅಂದರೆ ಸಾರ ಅದು ಭಗವಂತನನ್ನು ತಿಳಿಯುವಂಥದ್ದು. ಭಗವಂತನ ಎಲ್ಲ ದಿವ್ಯ ರೂಪಗಳಲ್ಲಿ ದ್ವಿಭುಜ ರೂಪಗಳಾದ ಗೋವಿಂದ ಕೃಷ್ಣರ ರೂಪವು ಶ್ರೇಷ್ಠವಾದದ್ದು ಹಾಗೂ ಮೂಲವಾದದ್ದು. ಭಗವಂತ ಅನೇಕ ರೂಪಗಳನ್ನು ನೋಡ್ತೀವಿ ನಾವು. ವಿಷ್ಣು ರೂಪ, ನಾರಾಯಣನ ರೂಪ, ಹೀಗೆ ಅನೇಕ ರೂಪಗಳಲ್ಲಿ ಭಗವಂತ ದಶಾವತಾರಗಳಲ್ಲಿ ಹೀಗೆ ಎಲ್ಲ ರೂಪಗಳಲ್ಲಿ ಬರ್ತಾನೆ. ಆದರೆ ಅವನು ಅದೆಲ್ಲವೂ ಕೂಡ ಅವತಾರ, ಭಗವಂತನ ಅವತಾರ. ಆದರೆ ಕೃಷ್ಣನ ದ್ವಿಭುಜ ರೂಪ ಏನಿದೆ, ಕೃಷ್ಣ ಶ್ಯಾಮಸುಂದರ ಏನು ಇಲ್ಲಿ ಕಾಣ್ತಾ ಇದ್ದಾನೆ, ಅವನು ಅದು ಮೂಲ ರೂಪ. ಅಂದರೆ ಮೂಲದಲ್ಲಿ ಭಗವಂತ ಹೇಗಿದ್ದಾನೆ ಅಂತಂದರೆ ಅವನು ಶ್ಯಾಮಸುಂದರನಾಗಿದ್ದಾನೆ. ಮತ್ತು ಅದು ಅವನ ಮೂಲ ರೂಪ, ಅವನ ಅವತಾರಿ ಅಂದರೆ ಅವನೇ ಮೂಲ ಪುರುಷ. ಹೀಗಾಗಿ ಗೋವಿಂದನ ಲೀಲೆಗಳಾದ ಬೆಣ್ಣೆ ಕದಿಯುವುದು, ಗೋಪಿಯರ ಎದೆ ಹಾಲು ಕುಡಿಯುವುದು, ಕರುಗಳನ್ನು ಕಾಯುವುದು, ಕೊಳಲನ್ನು ನುಡಿಸುವುದು, ಬಾಲ ಕ್ರೀಡೆಗಳನ್ನಾಡುವುದು ಮೊದಲಾದವು ಭಗವಾನ್ ವಿಷ್ಣುವಿನ ವಿಸ್ತರಣೆಗಳ ಚಟುವಟಿಕೆಗಳಿಗೆ ಹೋಲಿಸಿದರೂ ಸಹ ಅಸಾಧಾರಣ ಎನಿಸುತ್ತದೆ. ಅಂದರೆ ಇಂತಹ ಒಂದು ಅಂದರೆ ಭಗವಂತ ಅಂತಂದರೆ ವಿಷ್ಣುವಿನ ರೂಪದಲ್ಲಿ ನಾವು ನೋಡ್ತೀವಿ, ಅವನು ಗಂಭೀರವಾಗಿರ್ತಾನೆ. ಮತ್ತು ಅವನು ಅಂದರೆ ಅಲ್ಲಿ ನಮಗೆ ದಾಸ್ಯ ಭಾವ ಬರುತ್ತೆ. ಇಲ್ಲಿ ಭಗವಂತ ಎಲ್ರಿಗೂ ಕೂಡ ರಸ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವನು ಅಷ್ಟು ಸಹಜವಾಗಿಬಿಟ್ಟಿದ್ದಾನೆ. ಭಗವಂತ ಯಾವಾಗ ಬೇರೆ ಜೀವಿಗಳು ಪದಾತ್ಮರ ಮೇಲೆ ಸಹಜ ಸ್ಥಿತಿಯಲ್ಲಿ ಅವರ ಜೊತೆ ಪ್ರೀತಿ ವಿನಿಮಯ ಇಟ್ಕೊಳ್ತಾನೆ, ಅದನ್ನೇ ರಾಸ ಅಂತ ನಿಜವಾಗ್ಲೂ ಕರೆಯುವಂಥದ್ದು. ರಾಸ ಅಂದರೆ ನೃತ್ಯ ಮಾಡುವಂಥದ್ದು ಅಂತಲ್ಲ. ರಾಸ ಅಂತಂದರೆ ಭಗವಂತ ತನ್ನ ಭಕ್ತನಿಗೆ ಸಹಜ ಆಗಿಬಿಡ್ತಾನೆ. ಅಂದರೆ ಅವನು ಅಷ್ಟು ಸುಲಭವಾಗಿ ಅವನ ಜೊತೆಲಿ, ಇಲ್ಲಿ ಗೋಪ ಬಾಲಕರೆಲ್ಲ ಅವನ ಜೊತೆ ಹೆಗಲ ಮೇಲೆ ಇರುವಂಥದ್ದು, ಅವನಿಗೆ ಶಿಕ್ಷೆಗಳನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ. ಅಂದರೆ ಭಗವಂತ ಅಷ್ಟು ಬ್ರಹ್ಮನಿಗೆ ಅಂತೂ ಎಲ್ಲ ದೇವತೆಗಳಿಗೂ ಅಷ್ಟೇ ಅವನ ಒಂದು ಇಂತಹ ಲೀಲೆಗಳು ಅಸಾಧಾರಣ ಅನ್ನಿಸ್ತಿದೆ. ಇದೆಲ್ಲವೂ ಕೂಡ ಅವರ ಒಂದು ಕಲ್ಪನೆಯನ್ನು ಮೀರುವಷ್ಟು ಅಸಾಧಾರಣ ಅನ್ನಿಸ್ತಿದೆ. ಆದರೆ ಇಲ್ಲಿ ಭಗವಂತ ಆ ಪ್ರೀತಿಗಾಗಿ ಅಲ್ಲಿ ಬಂದಿದ್ದಾನೆ. ಈ ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಈ ಒಂದು ವಿಶೇಷತೆಯನ್ನು, ಅಂದರೆ ಭಗವಂತ ದೇವೋತ್ತಮ ಪರಮಪುರುಷನಾಗಿ ನಮ್ಮ ನಿಜವಾದ ತಂದೆಯಾಗಿ ಎಲ್ಲ ಬದ್ಧಾತ್ಮರನ್ನು ಹೆಚ್ಚು ಹೆಚ್ಚು ಪ್ರೀತಿಸ್ತಾನೆ. ಎಲ್ಲ ಬದ್ಧಾತ್ಮರಿಗೂ ಎಲ್ಲ ಅವಕಾಶಗಳನ್ನು ಕೊಡ್ತಾನೆ. ಮತ್ತು ವಿಶೇಷವಾಗಿ ಅವನ ಭಕ್ತರ ಒಂದು ಪ್ರೀತಿಯ ವಿಚಾರ ಬಂದಾಗ ಅವನು ತುಂಬ ಸಹಜವಾಗಿ ಅವರ ಜೊತೆಯಲ್ಲಿ ರಸ ವಿನಿಮಯವನ್ನು ಇಟ್ಕೋತಾನೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ನಾವು ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಈ ದಿವ್ಯ ಗುಣಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದರೆ ಇಲ್ಲಿ ಬ್ರಹ್ಮನಿಗೂ ಕೂಡ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಾಗಿರ್ಬೇಕಾದ್ರೆ ನಮ್ಮ ಮೂಲ ಆಚಾರ್ಯರು ಅವರಿಗೆ ಕಷ್ಟ ಆಗುತ್ತೆ ಅಂದರೆ ನಮಗೂ ಅಷ್ಟೇ ಕಷ್ಟ ಆಗುತ್ತೆ. ಆದರೂ ಕೂಡ ಭಗವಂತನ ಕೃಪೆ ಇರಲಿ, ಕರುಣೆ ಇರಲಿ, ಎಲ್ಲರಿಗೂ ಕೂಡ ಭಗವಂತನ ಪ್ರೀತಿ ಸಿಗುವಂತಾಗಲಿ. ನಮಗೂ ಕೂಡ ಭಗವಂತನ ಧಾಮದಲ್ಲಿ ಹೋಗಿ ಅಂಥದ್ದೇ ಒಂದು ಭಗವಂತನ ಜೊತೆಯಲ್ಲಿ ಆ ಒಂದು ಸಾಮೀಪ್ಯ ಮೋಕ್ಷ ಅಂತೆಲ್ಲ ಹೇಳ್ತಾರೆ. ಹಾಗೆ ಭಗವಂತನ ಲೋಕದಲ್ಲಿ ಹೋಗಿ, ಸಾಲೋಕ್ಯದಲ್ಲಿ ಹೋಗಿ, ಸಾಮೀಪ್ಯದಲ್ಲಿ ಅವನ ಹತ್ತಿರದಲ್ಲಿ ಅವನ ಸೇವೆ ಮಾಡಿ ಅವನ ಜೊತೆಯಲ್ಲಿ ಅವನ ಜೊತೆ ಇದ್ದಂತಹ ಒಂದು ಸಂಬಂಧ ಏನಿತ್ತು ಅದನ್ನು ಮತ್ತೆ ಪಡ್ಕೊಳ್ಳುವಂತಾಗಲಿ ಅಂತ ಹೇಳಿ ಹೇಳ್ತಾ ಈ ಶ್ಲೋಕವನ್ನು ಮುಗಿಸ್ತಾ ಇದ್ದೀನಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮಾತಾಜಿ ಇನ್ನೊಂದು ಹೇಳ್ಬೇಕಿತ್ತಾ?
ಇನ್ನೊಂದು ಹೇಳೋಣ ಮಾತಾಜಿ, 66 ಇದೆ ಅಲ್ಲ ಮಾತಾಜಿ? ಮಾತಾಜಿ 40 ಅಂತ ಹೇಳ್ತಾ ಇದ್ರು ಮಾತಾಜಿ ನೆನ್ನೆ ರೀನಾ ಮಾತಾಜಿ. 40? ಹಾಗಂತ್ರು ಮಾತಾಜಿ 40 ಶ್ಲೋಕ ಅಂತ ಇದ್ರು. ಒಂದು ನಿಮಿಷ ನೋಡ್ತೇನೆ. ಬ್ರಹ್ಮನದ್ದು 40, ಶ್ಲೋಕ 61 ಇದೆ. 61 ಇದೆ ಮಾತಾಜಿ, ಎರಡೆರಡು ಶ್ಲೋಕ ಓದ್ಬೇಕಾಗಿತ್ತು ನಾವು. ಸರಿ ಬ್ರಹ್ಮನದ್ದು ಮಾತಾಜಿ. 40 ಅಂತ, ಬ್ರಹ್ಮಸ್ತುತಿ 40. ಹೇಳೋದ ಓದೋಣ ಮಾತಾಜಿ. ಇನ್ನು ಹಾಕ್ಬೇಕಲ್ವ? ಯಾರು ಓದ್ತೀರಿ ಶ್ಲೋಕ? ಓದಿ ಮಾತಾಜಿ. ಶಕುಂತಲ ಮಾತಾಜಿ ಓದ್ತೀರಾ? ಓದ್ತೇನೆ, ಆದ್ರೆ ಸರಿ ಬರಲ್ಲ. ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ ಜೀವಂತಿ ಸಮ್ಮುಖರಿತಾಂ ಭವದೀಯ ವಾರ್ತಾಂ ತಾನೇ ಸ್ಥಿತಾ ಶ್ರುತಿಗತಾಂ ತಾನುವಾನ್ ಮನೋಭಿಯೇಷಾಯತೋ ಅಜಿತ ಜಿತೋ ವಿಸ್ವಿತೃಪ್ತಿ ಲೋಕ್ಯಾಂ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಥ ಓದ್ಬೇಕಾ? ಅನುವಾದ ಓದಿ ಮಾತಾಜಿ. ಅನುವಾದ ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಯಾರು ತಮ್ಮ ಪ್ರತಿಷ್ಠಿತ ಸಾಮಾಜಿಕ ಸ್ಥಾನಮಾನಗಳಲ್ಲಿ ನೆಲೆಗೊಂಡಿರುತ್ತಾರೆಯೋ ಅವರು ಅಲ್ಲಿಯೇ ಇದ್ದರೂ ಊಹಾತ್ಮಕ ಚಿಂತನೆಯ ಕ್ರಿಯೆಗಳನ್ನು ಬಿಟ್ಟು ಕಾಯ ವಾಚ ಮನಸ್ಸ ಸ್ವಯಂ ನಿನ್ನಿಂದ ಹಾಗೂ ನಿನ್ನ ಪರಿಶುದ್ಧ ಭಕ್ತರಿಂದ ಪೋಷಿಸಲ್ಪಟ್ಟ ಈ ನಿರೂಪಣೆಗಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಿನ್ನ ಚಟುವಟಿಕೆ ಮತ್ತು ವ್ಯಕ್ತಿತ್ವಗಳ ವರ್ಣನೆಗೆ ಸಕಲ ಗೌರವಗಳನ್ನು ತೋರುತ್ತಾರೋ ಅವರು ಖಂಡಿತ ನಿನ್ನನ್ನು ಜಯಿಸುತ್ತಾರೆ. ಹಾಗಲ್ಲದೆ 3 ಲೋಕಗಳಲ್ಲಿ ಬೇರೆ ಯಾರಿಂದಲೂ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಭಾವಾರ್ಥ ಓದ್ತೇನೆ ಮಾತಾಜಿ. ಮತ್ತೆ ಓದಿ ಮಾತಾಜಿ. ಇದನ್ನು ಹೇಳಿ, ಅನುವಾದವನ್ನು ಹೇಳಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು ತಮ್ಮ ಪ್ರತಿಷ್ಠಿತ ಸಾಮಾಜಿಕ ಸ್ಥಾನಮಾನಗಳಲ್ಲಿ ನೆಲೆಗೊಂಡಿರುತ್ತಾರೋ ಅವರು ಅಲ್ಲಿಯೇ ಇದ್ದರೂ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಗಳನ್ನು ಬಿಟ್ಟು ಕಾಯ ವಾಚ ಮನಸ್ಸ ಸ್ವಯಂ ನಿನ್ನಿಂದ ಹಾಗೂ ನಿನ್ನ ಪರಿಶುದ್ಧ ಭಕ್ತರಿಂದ ಘೋಷಿಸಲ್ಪಟ್ಟ ಈ ನಿರೂಪಣೆಗಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಿನ್ನ ಚಟುವಟಿಕೆ ಮತ್ತು ವ್ಯಕ್ತಿತ್ವದ ವರ್ಣನೆಗೆ ಸಕಲ ಗೌರವಗಳನ್ನು ತೋರುತ್ತಾರೋ ಅವರು ಖಂಡಿತ ನಿನ್ನನ್ನು ಜಯಿಸುತ್ತಾರೆ. ಅಂದರೆ ನಾವು ಲೌಕಿಕವಾಗಿ ಬದ್ಧಾತ್ಮರಾಗಿರೋ ಕಾರಣ ನಾವೇನು ಅನ್ಕೋತೀವಿ, ಸಾಮಾಜಿಕ ಸ್ಥಾನಮಾನಗಳನ್ನು ಹೊಂದಿದ್ದೀವಿ ಅಂತ ತಿಳ್ಕೊತೀವಿ. ಆದರೆ ಊಹಾತ್ಮಕ ಚಿಂತನೆಗಳನ್ನು ಬಿಟ್ಟು, ಅಂದರೆ ಎಲ್ಲ ಒಂದು ಕಲ್ಪನೆಗಳನ್ನು ಮಾಡೋದನ್ನು ಬಿಟ್ಟು ಕಾಯ ವಾಚ ಮನಸ್ಸ ಅಂದರೆ ಭಕ್ತಿ ಕಾರ್ಯದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಮಾತಿನಿಂದ ಎಲ್ಲ ರೀತಿಯಿಂದಲೂ ಭಗವಂತನನ್ನು ಭಕ್ತರು ಸ್ವಯಂ ನಿನ್ನಿಂದ ಹಾಗೂ ನಿನ್ನ ಪರಿಶುದ್ಧ ಭಕ್ತರಿಂದ ಘೋಷಿಸಲ್ಪಟ್ಟ ಅಂದರೆ ಭಗವಂತನ ವಿಚಾರವಾಗಿ ಯಾರು ಪೂರ್ವಾಚಾರ್ಯರು ಹೇಳಿದ್ದಾರೆ ಅಂತಹ ಶುದ್ಧ ಭಕ್ತರು ಹೇಳಿರುವಂತಹ ನಿರೂಪಣೆಗಳನ್ನು, ಅವರ ಒಂದು ವಿವರಣೆಗಳನ್ನು ತಮ್ಮ ಜೀವನದ ಮುಡಿಪಾಗಿಟ್ಟು, ಅಂದರೆ ಅವರ ಬದುಕನ್ನು ಅದಕ್ಕಾಗಿಯೇ ಮುಡಿಪಾಗಿ ಇಡುವಂಥವ್ರು ಮತ್ತು ವ್ಯಕ್ತಿತ್ವಗಳ ವರ್ಣನೆಗಳ ಸಕಲ ಗೌರವಗಳನ್ನು ತೋರುತ್ತಾರೆ. ಅಂಥವ್ರು ಯಾರು ಅವರ ಬದುಕನ್ನು ಭಗವಂತನ ಭಕ್ತಿ ಕಾರ್ಯವನ್ನು ಹೇಗೆ ನಡೆಸಬೇಕು ಅಂತ ಗುರುಗಳು ಹೇಳ್ತಾರೆ ಆ ರೀತಿ ನಡೆಸ್ಕೊಂಡು ಹೋಗ್ತಾರೆ, ಅಂಥವರು ಭಗವಂತನನ್ನು ಜಯಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥವರು ಭಗವಂತನನ್ನು ಪಡೆಯೋದಕ್ಕೆ ಯೋಗ್ಯರಾಗ್ತಾರೆ ಅಂತ. ಹಾಗಲ್ಲದೆ 3 ಲೋಕಗಳಲ್ಲಿ ಬೇರೆ ಯಾರಿಂದಲೂ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಅಂದರೆ ಭಗವಂತನನ್ನು ಸಾಧನ ಭಕ್ತಿ, ವೈದಿ ಭಕ್ತಿ ಅಂತ ಹೇಳ್ತಾರೆ. ಹಾಗೆ ಗುರು ಪರಂಪರೆಯಲ್ಲಿ ಗುರುಗಳ ಮೂಲಕ ಅದನ್ನು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಯಾರು ಮಾಡ್ತಾರೆ ಆ ಸಾಧನೆಯನ್ನು, ಅಂಥವರು ಭಗವಂತನನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಬೇರೆ ಮಾರ್ಗಗಳು, ಬೇರೆ ಕರ್ಮಕಾಂಡಿಯ ಮಾರ್ಗ ಅಥವಾ ಜ್ಞಾನ ಯೋಗ ಅಥವಾ ಅಷ್ಟಾಂಗ ಯೋಗ ಇವುಗಳನ್ನು ಮಾಡುವಂಥವರಿಂದ ಅವನನ್ನು ಜಯಿಸೋದಕ್ಕೆ, ಅವನನ್ನು ತಿಳಿಯೋದಕ್ಕೆ, ಅವನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ ಇಲ್ಲಿ ಉದಹಾಸ್ಯ
ಎಂಬ ಪದವು ಬಳಕೆಯಾಗಿದೆ. ಇದು ವ್ಯಕ್ತಿಯು ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಪರಸ್ಪರ ಸತ್ವವನ್ನು ಅರಿತುಕೊಳ್ಳಲು ಕಿಂಚಿತ್ ಪ್ರಯತ್ನ ಕೂಡ ಮಾಡಬಾರದೆಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಏಕೆಂದರೆ ಅದು ಯಾರನ್ನಾಗಲಿ ಭಗವಂತನ ಅಪರಿಪೂರ್ಣ ನಿರಾಕಾರ ಜ್ಞಾನಕ್ಕೆ ಕೊಂಡೊಯ್ಯುತ್ತದೆ. ಜೀವಂತಿ ಎಂಬ ಪದವು ಸದಾ ಶ್ರೀಕೃಷ್ಣನನ್ನು ಕುರಿತು ಶ್ರವಣ ಮಾಡುವ ಭಕ್ತನು ಕೇವಲ ತನ್ನ ಅಸ್ತಿತ್ವವನ್ನು ಘೋಷಿಸುತ್ತಾ ಭಗವತ್ ವಿಷಯಗಳನ್ನು ಶ್ರವಣ ಮಾಡುವುದರ ಹೊರತಾಗಿ ಬೇರೇನೂ ಮಾಡದಿದ್ದರೂ ಆತ ಭಗವತ್ಧಾಮಕ್ಕೆ ಹಿಂದಿರುಗುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ತನು ವಾಂಗ್ನೋಬಿ ಕಾಯ ವಾಚ ಮನಸ ಎಂಬ ಪದಗಳನ್ನು ಶ್ರೀಲ ಸನಾತನ ಗೋಸ್ವಾಮಿಯವರು 3 ರೀತಿಗಳಲ್ಲಿ ವಿವರಿಸಿದ್ದಾರೆ. ಭಕ್ತರಿಗೆ ಸಂಬಂಧಿಸಿದಂತೆ ಅವರು ಕಾಯ ವಾಚ ಮನಸ್ಸಿನ ಮೂಲಕ ಶ್ರೀಕೃಷ್ಣನನ್ನು ಜಯಿಸಲು ಸಮರ್ಥರು. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣರಾದ ಮತ್ತು ಅವರು ಭಗವಂತನ ಪಾದಕಮಲಗಳನ್ನು ಕೈಗಳಿಂದ ಸ್ಪರ್ಶಿಸಬಲ್ಲರು, ತಮ್ಮ ಮಾತುಗಳಿಂದ ಆತನನ್ನು ಕರೆಯಬಲ್ಲರು ಹಾಗೂ ಆತನ ಬಗೆಗೆ ಚಿಂತಿಸುವುದರಿಂದ ಮನಪಟಲದಲ್ಲಿ ಆತನ ಸಾಕ್ಷಾತ್ ದರ್ಶನ ಪಡೆಯಬಲ್ಲರು. ಭಕ್ತರಲ್ಲದವರಿಗೆ ಸಂಬಂಧಿಸಿದಂತೆ ತನು ವಾಂಗ್ನೋಬಿ ಎಂಬ ಪದಗಳು ಅಜಿತ ಎಂದರೆ ಅಜೇಯನು ಎಂಬುದನ್ನು ಸೂಚಿಸುತ್ತವೆ. ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿಂತರಲ್ಲದವರು ತಮ್ಮ ದೈಹಿಕ ಶಕ್ತಿ, ವಾಕ್ಪರಿಣತಿ ಹಾಗೂ ಮನೋಬಲದಿಂದ ಪರಾತ್ಪರ ಸತ್ವವನ್ನು ಜಯಿಸಲಾರರು ಎಂಬುದನ್ನು ಇದು ಸೂಚಿಸುತ್ತದೆ. ತಮ್ಮೆಲ್ಲ ಸಾಹಸ ಬಳಸಿ ಅವರು ಪ್ರಯತ್ನ ಪಟ್ಟರೂ ಅಂತಿಮ ಸತ್ಯವು ಅವರಿಂದ ದೂರವೇ ಉಳಿಯುತ್ತದೆ. ಜಿತ ಎಂದರೆ ಜಯಿಸಬಲ್ಲವನು ಎಂಬ ಪದಕ್ಕೆ ಸಂಬಂಧಿಸಿದಂತೆ ತನು ವಾಂಗ್ನೋಬಿ ಎಂಬ ಪದಗಳು ಶ್ರೀಕೃಷ್ಣನ ಶುದ್ಧ ಭಕ್ತರು ಅವನ ದೇಹ ಮತ್ತು ಮನಸ್ಸುಗಳನ್ನು ಗೆಲ್ಲುತ್ತಾರೆಂಬುದನ್ನು ಸೂಚಿಸುತ್ತವೆ. ಶ್ರೀಕೃಷ್ಣ ಸದಾ ತನ್ನ ಪರಿಶುದ್ಧ ಭಕ್ತರ ಬಳಿಯೇ ಇರುವುದರಿಂದ ಆತನ ದೇಹವನ್ನು ಗೆಲ್ಲುತ್ತಾರೆ. ಶ್ರೀಕೃಷ್ಣ ಸದಾ ತನ್ನ ಭಕ್ತರ ಗುಣಗಾನ ಮಾಡುತ್ತಿರುತ್ತಾ ಆದ್ದರಿಂದ ಆತನ ಮಾತುಗಳನ್ನು ಗೆದ್ದಂತೆ ಶ್ರೀಕೃಷ್ಣ ಸದಾ ತನ್ನ ಪ್ರಿಯ ಭಕ್ತರ ಬಗೆಗೆ ಚಿಂತಿಸುತ್ತಿರುತ್ತಾಯಾದ್ದರಿಂದ ಆತನ ಮನಸ್ಸು ಗೆಲ್ಲುತ್ತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತನು ವಾಂಗ್ನೋಬಿ ಎಂಬ ಪದಗಳನ್ನು ನಮಂತಹ ಅಂದರೆ ನಮಸ್ಕಾರ ಮಾಡುವುದು ಎಂಬ ಪದಕ್ಕೆ ಸಂಬಂಧಿಸಿದಂತೆ ವಿವರಿಸುತ್ತಾರೆ. ಭಕ್ತರು ಭಗವಂತನ ದಿವ್ಯ ವಿಷಯಗಳನ್ನು ಕುರಿತು ಕಾಯ ವಾಚ ಮನಸ್ಸ ಸಕಲ ಗೌರವಗಳನ್ನು ಅರ್ಪಿಸಿ ಅವುಗಳ ಪೂರ್ಣ ಪ್ರಯೋಜನ ಪಡೆಯಬಹುದೆಂದು ಅವರು ವಿವರಿಸುತ್ತಾರೆ. ನಾವು ಭಗವಂತನ ಕಥಾನಕಗಳಿಗೆ ಗೌರವ ಸಲ್ಲಿಸುವಾಗ ಕೈಗಳು ಹಾಗೂ ತಲೆಯನ್ನು ನೆಲಕ್ಕೆ ಸ್ಪರ್ಶಿಸಿ ನಮಸ್ಕರಿಸುವುದರ ಮೂಲಕ ದೇಹವನ್ನು ತೊಡಗಿಸಿಕೊಳ್ಳಬೇಕು. ನಾವು ಭಗವದ್ಗೀತೆ, ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯವನ್ನು ಮತ್ತು ಅಂತಹ ಸಾಹಿತ್ಯವನ್ನು ಬೋಧಿಸುವ ಭಕ್ತರನ್ನು ಪ್ರಶಂಸಿಸುವುದರಲ್ಲಿ ವಾಕ್ಶಕ್ತಿಯನ್ನು ತೊಡಗಿಸಿಕೊಳ್ಳಬೇಕು. ನಾವು ಭಗವಂತನ ದಿವ್ಯ ವಿಷಯಗಳನ್ನು ಕೇಳುವಲ್ಲಿ ಗೌರವ ಹಾಗೂ ಸಂತಸರ ಭಾವವನ್ನು ಅನುಭವಿಸುವುದರ ಮೂಲಕ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ಶ್ರೀಕೃಷ್ಣನನ್ನು ಕುರಿತ ಅತ್ಯಲ್ಪ ಜ್ಞಾನವನ್ನು ಪಡೆದರೂ ಸಹ ಪ್ರಾಮಾಣಿಕ ಭಕ್ತನು ಭಗವಂತನನ್ನು ಜಯಿಸಬಹುದು ಹಾಗೂ ಭಗವಂತನ ಸನ್ನಿಧಿಯಲ್ಲಿ ನಿರಂತರ ಜೀವಿಸಲು ಭಗವತ್ಧಾಮಕ್ಕೆ ಹಿಂದಿರುಗಬಹುದು. ಹರೇ ಕೃಷ್ಣ ಮಾತಾ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದರೆ ಇಲ್ಲಿ ಉದಾಪಾಸ್ಯ ಎಂಬ ಪದವು ಬಳಕೆಯಾಗಿದೆ. ಇಲ್ಲಿ ವ್ಯಕ್ತಿಯ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ವವನ್ನು ಅರಿತುಕೊಳ್ಳಲು ಕಿಂಚಿತ್ ಪ್ರಯತ್ನ ಕೂಡ ಮಾಡಬಾರದು ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಅಂದರೆ ನಾವೇ ಭಗವಂತನ ಅಂದರೆ ಅಧಿಕೃತ ಗ್ರಂಥಗಳೇ ಇದ್ದರೂ ಕೂಡ ಅಥವಾ ವೇದಗಳ ಜ್ಞಾನನೇ ಇದ್ದರೂ ಕೂಡ ಅದನ್ನು ತಗೊಂಡು ನಾವೇ ಸ್ವತಃ ಓದ್ತೀವಿ, ಅದನ್ನು ಅರ್ಥ ಮಾಡ್ಕೋತೀವಿ, ನಮ್ಮ ಮನೋಕಲ್ಪನೆಗೆ ಏನು ಬಂದಿದೆ ಅದನ್ನೇ ನಾವು ಸ್ವೀಕಾರ ಮಾಡ್ತೀವಿ ಅನ್ನುವಂಥದ್ದು ಮಹಾ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಯಾವಾಗಲೂ ಕೂಡ ನಾವು ಆ ಅಧಿಕೃತ ಗ್ರಂಥಗಳನ್ನು ಸರಿಯಾದ ಆಚಾರ್ಯರ ಮೂಲಕನೇ ಅದನ್ನು ಅಧಿಕೃತ ಗುರುಗಳ ಮೂಲಕನೇ ಅದನ್ನು ತಿಳಿಬೇಕು ಅನ್ನುವಂಥದ್ದು. ಏಕೆಂದರೆ ಅದು ಯಾರನ್ನೇ ಆಗಲಿ ಭಗವಂತನ ಅಪರಿಪೂರ್ಣ ನಿರಾಕಾರ ಜ್ಞಾನಕ್ಕೆ ಕೊಂಡೊಯ್ಯುತ್ತೆ. ಅಂದರೆ ಆ ರೀತಿ
ಈಗ ನಾವು ನೋಡ್ತೀವಿ ಈಶೋಪನಿಷತ್ ಯಾವುದೇ ಇರ್ಬೋದು, ಉಪನಿಷತ್ತುಗಳನ್ನು ತಗೊಂಡು ಓದುವಾಗ ವೇದವ್ಯಾಸರು ಎಲ್ಲೂ ಕೂಡ ಸಾಧಾರಣವಾಗಿ ಹೆಚ್ಚಾಗಿ ದೇವೋತ್ತಮ ಪರಮಪುರುಷ ಕೃಷ್ಣನ ಉಲ್ಲೇಖ ಮಾಡೋದಿಲ್ಲ. ಆಗ ಏನನ್ಕೋತಾರೆ, ಭಗವಂತ ಅಂತಂದರೆ ಅವನು ನಿರಾಕಾರ ಕಲ್ಪನೆಗೆ ಹೊರಟೋಗ್ತಾರೆ. ಅದು ತಪ್ಪಾಗತ್ತೆ ಅನ್ನೋದನ್ನಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಜೀವಂತಿ ಎಂಬ ಪದವು ಸದಾ ಶ್ರೀಕೃಷ್ಣನನ್ನು ಕುರಿತು ಶ್ರವಣ ಮಾಡುವ ಭಕ್ತನು ಕೇವಲ ತನ್ನ ಅಸ್ತಿತ್ವವನ್ನು ಘೋಷಿಸುತ್ತಾ ಭಗವದ್ ವಿಷಯಗಳನ್ನು ಶ್ರವಣ ಮಾಡುವುದರ ಹೊರತಾಗಿ ಬೇರೇನು ಮಾಡದಿದ್ದರೂ ಆತ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸರಿಯಾದ ಮೂಲದಲ್ಲಿ, ಅಂದರೆ ಸರಿಯಾದ ಗುರುಗಳ ಮೂಲಕ ಈ ಒಂದು ಭಗವದ್ಗೀತೆ, ಭಾಗವತ ಅನ್ನೋ ಗ್ರಂಥಗಳನ್ನು, ಅಧಿಕೃತ ಗ್ರಂಥಗಳನ್ನು ನಾವು ಬೇರೆ ಏನು ಹೆಚ್ಚೇನು ಮಾಡೋದು ಬೇಡ. ಬರೀ ಶ್ರವಣ ಮಾಡಿದರೆ, ಗಮನ ಕೊಟ್ಟು ಕಾಯವಾಚ ಮನಸ್ಸ ಅದನ್ನು ಕೇಳಿದರೆ ಸಾಕು. ಆ ವ್ಯಕ್ತಿ, ಅವನು ಪರಿಪೂರ್ಣವಾಗಿ ಕೇಳಿದಂತಹ ವ್ಯಕ್ತಿ ಅವನು ಧಾಮಕ್ಕೆ ಹೋಗ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ತಾನು ವಾಗ್ಮನೋಭಿಹಿ, ಕಾಯ ವಾಚ ಮನಸ್ಸು ಎಂಬ ಪದಗಳನ್ನು ಶ್ರೀಲ ಸನಾತನ ಗೋಸ್ವಾಮಿಯವರು 3 ರೀತಿಗಳಲ್ಲಿ ವಿವರಿಸಿದ್ದಾರೆ. ಭಕ್ತರಿಗೆ ಸಂಬಂಧಿಸಿದಂತೆ ಅವರು ಕಾಯ ವಾಚ ಮನಸ್ಸಿನ ಮೂಲಕ ಶ್ರೀಕೃಷ್ಣನನ್ನು ಜಯಿಸಲು ಸಮರ್ಥರು. ಯಾರು ಭಕ್ತರಿದ್ದಾರೆ ಅವರು ದೇಹದಿಂದ, ಮಾತಿನಿಂದ ಮತ್ತು ಮನಸ್ಸಿನಿಂದ ಅವನನ್ನು ಭಗವಂತನನ್ನು ಜಯಿಸ್ತಾರೆ ಅಂತ ಇಲ್ಲಿ 3 ರೀತಿಯಲ್ಲಿ ಸನಾತನ ಗೋಸ್ವಾಮಿಗಳು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣರಾದ ಅವರು ಭಗವಂತನ ಪಾದಕಮಲಗಳನ್ನು ಕೈಗಳಿಂದ ಸ್ಪರ್ಶಿಸಬಲ್ಲರು. ಕಾಯ ಅಂದರೆ ದೈಹಿಕವಾಗಿ ಅವನ ಜೊತೆ ಸಂಪರ್ಕ, ಅಂದರೆ ಕೈಗಳಿಂದ ಭಗವಂತನನ್ನು ಸ್ಪರ್ಶಿಸ್ತಾರೆ. ಮಾತುಗಳಿಂದ ಆತನನ್ನು ಕರೆಯಬಲ್ಲರು. ಅವರು ಕೂಗಿ, ವಾಚ ಮಾತಿನಿಂದ ಕೂಗಿದ್ರೆ ಭಗವಂತ ಓಗೂಡ್ತಾನೆ. ಮತ್ತು ಆತನ ಬಗೆಗೆ ಚಿಂತಿಸುವುದರಿಂದ ಮನಪಟ್ಟದಲ್ಲಿ ಆತನ ಸಾಕ್ಷಾತ್ ದರ್ಶನ ಪಡೆಯಬಲ್ಲರು. ಮನಸ್ಸಿನಿಂದಲೂ ಕೂಡ ಭಗವಂತನ ಒಂದು ಸಮಾಧಿ ಸ್ಥಿತಿಯಲ್ಲಿ ಅಥವಾ ಲೀಲಾ ಸ್ಮರಣೆಯಲ್ಲಿ ಅವರು ಭಗವಂತನ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಹೀಗೆ ಭಕ್ತರಾದವರು ಇದನ್ನೆಲ್ಲ ಮಾಡೋದಕ್ಕೆ ಸಮರ್ಥರು ಅಂತಲ್ಲಿ ಹೇಳ್ತಾ ಇದ್ದಾರೆ. ಭಕ್ತರಲ್ಲದವರಿಗೆ ಸಂಬಂಧಿಸಿದಂತೆ ತನು ವಾಗ್ಮನೋಭಿಹಿ ಎಂಬ ಪದಗಳು ಅಜಿತ ಎಂದರೆ ಅಜೇಯನು ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಭಗವಂತನನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಭಕ್ತಿಯಿಂದ ಮಾತ್ರ. ಭಕ್ತಿ ಅಂತಂದರೆ ಅದು ಸಾಧಾರಣದ ಅರ್ಥದಲ್ಲಿ ಅದು ಪ್ರೀತಿ. ಭಗವಂತನನ್ನ ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ಯಾರಿಗೆ ಭಗವಂತನಲ್ಲಿ ಪ್ರೀತಿ ಇಲ್ಲ ಅಂಥವ್ರು ಏನೇ ಮಾಡಿದ್ರೂ ಕೂಡ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿರತರಲ್ಲದವರು ತಮ್ಮ ದೈಹಿಕ ಶಕ್ತಿ, ವಾಕ್ ಪರಿಣಿತಿ ಮತ್ತು ಮನೋಬಲದಿಂದ ಪರಾತ್ಪರ ಸತ್ಯವನ್ನು ಜಯಿಸಲಾರರು ಎಂಬುದನ್ನು ಇದು ಸೂಚಿಸುತ್ತದೆ. ಅಂದರೆ ಅಸುರರು ಅಥವಾ ಭಗವಂತನ ಮೇಲೆ ನಾಸ್ತಿಕರು ಯಾರಿದ್ದಾರೆ ಅಂಥವರು ಅವ್ರ ಹತ್ರ ಅಪಾರವಾದ ಶಕ್ತಿ, ದೈಹಿಕ ಶಕ್ತಿ ಇರ್ಬೋದು. ರಾವಣ, ಹಿರಣ್ಯಕಶಿಪು ಇವರದೆಲ್ಲ ನಾವು ನೋಡ್ತೀವಿ, ಅವರಿಗೆ ಅಪಾರವಾದ ದೈಹಿಕ ಶಕ್ತಿ ಇತ್ತು. ವಾಕ್ ಪರಿಣಿತಿ ಅಂದರೆ ಅವರು ಜ್ಞಾನಿಗಳು ಕೂಡ ಆಗಿದ್ದ ರಾವಣ. ಹಾಗೆ ಇಲ್ಲಿ ಮನೋಬಲ, ಅವರಿಗೆ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿರ್ಬೋದು, ಆದರೂ ಕೂಡ ಭಗವಂತನನ್ನು ಅವರಿಂದ ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಮ್ಮೆಲ್ಲ ಸಾಹಸ ಬಳಸಿ ಅವರು ಪ್ರಯತ್ನಪಟ್ಟರೂ ಅಂತಿಮ ಸತ್ಯವು ಅವರಿಂದ ದೂರವೇ ಉಳಿಯುತ್ತದೆ. ಅಂದರೆ ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಇರೋದೊಂದು ಒಂದೇ ಮಾರ್ಗ ಅಂದರೆ ಭಕ್ತಿ ಸೇವೆ. ಭಕ್ತಿ ಸೇವೆ ಅಂದರೆ ಪ್ರೇಮಯುತ ಭಕ್ತಿ ಸೇವೆ ಮಾಡೋ ಮೂಲಕ ಭಗವಂತ ಎಲ್ಲರಿಗೂ ಕೂಡ ಲಭ್ಯ ಆಗ್ತಾನೆ. ಆದರೆ ಅದನ್ನು ಹೊರತುಪಡಿಸಿ ನಮ್ಮ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿ ನಾವೇನಾದರೂ ಪ್ರಯತ್ನ ಪಟ್ಟರೆ ಅವನು ಅಜಿತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಜಿತ ಅಂದರೆ ಅವನನ್ನು ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಜಿತ ಎಂದರೆ ಜಯಿಸಬಲ್ಲವನು ಎಂಬ ಪದಕ್ಕೆ ಸಂಬಂಧಿಸಿದಂತೆ ತನು ವಾಗ್ಮನೋಭಿಹಿ ಎಂಬ ಪದಗಳು ಶ್ರೀಕೃಷ್ಣನ ಶುದ್ಧ ಭಕ್ತರು ಆತನ ದೇಹ, ಮಾತು, ಮನಸ್ಸುಗಳನ್ನು ಗೆಲ್ಲುತ್ತಾರೆಂಬುದನ್ನು ಸೂಚಿಸುತ್ತದೆ. ಶ್ರೀಕೃಷ್ಣ ಸದಾ ತನ್ನ ಪರಿಶುದ್ಧ ಭಕ್ತರ ಬಳಿಯೇ ಇರುವುದರಿಂದ ಆತನ ದೇಹವನ್ನು ಗೆಲ್ಲುತ್ತಾರೆ. ಶ್ರೀಕೃಷ್ಣ ಸದಾ ತನ್ನ ಭಕ್ತರ ಗುಣಗಾನ ಮಾಡುತ್ತಿರುತ್ತಾನಾದ್ದರಿಂದ ಆತನ ಮಾತುಗಳನ್ನು ಗೆದ್ದಂತೆ. ಶ್ರೀಕೃಷ್ಣ ಸದಾ ತನ್ನ ಪ್ರಿಯ ಭಕ್ತರ ಬಗೆಗೆ ಚಿಂತಿಸುತ್ತಿರುತ್ತಾನಾದ್ದರಿಂದ ಆತನ ಮನಸ್ಸು ಗೆಲ್ಲುತ್ತಾರೆ. ಅಂದರೆ ಭಗವಂತನ ಶುದ್ಧ ಭಕ್ತರು 3 ರೀತಿಯಲ್ಲಿ ಅಂದರೆ ಕಾಯ ವಾಚ ಮನಸ್ಸು ಅವ್ರು ಗೆಲ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಗೆಲ್ತಾರೆ ಅಂತಂದರೆ ಭಗವಂತ ಸದಾ ಭಕ್ತರ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ದೈಹಿಕವಾಗಿ ಅವನನ್ನು ಗೆದ್ದಿದ್ದಾರೆ. ಮತ್ತು ಭಕ್ತರ ಗುಣಗಾನ ಭಗವಂತ ಸದಾ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನ ಮಾತುಗಳನ್ನು ಕೂಡ ಗೆಲ್ತಾರೆ. ಅದೇ ರೀತಿ ಇಲ್ಲಿ ಭಕ್ತರು ಏನು ಮಾಡ್ತಾರೆ ಅಂತಂದರೆ ಸದಾ ಭಗವಂತ ಅವನ ಮನಸ್ಸಿನಲ್ಲಿ ಭಕ್ತರನ್ನು ಸ್ಮರಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅವರು ಮನಸ್ಸನ್ನು ಕೂಡ ಗೆಲ್ತಾರೆ. ಅಂದರೆ ಇಲ್ಲಿ ನಾವು ನೋಡ್ತೀವಿ ಸಾಧಾರಣವಾಗಿ ಭಕ್ತರು ಭಗವಂತನ
ಎಲ್ಲ ಭಕ್ತರು ಕೂಡ ಭಗವಂತನ ವೈಷ್ಣವರು ಪ್ರೇಮಯುತ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ ಮತ್ತು ಅವನನ್ನು ಆರಾಧನೆ ಮಾಡ್ತಾರೆ. ಆದರೆ ಕೃಷ್ಣ ಯಾರನ್ನು ಆರಾಧನೆ ಮಾಡ್ತಾನೆ? ಹರಿ ಕೃಷ್ಣ. ರಾಧಾರಾಣಿಯವರಿಗೆ ಅಂದ್ರೆ ಇಲ್ಲಿ ಏನಂತ ಅಂದ್ರೆ ಭಗವಂತ ಭಕ್ತರ ಆರಾಧನೆ ಮಾಡ್ತಾನಂತೆ. ಸದಾ ಭಗವಂತ ಭಕ್ತರ ಆರಾಧನೆಯಲ್ಲಿ ತೊಡಗಿರ್ತಾನೆ. ಭಕ್ತರು ಭಗವಂತನ ಆರಾಧನೆಯಲ್ಲಿ ತೊಡಗಿದ ಹಾಗೆ ಅಂತೇಳಿ ಹೇಳ್ತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಾನು ವಾಗ್ಮನೋಭಿಹಿ ಎಂಬ ಪದಗಳು ನಮಂತಹ ಅಂದರೆ ನಮಸ್ಕಾರ ಮಾಡುವುದು ಎಂಬ ಪದಕ್ಕೆ ಸಂಬಂಧಿಸಿದಂತೆ ವಿವರಿಸುತ್ತಾರೆ. ಭಕ್ತರು ಭಗವಂತನ ದಿವ್ಯ ವಿಷಯಗಳನ್ನು ಕುರಿತು ಕಾಯ ವಾಚ ಮನಸ್ಸ ಸಕಲ ಗೌರವಗಳನ್ನು ಅರ್ಪಿಸಿ ಅವುಗಳ ಪೂರ್ಣ ಪ್ರಯೋಜನ ಪಡೆಯಬಹುದೆಂದು ಅವರು ವಿವರಿಸುತ್ತಾರೆ. ಅಂದರೆ ನಾವು ಭಗವಂತನನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ನಮ್ಮ ಮಾತಿನ ಮೂಲಕ ಕೀರ್ತನೆ, ಸದಾ ನಾಲಿಗೆಯ ಮೇಲೆ ಭಗವಂತ ಅವನನ್ನು ನಾಮಸ್ಮರಣೆ ಮಾಡುವ ಮೂಲಕ ನಾವು ಅವನಿಗೆ ಗೌರವಗಳನ್ನು ಅರ್ಪಿಸೋದಕ್ಕೆ ಸಾಧ್ಯ ಇದೆ. ಅದರಿಂದ ನಾವು ಪೂರ್ಣ ಪ್ರಯೋಜನ ಏನು ಪ್ರಯೋಜನ ಪಡಿತೀವಿ? ಭಗವಂತನ ಪ್ರೇಮವನ್ನು ಪಡಿತೀವಿ. ನಾವು ಭಗವಂತನ ಕಥಾನಕಗಳಿಗೆ ಗೌರವ ಸಲ್ಲಿಸುವಾಗ ಕೈಗಳು ಹಾಗೂ ತಲೆಯನ್ನು ನೆಲಕ್ಕೆ ಸ್ಪರ್ಶಿಸಿ ನಮಸ್ಕರಿಸುವುದರ ಮೂಲಕ ದೇಹವನ್ನು ತೊಡಗಿಸಿಕೊಳ್ಳಬೇಕು. ಅಂದರೆ ಭಗವಂತನ ವಿಚಾರವನ್ನು ನಾವು ಯಾವಾಗಲೂ ಕೂಡ ಮಾತನಾಡಬೇಕು. ಭಗವಂತನ ಈ ಒಂದು ಅಧಿಕೃತ ಗ್ರಂಥಗಳನ್ನು ಭಕ್ತರ ಸಂಘದಲ್ಲಿ ನಾವು ಅದನ್ನು ಮಾತನಾಡಬೇಕು. ಮತ್ತು ಆ ಒಂದು ಕಥಾನಕಗಳಿಗೆ ಗೌರವ ಸಲ್ಲಿಸುವಂಥದ್ದು. ಅಂದರೆ ನಾವು ನೋಡ್ತೀವಿ ಆಚಾರ್ಯರು ಏನು ಮಾಡ್ತಾರೆ ಅಂದರೆ ಭಾಗವತವನ್ನು ಮುಟ್ಟೋದಕ್ಕೂ ಮುಂಚೆ ಆಚಮನ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಕೃಷ್ಣನನ್ನು ಮುಟ್ಟಿದಷ್ಟು ಅಂದರೆ ಭಗವಂತನನ್ನೇ ಮುಟ್ತಾ ಇದ್ದಾರೆ ಅನ್ನೋ ಹಾಗೆ ಅವರ ದೇಹವನ್ನು ಅವನ ಮುಂದೆ ಬಾಗುತ್ತಾರೆ. ಹಾಗೆ ದೈಹಿಕವಾಗಿ ಕೂಡ ಅವನಿಗೆ ಸೇವೆ ಸಲ್ಲಿಸ್ತಾರೆ. ನಾವು ಭಗವದ್ಗೀತೆ, ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯವನ್ನು ಮತ್ತು ಅಂತಹ ಸಾಹಿತ್ಯಗಳನ್ನು ಬೋಧಿಸುವ ಭಕ್ತರನ್ನು ಪ್ರಶಂಸಿಸುವುದರಲ್ಲಿ ವಾಕ್ಶಕ್ತಿಯನ್ನು ತೊಡಗಿಸಿಕೊಳ್ಳಬೇಕು. ಅಂದರೆ ಈಗ ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಪ್ರಭುಪಾದರು, ಇಲ್ಲಿ ಸನಾತನ ಗೋಸ್ವಾಮಿಗಳು, ಇವರೆಲ್ಲರನ್ನು ಕೂಡ ನಾವು ಪ್ರಶಂಸಿಸೋದ್ರಿಂದ ಏನಾಗುತ್ತೆ, ನಮ್ಮ ಮಾತು ಅದು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತೆ. ನಾವು ಭಗವಂತನ ದಿವ್ಯ ವಿಷಯಗಳನ್ನು ಕೇಳುವಲ್ಲಿ ಗೌರವ ಹಾಗೂ ಸಂತಸದ ಭಾವವನ್ನು ಅನುಭವಿಸುವುದರ ಮೂಲಕ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು. ಅಂದರೆ ಭಗವಂತನ ದಿವ್ಯ ವಿಷಯಗಳನ್ನು ನಾವು ಕೇಳಬೇಕು ಮತ್ತು ಅದಕ್ಕೆ ಗೌರವಗಳನ್ನು ಸಲ್ಲಿಸಬೇಕು. ಆ ರೀತಿ ಮನಸ್ಸನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಕೃಷ್ಣನನ್ನು ಕುರಿತ ಅತ್ಯಲ್ಪ ಜ್ಞಾನವನ್ನು ಪಡೆದರೂ ಸಹ ಪ್ರಾಮಾಣಿಕ ಭಕ್ತನು ಭಗವಂತನನ್ನು ಜಯಿಸಬಹುದು ಹಾಗೂ ಭಗವಂತನ ಸನ್ನಿಧಿಯಲ್ಲಿ ನಿರಂತರ ಜೀವಿಸಲು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ನವವಿಧ ಭಕ್ತಿಯಲ್ಲಿ ಯಾವುದಾದ್ರೂ ಒಂದನ್ನು ಪರಿಪೂರ್ಣವಾಗಿ ಮಾಡಿದಂಥವರು ಕೂಡ ಭಗವಂತನನ್ನು ಅವನ ಒಂದು ಪ್ರೀತಿಯನ್ನು, ಪ್ರೇಮವನ್ನು ಪಡ್ಕೊಂಡ್ರು. ಹಾಗೆ ನಾವು ಕೂಡ ಈ ರೀತಿ ಕಾಯ ವಾಚ ಮನಸ್ಸ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವಿಶ್ವನಾಥ ಚಕ್ರವರ್ತಿಯವರು. ಅಂದರೆ ಭಕ್ತರ ಗುಣಗಾನ ಮಾಡುವಂಥದ್ದು, ಭಗವಂತನನ್ನು ಬಾಗಿ ನಮಸ್ಕರಿಸುವ ಮೂಲಕ ದೇಹವನ್ನು ಅವನ ಸೇವೆಯಲ್ಲಿ ತೊಡಗಿಸುವಂಥದ್ದು, ಹೀಗೆ ನವವಿಧ ಭಕ್ತಿಯಲ್ಲಿ ನಾವು ತೊಡಗೋದಿಕ್ಕೆ ಸಾಧ್ಯ ಇದೆ. ಯಾರು ಈ ರೀತಿ ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ, ಅವರು ಹೆಚ್ಚು ಪಡಿಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಪ್ರಯತ್ನ ಪಟ್ಟರು ಕೂಡ ಅಂಥವ್ರಿಗೂ ಕೂಡ ಅರ್ಹತೆ ಸಿಗುತ್ತೆ ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಪುರುಷೋತ್ತಮ ಮಾಸದಲ್ಲಿ ನಾವು ಈ ಎಲ್ಲ ಇದೆಲ್ಲ ರಹಸ್ಯ ಜ್ಞಾನಗಳು, ಇದೆಲ್ಲ ಸಾಧಾರಣವಾಗಿ ಎಲ್ಲರಿಗೂ ಕೂಡ ಸುಲಭವಾಗಿ ಸಿಗುವಂಥದ್ದಲ್ಲ. ಭಗವಂತನ ಒಂದು ಕೃಪೆ, ಕರುಣೆ ಇದ್ದಾಗ ಮಾತ್ರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಇದನ್ನು ಮಾಡ್ತಾರೆ ಅಂಥವರು ಅವನ ಧಾಮಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರ್ಯಾದ್ರೂ ಏನಾದರೂ ಸೇರಿಸ್ಬೇಕಿದ್ರೆ ಅಂದರೆ ಹೇಳೋದಿದ್ರೆ ಹೇಳ್ಬೋದು, ಇಲ್ಲ ನಾನು ತಪ್ಪು ಮಾಡಿದರೆ ಕ್ಷಮಿಸಿ, ಎಲ್ಲಾದರೂ ಸ್ವಲ್ಪ ಕರೆಕ್ಟ್ ಮಾಡ್ಬೋದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಪುರುಷೋತ್ತಮ ಮಾಸ್ ಕಿ ಜೈ. ಮಾತಾಜಿ ನಾಳೆ 4:05 ಮಾತಾಜಿ 61 ಉಂಟು ಶ್ಲೋಕ. 60 ಅಂದ್ರೆ 40 ಅಂತ ಹೇಳ್ತಾ ಇದ್ರು ಮಾತಾಜಿ. ಅಂದ್ರೆ 61 ನಾನೀಗ ನೋಡಿದ್ದೆ ಮಾತಾಜಿ, 61. ಸರಿ ಅದು ಬ್ರಹ್ಮ ಸಂಹಿತೆ ಇರ್ಬೋದು. ಅಲ್ಲ ಮಾತಾಜಿ, ಬ್ರಹ್ಮನ ಸ್ತುತಿಗಳು 40 ಮೊದಲ 40 ಶ್ಲೋಕಗಳು ಓದ್ಬೇಕು ಪುರುಷೋತ್ತಮ ಮಾಸ ಅಂತ ಹೇಳ್ತಿದ್ರು ನೆನ್ನೆ.
ಇಲ್ಲ 60 ಉಂಟು ಯಾರೋ ಮಾತಾಜಿ 61 ಕೇಳಿದ್ರು. ನೋಡಿ. ಸರಿ ಮಾತಾಜಿ, ಮಾಡೋಣ ಮಾತಾಜಿ. ಮಾಡೋಣ, ಎರಡೆರಡು ಮಾಡೋಣ. ಹಾ ಮಾತಾಜಿ. ನಾನು ಈ 4 ಶ್ಲೋಕ ಓದಿದೆ ಮಾತಾಜಿ, ಏನು ಅರ್ಥ ಆಗಿರ್ಲಿಲ್ಲ. ತುಂಬಾ ಧನ್ಯವಾದಗಳು, ಇವಾಗ ಅರ್ಥ ಆಯ್ತು. ಏನ್ ಮಾತಾಜಿ? ಈ 4 ಶ್ಲೋಕ ಓದಿದೆ ಮಾತಾಜಿ ಮೊನ್ನೆ, ಆದ್ರೆ ನಂಗೆ ಏನು ಅರ್ಥ ಆಗಿರ್ಲಿಲ್ಲ. ಸುಮ್ನೆ ನಾನು ಓದ್ಕೊಂಡು ಹೋದ್ರೆ ಏನೋ ಅರ್ಥನೇ ಆಗಿರ್ಲಿಲ್ಲ. ಓದಿಕೊಂಡು ಹೋದ್ರೆ ಅರ್ಥ Okay, ನೋಡಿ, ಆಗುದಿಲ್ಲ. ಇನ್ನು ಒಂದು ನಾನು ಹೇಳ್ತೇನೆ, ನಿಮ್ಮ ಭಕ್ತಿ ವೃಕ್ಷ ಗುಂಪು ಇದೆ, ದಿನಾ ಬೇಕಾದ್ರೂ ನೀವು ಅದ್ರಲ್ಲಿ ಕ್ಲಾಸ್ ಮಾಡ್ಬೋದು. ಲಿಂಕ್ ತಕೊಳ್ಳಿ, ಮಾಡಿ, ಎಲ್ಲರೂ ಕೂಡ ಸೇರ್ಬೋದು ನಿಮ್ಮ ಇದ್ರಲ್ಲಿ. ಮಾತಾಜಿ, ಇದು ಈ ಪುರುಷೋತ್ತಮ ಮಾಸದ ಹ್ಯಾಂಡ್ ಬುಕ್ಸ್ ಇದೆಯಾ ಮಾತಾಜಿ? ಹಾ, ಪುರುಷೋತ್ತಮ ಮಾಸದಲ್ಲಿ ಮಾತ್ರ ಈ ಒಂದು ತಿಂಗಳು ನೀವು ಭಕ್ತಿ ವೃಕ್ಷದಲ್ಲಿ ದಿನಾ ಬೇಕಾದ್ರೂ ಮಾಡ್ಬೋದು ಕ್ಲಾಸ್. ಅವಕಾಶ, ಈಗ ಒಂದು ಅವಕಾಶ ಅಲ್ಲ ಮಾತಾಜಿ. ಹೌದು, ಅದೇ ಇದೊಂದು handbook ಒಳ್ಳೆಯ ಇದೆಯಲ್ಲ ಅವಕಾಶ. ಮಾತಾಜಿ, ಒಂದು ಪುರುಷೋತ್ತಮ ಮಾಸದ ಹ್ಯಾಂಡ್ ಬುಕ್ ಇದೆ, ಅದು ಹಾಕ್ತೀರಾ ಎಲ್ಲರಿಗೆ? ಅರ್ಥ ಆಗ್ಲಿಲ್ಲ ಪ್ರಭುಜಿ, ಏನ್ ಹೇಳಿದ್ರಿ? ಪುರುಷೋತ್ತಮ ಮಾಸದ್ದು ಒಂದು ಹ್ಯಾಂಡ್ ಬುಕ್ಸ್ ಇದೆ ಅಲ್ವಾ, ಹಾ, ಅದು ಹೌದು. ನಮ್ ಗ್ರೂಪ್ ಹಾಕಿದ್ರೆ ನಾವೆಲ್ಲ ಓದ್ಕೋಬಹುದು ಅದನ್ನು. ನಾನ್ ನಿಮ್ಗೆ ಇದನ್ನ ಹಾಕ್ತೇನೆ, ಈ PDF ಅನ್ನ ಹಾಕ್ತೇನೆ, ಎಲ್ಲಾ ಗುಂಪಿಗೆ ಸಹ ಹಾಕ್ತೇನೆ, ಎಲ್ಲಾ ಗುಂಪಲ್ಲಿ ಕೂಡ ಚಾಲ್ ಮಾಡ್ಕೊಳ್ಳಿ. ಆಯ್ತು ಮತ್ತೆ, ಓಕೆ ಮತ್ತೆ. ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಹರೇ ಆಗ ಕೃಷ್ಣ ಪುನಃ ಮಾತಾಜಿ. ಒಮ್ಮೆ ನೀವು ಅಲ್ಲಿ ಪುನಃ ಓದಿದಾಗೆ ಆಗ್ತದೆ, ಹೌದು, ಎಲ್ಲ ಹಾ. ಕಡೆ ಒಂದು ಎಲ್ಲ ಕಡೆಯಲ್ಲೂ ಆಗ್ತದೆ. ಒಂದು ಅದಕ್ಕೆ ಕಡೆ ನಾನು ಅವಕಾಶ ಕೂಡ ಈಗ ಲೆವೆಲ್ ಕಡೆ 3 ಕ್ಲಾಸ್ ಅನ್ನು ಸ್ಟಾಪ್ ಎಲ್ಲರಿಗೂ ಮಾಡ್ತೇನೆ. ಸಿಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ಪುರುಷೋತ್ತಮ ಮಾಸದಲ್ಲೇ ಮಗ್ನರಾಗಿರ್ತಾರೆ, ಆದ ಕಾರಣ ನಾವು ಅದನ್ನೆಲ್ಲ ಸ್ಟಾಪ್ ಮಾಡ್ತೇವೆ, ಇದನ್ನೇ ಮಾಡ್ತೇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, 11 ಗಂಟೆಯ ಭಾಗವತಂ ರೀಡಿಂಗ್ ನಲ್ಲಿ ಇದನ್ನೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಮಾತಾಜಿ. ಒಂದು ಸ್ವಲ್ಪ ಮಾತ್ರ ಮಾಡ್ಬೇಕಂತೆ, ಮೊನ್ನೆ ಕೇಳಿದೆ. ಲಾಸ್ಟ್ ಎಂಡ್ ಆಗುವಾಗ ಅದನ್ನು ಸ್ಟಾರ್ಟ್ ಮಾಡ್ಬೋದು ನೀವು. ಅಂದ್ರೆ ಅದನ್ನು ಡೈಲಿ ಮಾಡುವಂತ ಭಾಗವತಂ ಅಲ್ಲ ಮಾತಾಜಿ, ಅದನ್ನು ಸ್ಟಾಪ್ ಮಾಡಬೇಡಿ. ಭಾಗವತಂ ಅನ್ನು ಓದಿ, ಮತ್ತೆ ಲಾಸ್ಟಿಗೆ ಇದರದ್ದು ಒಂದೊಂದು ಇದನ್ನು ಓದಿ. ಅದು ಮಾತ್ರ ಇಷ್ಟು ಡೀಟೇಲ್ ಆಗಿ ಹೋಗ್ಬೇಕು ಅಂತ ಹೇಳಿ ಇಲ್ಲ, ಜಸ್ಟ್ ಓದಿಕೊಂಡು ಹೋದ್ರೆ ಸಾಕು. ನಾವಂದ್ರೆ ಈಗ ಶಕುಂತಲ ಡಿಟೇಲ್ ಆಗಿ ಇದ್ರಲ್ಲಿ ಹೇಳ್ತಾರಲ್ಲ ಮಾತಾಜಿ, ಡಿಟೇಲ್ ಆಗಿ ಈಗ ಇವಾಗ ಹೀಗೆ ಹೇಳಿದ್ರಲ್ಲ, ಅದ್ರಲ್ಲಿ ಜಸ್ಟ್ ಓದಿಕೊಂಡು ಹೋಗಿ. ಹೌದು, ಅದು ಅಂದ್ರೆ ಯಾವಾಗ ಪುರುಷೋತ್ತಮ ಮಾಸ ಯಾವಾಗ ಪ್ರಾರಂಭವಾಗಿದೆ ಆವಾಗದಿಂದ ಸ್ಟಾರ್ಟ್ ಮಾಡಿದ್ದೇವೆ ಮಾತಾಜಿ ನಾವು. ಹಾ, ತೊಂದ್ರೆ ಇಲ್ಲ ಶಕುಂತಲ ಮಾತಾಜಿ. ಮಾತಾಜಿ ಎಕ್ಸ್ಪ್ಲೈನ್ ಮಾಡ್ತಾರೆ, ವಿವಾದಿಸ್ತಾರೆ. ಓಕೆ, ಮಾತಾಜಿ ಅದು ಈಗ ರೀಡಿಂಗ್ ಕ್ಲಾಸ್ ಅಲ್ಲ ಮಾತಾಜಿ, ಅದನ್ನು ರೀಡಿಂಗ್ ಮಾಡ್ತಾ ಮಾತಾಜಿ. ಹೋಗ್ಬೋದು. ಮಾತಾಜಿ, ಓಕೆ ಮಾತಾಜಿ. ಮೇಲೆ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇವತ್ತು ನಾವು ಒಂದು ಪದ್ಯ ಮಾತ್ರ ಮಿಸ್ ಮಾಡಿದೆವು, ತೊಂದ್ರೆ ಇಲ್ಲ ಮಾತಾಜಿ, ನಾಳೆ ಆಡೋಣ. ಆಡ್ತೀರಾ ಯಾರಾದ್ರೂ? ನಾನ್ ಬಿಡ್ತೇನೆ. ಹಾಡು ಯಾವ್ದು ಹಾಡು? ಅದೇ ಗೋಪಾಲಂ ಅದು ಆಡ್ಬೇಕಲ್ಲ. ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಇರ್ಬೇಕು ಭಕ್ತಿ ವೃಕ್ಷದಲ್ಲಿ, ಗ್ರೂಪಲ್ಲಿ. ಗುಂಪಲ್ಲಿ ಇದೆ. ನಂಗೆ ಒಳಗಿನಿಂದ ಹಸಿವೆ ಆಗ್ತದೆ ಕಾಣ್ಬೇಕು, ಒಬ್ಬರಿಗೆ ನಮ್ಮ ಮನೆಯವರಿಗೆ ಕರೀತಾ ಇದ್ದಾರೆ. ಕನ್ನಡ ಹಾಕ್ತೇನೆ, ಗುಂಪಲ್ಲಿ ಹಾಕಿ ಬಿಡ್ತೇನೆ. ಹಾ ಮಾತಾಜಿ. ಇದು ನೋಡಿ ಮಾತಾಜಿ, ಬಂತ ಸ್ಕ್ರೀನ್? ಬಂದಿದೆ, ಗೋವರ್ಧನಾಧರಂ. ಒಬ್ಬರು ಹೇಳಿ ಮತ್ತೆ ಎಲ್ಲರೂ ರಿಪೀಟ್ ಮಾಡಿ, ನಾನು ಒಳಗೆ ಸರಿ. ಹೋಗ್ತೀನಿ. ಸರಿ ಮಾತಾಜಿ. ಗೋವರ್ಧನಧರಂ ವಂದೇ. ಹೇಳಿ ಮಾತಾಜಿ ಎಲ್ಲರೂ ಸಹ. ಗೋವರ್ಧನಂ ಧರಂ ವಂದೇ, ಗೋಪಾಲಂ ಗೋಪರೂಪಿಣಂ, ಗೋಪಾಲಂ ಗೋಪರೂಪಿಣಂ, ಗೋಕುಲೋತ್ಸವಮೇ ಈಶಾನಾಂ, ಗೋಕುಲೋತ್ಸವಮೇಶಾನಾಂ, ಗೋವಿಂದಂ ಗೋಪಿಕಾ ಪ್ರಿಯಂ, ಗೋವಿಂದಂ ಗೋಪಿಕಾಪ್ರಿಯಂ, ವಂದೇ ನವಘನಶ್ಯಾಮ,
ವಂದೇ ನವಗನ ಶ್ಯಾಮ ತ್ರಿಭುಜಂ ಮುರಳೀಧರಂ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಪೀತಾಂಬರಧರಂ ದೇವಂ ಸರಾಧಂ ಪುರುಷೋತ್ತಮಂ. ಸಾರಾಧಾಂ ಪುರುಷೋತ್ತಮಂ. ಇನ್ನಿಬ್ಬರು ಅದೇ ತರ ಹೇಳಿಸಿ ಮಾತಾಜಿ. ಗೋವರ್ಧನಂ ಧರಂ ವಂದೇ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇಹೀಶಾನಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವಿಂದಂ ಗೋಪಿಕಾಪ್ರಿಯಂ ವಂದೇ ನವಗನ ಶ್ಯಾಮಂ ವಂದೇ ನವಘನಶ್ಯಾಮ ವಿಭುಜಂ ಮುರಳೀಧರಂ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಪೀತಾಂಬರಧರಂ ದೇವಂ ರಾಧಾಂ ಪುರುಷೋತ್ತಮಂ. ರಾಧಾಂ ಪುರುಷೋತ್ತಮಂ. ಹರೇ ಕೃಷ್ಣ ಮಾತಾಜಿ ಹೇಳ ಮಾತಾಜಿ. ಹಾ ಮಾತಾಜಿ. ಗೋವರ್ಧನಧರಂ ವಂದೇ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇಶ ಈಶಾನಾಂ ಗೋಕುಲೋತ್ಸವಮೇ ಈಶಾನಾಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವಿಂದಂ ಗೋಪಿಕಾಪ್ರಿಯಂ ವಂದೇ ನವಘನಶ್ಯಾಮ ವಂದೇ ನವಘನಶ್ಯಾಮ ದ್ವಿಭುಜಂ ಮುರಳೀಧರಂ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಪೀತಾಂಬರಧರಂ ದೇವಂ ಸಾರಾಧಾಂ ಪುರುಷೋತ್ತಮಂ. ರಾಧಾಂ ಪುರುಷೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅರ್ಥಗಳನ್ನು ಹೇಳಿ ಮಾತಾಜಿ. ಯಾರಾದ್ರೂ ಓದದವರು ಒಂದು ಹೇಳ ಮಾತಾಜಿ ನಾನೇ ಹೇಳಿ ಮಾತಾಜಿ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದು ಹೇಳಲಿಲ್ಲ ಅಲ್ಲ ಮಾತಾಜಿ? ಇಲ್ಲ ಮಾತಾಜಿ ಹೇಳಿ. ಹಾ. ಯಾರು ಹೇಳ್ತೀರಿ? ಚಂದ್ರಿಕಾ ಮಾತಾಜಿ ಇದ್ದೀರಾ? ಚಂದ್ರಿಕಾ ಮಾತಾಜಿ ಹೇಳಿ. ವಾಯ್ಸ್ ಬರ್ಲಿಲ್ಲ. ಲಲಿತಾ ಮಾತಾಜಿ ಬರ್ಲಿ. ನನ್ನ ನಾಷ್ಟಕಂ ಇಲ್ಲ. ಒಂದು ಶುರು ಮಾಡ್ಲಾ ಮಾತಾಜಿ? ಮಾಡಿ. ಸುಚಾರು ವಕ್ತ್ರಮಂಡಲಂ ಸುಕರ್ಣರತ್ನ ಕುಂಡಲಂ ಸುಚರ್ಚಿತಾಂಗ ಸಂದನಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಸುದೀರ್ಘ ನೇತ್ರ ಪಂಕಜಂ ಸಿಕಿಸಿಕಂಡ ಮೂರ್ಧಜಂ ಅನಂಗ ಕೋಟಿ ಕೋಮಲಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಸ್ಟಾರ್ಟ್ ಮಾಡಿ. ಇನ್ನೊಬ್ರು ವೀಣಾ ಮಾತಾಜಿ. ತರಂಗೀತೋರು ಕೌಸ್ತುಭಂ ನವೀನ ಮೇಘ ರೂಪಕಂ ಕಸ್ತರ ಮೃತಂ ನಮಾಮಿ ನಂದನಂದನಂ. ಜ್ಯೋತಿ ಮಾತಾಜಿ. ನಂದನಂದನಂ ಕೌಸ್ತುಭಂ ನವೀನ ಮೇಘ ರೂಪಕಂ ಲಸ್ಯ ದ್ವಾರ ರಂಬಬ ಋತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಚಂದ್ರಕಾಂತ್ ಪ್ರಭುಜಿ. ಓದ್ತೇನೆ ಮಾತಾಜಿ. ಮನೋಜ್ಞಂ ವೇಣುರಂಜಿತಂ
ಕಟೀಕ ಕಟಾಕ್ಷ ಮೋಹಿತಂ ಮೋಹಿತ ಸಂಗತಿ ವಿಲಾಸ ಖಂಡಿತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಗೊತ್ತಿನ್ ಮಾತಾಜಿ. ಪೂರ್ಣ ಸುಪೂರ್ಣ ವೇಣುಹಸ್ತಂ ಸುಪಾದ ಪದ್ಮಕಾಂತಂ ಕಲಾ ಕಲಾಪ ಪಂಡಿತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಸುಪೂರ್ಣ ವೇಣುಹಸ್ತ ಸುಪಾದ ಪದ್ಮಕಾಂತ ಕಲಾ ಕಲಾ ಪಂಡಿತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ನೆಕ್ಸ್ಟ್ ಯಾರು? ಯಾರಿಲ್ವಾ? ಹೇಳೋಣ, ನಾವೇ ಹೇಳೋಣ. ಶಾಂತಿ ರೂಪಿಣಿ ಮಾತಾಜಿ ಇದ್ದಾರೆ, ಹೇಳಿ 19 ಹಾಡಿ. ಜನ ಇದ್ದಾರೆ ಮಾತಾಜಿ, ಯಾರು ತುಂಬಾ ಮಂದಿ ಇದ್ದಾರೆ. ಅರಿವು ಅಷ್ಟರಲ್ಲಿ ಟೈಮ್ ಹೋಗ್ತದಲ್ಲಿ ಅಲ್ಲಿ. ಹೌದು, ಓದಿ. ಲಲಿತಾ ಪೂಜಾರಿ, ಅನಂತ ಕುಲಕರ್ಣಿ ಪ್ರಭುಜಿ ಓದಿ ಬರ್ಪೂಜಿ. ಮಾತಾಜಿ ಯಾವ್ದು ನಂಬರು? ಪರಮಜ್ಯೋತಿ. ಪರಮಜ್ಯೋತಿ ರೂಪಕಂ ಸಮಸ್ತ ಸಾಕ್ಷಿ ರೂಪಕಂ ನರೇಂದ್ರ ದೇವ ವಂದಿತಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಆರದ್ದು ಬಾಕಿ ಆಯ್ತು. ತ್ರಿಭಂಗ ರೂಪ ಸೌಭಾಗ್ಯಂ ದಶಾವತಾರ ಕಲ್ಪಂ ಖರಾವಿಂದು ಕೋಟಿ ಶೋಭಿತಂ ನಮಾಮಿ ನಂದನಂದನಂ. ಓಕೆ, ಇನ್ನು 8ನೇದು ಹೇಳಿ. ವಜ್ರೇಂದ್ರ ನಂದನಂ ಸದಾ ಸುಖಪ್ರದಂ ಪ್ರಿಯಾಲಿಂಗ ಭಜೆ ಸದಾ ಶುಚಿಂತಕಂ ನಮಾಮಿ ನಂದನಂದನಂ ನಮಾಮಿ ನಂದನಂದನಂ. ಮತ್ತೆ ಇನ್ನೂ ಒಂದು ಇರ್ಬೇಕು, ಯಾವ್ದದು? ಇದು ಮಧುರಾಷ್ಟಕಂ ಅಲ್ಲ? ಹೌದು. ಓಕೆ, ಇವತ್ತು ತುಂಬಾ ಲೇಟ್ ಆಯ್ತಲ್ಲ ಮತ್ತೆ, 10:02 ಆಯ್ತು. ಪಾಪ ಎಲ್ಲರೂ 8 ಗಂಟೆಯಿಂದ ಇದ್ದಾರೆ. ಓಕೆ, ನಾಳೆ ನೋಡೋಣ. ಸರಿ ಸರಿ. ಮತ್ತೆ ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಕೃಷ್ಣ. ಕೃಷ್ಣ, ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ. ಧನ್ಯವಾದಗಳು.